12ನೇ ರಾಜ್ಯ ಸಮ್ಮೇಳನದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಒಟ್ಟು ಜನಮಾನಸವನ್ನು ಸೆಳೆಯಬೇಕು ಮತ್ತು ಒಂದು ವಿಭಾಗದ ಕಡೆ ಯೋಚನೆ ಮಾಡುವಂಥ ಒಂದು ವಿಚಾರದ ಕಡೆ ವಾಲುತ್ತಿರುವಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನಮಾನಸವನ್ನು ಜನರ ನಿಜವಾದ ಬದುಕಿನ ಕಡೆ ಚರ್ಚೆ ಮಾಡುವಂತೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ವಿಚಾರ ಸಂಕಿರಣವನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ರಾಜ್ಯ ಸಮ್ಮೇಳನದ ಪ್ರಯುಕ್ತ ಮಾಡ್ತಾ ಬಂದಿದೆ. ಇವತ್ತು DYFI ಈ ರಾಜ್ಯ ಸಮ್ಮೇಳನದ ಪ್ರಯುಕ್ತ ಇವತ್ತು ಬೆಳಿಗ್ಗೆ ಸುಮಾರು 50 ಕಡೆಗಳಲ್ಲಿ ಇಡೀ ಜಿಲ್ಲಾದ್ಯಂತ ಧ್ವಜಾದಿನವನ್ನು ಆಚರಣೆ ಮಾಡಿದೆ. ಇವತ್ತು ನಾವು ವಿಚಾರ ಸಂಕಿರಣದಲ್ಲಿದ್ದೇವೆ. ಬಹಳ ಪ್ರಮುಖವಾಗಿ ಉಳ್ಳಾಲ ಭಾಗದ ತುಳುನಾಡಿನ ರಾಣಿ ಎಂದೇ ಬಿಂಬಿತರಾಗಿರ್ತಕ್ಕಂಥ ಅಬ್ಬಕ್ಕ ಮಹಾದೇವಿ ಎನ್ನುವಂಥ ಹೆಸರಿನಲ್ಲಿ ಇಡೀ ಪ್ರಚಲಿತದಲ್ಲಿರುವಂಥ ಅಬ್ಬಕ್ಕನ ವಿಚಾರದ ಕುರಿತು ಇವತ್ತು ತುಳುನಾಡಿನಲ್ಲಿ ಒಂದು ಯಾವ ರೀತಿಯಲ್ಲಿ ಅಬ್ಬಕ್ಕ ರಾಣಿಯ ಆಡಳಿತ ಇತ್ತು ಮತ್ತು ಯಾವ ರೀತಿಯ ಪ್ರತಿರೋಧವನ್ನು ಪೋರ್ಚುಗೀಸರ ವಿರುದ್ಧ ಮಾಡಿದರೆ ಆ ಮರುವ್ಯಾಖ್ಯಾನವನ್ನು ಇವತ್ತಿನ ಕಾಲಮಾನ ಮಟ್ಟಕ್ಕೆ ಅದನ್ನು ತಂದು ನಿಲ್ಲಿಸುವಲ್ಲಿ ಮತ್ತು ಜನರನ್ನು ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ರೀತಿಯಲ್ಲಿ ಆಗಬೇಕನ್ನುವಂಥದ್ದೇ ಇವತ್ತಿನ ವಿಚಾರಣೆ ಸಂಕಿರಣದ ಬಹಳ ಮುಖ್ಯ ಉದ್ದೇಶ. ಸುಮಾರು 16ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಸುಮಾರು 4 ದಶಕಗಳ ಕಾಲ ರಾಣಿ ಅಬ್ಬಕ್ಕ ಮಹಾದೇವಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಅಬ್ಬಕ್ಕನ ಆಡಳಿತದಲ್ಲಿ ಜೈನರು, ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಬಹಳ ಚೆನ್ನಾಗಿ ಪ್ರತಿನಿಧಿಸುತ್ತಾ ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯ ಪಡೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಒಟ್ಟು ಜನಮಾನಸವನ್ನು ಸೇರಿಸಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿರುವಂಥದ್ದು ರಾಣಿ ಅಬ್ಬಕ್ಕ ಮಹಾದೇವಿ. ಆದರೆ ಇವತ್ತಿನ ಅದೇ ಅಬ್ಬಕ್ಕನ ನಾಡಿನಲ್ಲಿರುವಂಥ ನಾವುಗಳು ಇವತ್ತು ಪರಸ್ಪರ ಹೊಂದಾಣಿಕೆ ಇಲ್ಲದೆ ಒಬ್ಬರ ಮೇಲೆ ಇನ್ನೊಬ್ಬರು ದ್ವೇಷ ಮಾಡುವಂಥ ರೀತಿಯ ರಾಜಕಾರಣವನ್ನು ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಗಂಭೀರವಾದಂಥ ಒಂದು ಚರ್ಚೆಯನ್ನು ನಡೀಬೇಕು ಮತ್ತು ರಾಣಿ ಅಬ್ಬಕ್ಕನ ಆಶಯ ಮತ್ತು ರಾಣಿ ಅಬ್ಬಕ್ಕನ ಹೋರಾಟ ಮತ್ತು ಚಳುವಳಿ ಯಾವ ದಿಕ್ಕಿನಲ್ಲಿ ಮತ್ತು ಯಾವ ಅರ್ಥದಲ್ಲಿ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇಡೀ ಉಳ್ಳಾಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆ ಆಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಟ್ಟು ವಿಚಾರ ಮಂಡನೆಯನ್ನು ನಮ್ಮ ಗಣನಾಥ್ ಶೆಟ್ಟಿ ಎಕ್ಕಾರವರು ಮಾಡಲಿಕ್ಕಿದ್ದಾರೆ. ಮತ್ತು ಈ ಒಂದು ವಿಚಾರಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಪಾಲ್ಗೊಂಡು ವಿಚಾರವನ್ನು ತೆಗೆದುಕೊಂಡು ಇನ್ನಷ್ಟು ಈ ವಿಚಾರಗಳನ್ನು ಮುಂದಕ್ಕೆ ಜನಮಾನಸಕ್ಕೆ ಕೊಂಡುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಂತ ಕೇಳಿಕೊಳ್ಳುತ್ತಾ ನನಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೆಲವರು ಗಣ್ಯವರು ಈಗ ಆಗಮಿಸ್ತಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತಹ ಪದ್ಮಾವತಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರಗತಿಪರ ಚಿಂತಕರಾಗಿರುವಂತಹ ವಿಜಯ ಅಮ್ಲಮಗರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನ ಮುಖಂಡರಾದಂತಹ ಪ್ರೇಮ್ಚಂದ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ DYFI ಉಳ್ಳಾಲ ತಾಲೂಕು ಮಾಜಿ ಅಧ್ಯಕ್ಷರಾದಂತಹ ರಫೀಕ್ ಹರೇಕಲ್ರವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕೆ ಫಣಿರಾಜ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ಹಾರ್ದಿಕವಾಗಿ ಕೇಳಿಕೊಳ್ತಾ ಇದೆ. ವೇದಿಕೆಯಲ್ಲಿ ಮತ್ತು ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಸಂಗಾತಿಗಳೇ, ನಾನು ಈ ಅನೇಕ ಕಾರ್ಯಕ್ರಮಗಳನ್ನು DYFI ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಯಾರು ಈ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕ್ರೀಡಾಕೂಟಗಳು ಮತ್ತು ಸಮಾಜ ಸೇವಾ ಕೆಲಸಗಳಲ್ಲದೆ ಬಹಳ ವಿಶಿಷ್ಟವಾಗಿ ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಈ ನನ್ನ 3ನೇ ವಿಚಾರ ಸಂಕಿರಣ ಅಂತ ನನಗೆ ಹೇಳಿದರು. ಮತ್ತು ಇದನ್ನು ಬರೀ ಮಂಗಳೂರಿನ ಕೇಂದ್ರದಲ್ಲದೆ ಈ ರೀತಿಯ ಸಣ್ಣ ಸಣ್ಣ ಗ್ರಾಮ ಪಂಚಾಯತ್ಗಳಲ್ಲಿ ಈ ರೀತಿಯ ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಾ ಇರೋದು ಭಾಳ ಸಂತೋಷದ ವಿಷಯ. ಮತ್ತು ಈ ವಿಚಾರದ ಸಂಕಿರಣದ ವಿಷಯಗಳೇನಿವೆ ಅವು ಸಣ್ಣ ಊರಿನಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಸಣ್ಣ ಗ್ರಾಮ ಪಂಚಾಯತಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ತಕ್ಷಣ ಅವೇನು ಸುಮ್ಮನೆ ಏನೋ
ನಾಮಕಾವಸ್ಥೆಗಾಗಿ ಈ ವಿಚಾರ ಸಂಕಿರಣವನ್ನು ಇಟ್ಕೊಂಡಿಲ್ಲ, ಬಹಳ ಗಹನವಾದ ವಿಷಯಗಳನ್ನು ಇಟ್ಕೊಂಡು ಈ ವಿಚಾರ ಸಂಕಿರಣಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಈ ವಿಚಾರ ಸಂಕಿರಣದ ಹೆಸರನ್ನು ಕೇಳಿದ, ಈ ಶೀರ್ಷಿಕೆಯನ್ನು ಕೇಳಿದಾಗಲೇ ನನಗೆ ಹೆದರಿಕೆ ಆಗಿತ್ತು. ನನಗೆ ಮುನೀರ್ ಮತ್ತು ಕೃಷ್ಣಪ್ಪ ಫೋನ್ ಮಾಡಿ ನೀವು ಬಂದು ವಿಚಾರ ಮಂಡಿಸಬೇಕು ಅಂತ ಕೇಳಿದಾಗ ನಾನು ಹೇಳಿದೆ, ನಾನು ದಯವಿಟ್ಟು ನನ್ನ ಕೈಲಿ ಆಗೋದಿಲ್ಲ. ಯಾಕೆಂದರೆ ಇದು ಎಷ್ಟು ಗಹನವಾದ ವಿಚಾರ ಅಂದರೆ ಇದು ಇತಿಹಾಸದ ವಿಚಾರ, ಇತಿಹಾಸದ ಜ್ಞಾನ ಇರುವ, ತಜ್ಞತೆ ಇರುವ ಜನ ಮಾತಾಡಬೇಕಾದ ವಿಚಾರ. ಇದನ್ನ ನಾನೇನೋ ವಿಕಿಪೀಡಿಯಾ ನೋಡಿಕೊಂಡು ಬಂದು ನನಗೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಆ 16, 15, 16ನೇ ಶತಮಾನದ ಈ ಕರಾವಳಿಯಲ್ಲಿನ ಆಳ್ವಿಕೆ ಇತಿಹಾಸ ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳಿದೆ. ಏನು ಮಾಡದೇ ಇದ್ದರೂ ನೀವು ಉದ್ಘಾಟನೆಯನ್ನಂತೂ ಮಾಡಿ ಅಂತ ಹೇಳಿದರು. ಆ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡು ತುಳುನಾಡಿನ ವರ್ತಮಾನದ ಸವಾಲುಗಳ ಬಗ್ಗೆ ನಾನು ಒಂದಿಷ್ಟು ಮಾತಾಡಬಲ್ಲೆ. ಆದರೆ ಅಬ್ಬಕ್ಕ ರಾಣಿಯ ಕಾಲದ ಬಗ್ಗೆ, ಆ ಕಾಲದ ಅನೇಕ ಬಹಳ ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ನನಗೆ ಜ್ಞಾನ ಇರದೇ ಇರೋದರಿಂದ, ನನಗಿಂತ ಜ್ಞಾನದಲ್ಲಿ ಹಿರಿಯರಾದ ಇಬ್ಬರು ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾನು ಈ ಪ್ರವೇಶಿಕೆಯನ್ನು ತುಳುನಾಡಿನ ವರ್ತಮಾನದ ಸವಾಲುಗಳಿಂದ ಮತ್ತು ಮತ್ತೊಂದು ಬಹಳ ಕಠಿಣವಾದ ಒಂದು ಪದವನ್ನು ಇಲ್ಲಿ ಉಪಯೋಗಿಸಿದೆ, ಉಳ್ಳಾಲದ ಅಬ್ಬಕ್ಕ ರಾಣಿಯ ಪ್ರತಿರೋಧದ ಮರುವ್ಯಾಖ್ಯಾನ ಅಂತ. ಮರುವ್ಯಾಖ್ಯಾನ ಅನ್ನೋದೇ ಒಂದು ದೊಡ್ಡ ಜ್ಞಾನ ಶಾಖೆ ಮತ್ತು ಅದರ ಸೂಕ್ಷ್ಮ ಗಹನತೆ ಬಹಳ ದೊಡ್ಡದು. ನಾನು ಆ ಮರುವ್ಯಾಖ್ಯಾನ ಅನ್ನೋದ್ರ ಬಗ್ಗೆ ನನ್ನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಆ ಮರುವ್ಯಾಖ್ಯಾನ ಅನ್ನೋದು ಎಷ್ಟು ಕಷ್ಟ ಆಗಿದೆ ಅನ್ನೋದು ಈ DYFIನ 12ನೇ ರಾಜ್ಯ ಸಮ್ಮೇಳನಕ್ಕೆ ರೂಪಿಸಿರುವಂತಹ ಒಂದು ಪೋಸ್ಟರ್ ಮತ್ತು ಬ್ಯಾನರ್ ಇದೆ. ಆ ಬ್ಯಾನರ್ನಲ್ಲಿ ಒಂದು ರೂಪಕವಾದ DYFIನ ಆಶಯಗಳು, ಅದು DYFIನ ಕರ್ನಾಟಕ ರಾಜ್ಯದ ಆಶಯಗಳು ಏನನ್ನು ಸೂಚಿಸ್ತದೆ ಮತ್ತು ಯಾವ ವಿಚಾರಧಾರೆಯನ್ನು DYFI ಎತ್ತಿ ಹಿಡಿತದೆ ಅನ್ನೋದನ್ನು ಪ್ರತೀಕವಾಗಿ, ಒಂದು ರೂಪಕವಾಗಿ, ಒಂದು ಹಲವಾರು ನಮ್ಮ ಗೌರವಾನ್ವಿತರ, ನಮ್ಮ ಚರಿತ್ರೆಯ ಗೌರವಾನ್ವಿತರ ಪ್ರತಿಮೆಗಳನ್ನು ಆ ಪೋಸ್ಟರ್ನಲ್ಲಿ ಇದೆ. ಆ ಪೋಸ್ಟರ್ನಲ್ಲಿ ಅದು ಕಾಲಾನುಕ್ರಮದಲ್ಲಿ ಏನೂ ಇಲ್ಲ. ಮೇಲೆ ಬಸವಣ್ಣ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಗಾಂಧಿ ಇದ್ದಾರೆ, ಅದ್ರ ಕೆಳಗೆ ಕಾರ್ಲ್ ಮಾರ್ಕ್ಸ್ ಮತ್ತು ಶೆಗವರ ಇದ್ದಾರೆ, ಅದರಲ್ಲಿ ಅಬ್ಬಕ್ಕ ಇದ್ದಾರೆ, ಟಿಪ್ಪು ಸುಲ್ತಾನ್ ಇದ್ದಾರೆ. ಹೀಗೆ ಮತ್ತು ನಮ್ಮ ಕುವೆಂಪು ಅವರು ಕೆಳಗಿದ್ದಾರೆ ಅಂದರೆ ಅರ್ಥ ಅವರು ಕೆಳಗೆ ಅಂತಲ್ಲ. ಯಾಕೆಂದರೆ ಎರಡು ಒಂದು ಪೋಸ್ಟರ್ನಲ್ಲಿ ನೋಡುವಾಗ ಅದು ಮೇಲೆ ಕೆಳಗೆ ಅಂತ ಇರೋದಿಲ್ಲ. ಆ ರೀತಿಯ ಒಂದು ಆ ಪೋಸ್ಟರನ್ನು ನಮ್ಮ ಸಾಧಾರಣವಾಗಿ ಈಗೆಲ್ಲ ಕಡೆ ಆಗುವ ಹಾಗೆ ಅದು ಆದ ತಕ್ಷಣ ಇದು DYFIಯಿಂದ ಆಗ್ತಿದೆ ಅಂದರೆ ಇದಕ್ಕೇನೋ ಒಂದು ವಿವಾದವನ್ನು ಎಬ್ಬಿಸಬೇಕು ಅನ್ನೋ ಕಾರಣಕ್ಕಾಗಿ, ನನಗದು ಗೊತ್ತಿರಲಿಲ್ಲ. ನನಗೆ ಮುನೀರ್ ಇದನ್ನು ಕಳಿಸಿದರು. ಆ ಕೆಳಗೆ ಒಂದು ಪ್ರತಿಮೆಗಳಿವೆ. ಒಂದು ಇಬ್ಬರು ಯುವಕರದು ಬಿಲ್ ಹಿಡ್ಕೊಂಡಿರೋದು. ಅದನ್ನು ಅದು ಕರ್ನಾಟಕದಲ್ಲೆಲ್ಲ ಅಂತ, ಕರ್ನಾಟಕದಲ್ಲಿ ಫೇಸ್ಬುಕ್ ಅಥವಾ ಇದರಲ್ಲಿ ಏನಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಕೇರಳದಲ್ಲಿ ಅದೊಂದು ತುಂಬ ದೊಡ್ಡ ಪ್ರಚಾರ ಆಯಿತಂತೆ. DYFIನ ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ರಾಮ ಲಕ್ಷ್ಮಣರ ಮೂರ್ತಿಗಳನ್ನು ತಮ್ಮ ಪೋಸ್ಟಲ್ಲಿ ಬಳಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದ ಈ ಪ್ರಸ್ತುತವಾಗಿರೋ ಏನು ಪ್ರಭಾವಗಳೇನಿವೆ ಅದಕ್ಕೂ DYFI ಕೂಡ ಒಳಗಾಗಿದೆ ಅಂತ. ಅದು ಯಾರು ಪ್ರಚಾರ ಶುರು ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ಕೇರಳದಲ್ಲಿನ ಎಲ್ಲ ಎಡಪಂಥೀಯರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ನನಗೆ ಬಹಳ ತಮಾಷೆಯಾಗಿ ಕಂಡದ್ದು ಕೇರಳದಲ್ಲಿ ಆ ವಿವಾದ ಆಯಿತು ಅಂತ. ಯಾಕೆಂದರೆ ಆ ಎರಡು ಪ್ರತಿಮೆಗಳನ್ನು ಕಂಡ ತಕ್ಷಣ ನಾವು ಯಾರ್ದು ಅಂತ ಯೋಚನೆ ಮಾಡೋದಿಲ್ಲ. ಯಾರೋ ಅದು ರಾಮ ಲಕ್ಷ್ಮಣರದು ಅಂದ ತಕ್ಷಣ ನಾವು ಹೌದು ರಾಮ ಲಕ್ಷ್ಮಣರು ಅಂತ ಒಪ್ಕೊಂಡ್ಬಿಡ್ತೇವೆ. ಆಯಿತು, ಅದು ರಾಮ ಲಕ್ಷ್ಮಣದೇ ಆಗಿದ್ರು ಕೂಡ DYFIನವರು ರಾಮ ಲಕ್ಷ್ಮಣರ ಪ್ರತಿಭೆಯನ್ನು ಯಾಕೆ ಇಡ್ತಾರೆ ಅನ್ನೋ ಯೋಚನೆಯನ್ನು ಕೂಡ ನಾವು ಮಾಡೋದಿಲ್ಲ. ಆ DYFIಗೆ ರಾಮ ಲಕ್ಷ್ಮಣ ಹೊರತ, ರಾಮ ಲಕ್ಷ್ಮಣನ ಯಾರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೇವೆ ಮತ್ತು ರಾಮ ಲಕ್ಷ್ಮಣನ ಪರವಾಗಿ ಮಾತಾಡಬೇಕಾದವ್ರು ಯಾರು, ಇದು ಯಾವುದೂ ಇಲ್ಲದೆ DYFIನವರು ರಾಮ ಲಕ್ಷ್ಮಣ ಹಾಗೆ ನೋಡಲಿಕ್ಕೆ ಹೋಗಿ ಆಮೇಲೆ ಆ ಕೇರಳದ ಬಹಳ ಪ್ರಸಿದ್ಧವಾದ ಮತ್ತು ಬಹಳ ಸರ್ಕ್ಯುಲೇಷನ್ ಇರೋ ಪತ್ರಿಕೆ ವೀಕ್ನವರು ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿ, ಅದು ನೋಡಿ ಇದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕದು. ಯಾಕೆಂದರೆ ಕೇರಳದ ಅದು ತುಳುನಾಡಿನ ಭಾಗವೇ ಆಗಿತ್ತು ಮತ್ತು ಆ ಎರಡು ಮೂರ್ತಿಗಳ ಐತಿಹ್ಯ ಏನಿದೆ ಅದು ಕೇರಳಕ್ಕೂ ಗೊತ್ತಿರಬೇಕಾಗಿತ್ತು. ಮತ್ತು ಬಹಳ ಸ್ಪಷ್ಟವಾಗಿ ಎರಡು ಮೂರ್ತಿಗಳಿಗೆ ಒಂದು ಗರೋಡಿ ಇದೆ. ಮತ್ತು ಈ ನಮ್ಮ ಪೋಸ್ಟರ್ ಮಾಡಿದವರು ಅದನ್ನ ಎತ್ಕೊಂಡಿರೋದು ಗೂಗಲ್ನಿಂದಾನೆ, ಇಂಟರ್ನೆಟ್ನಿಂದಾನೆ. ಅವರು ಇಂಟರ್ನಲ್ಲಿ ರಿವರ್ಸ್ ಸರ್ಚ್ ಮಾಡಿ ನೋಡಿದ್ರೆ ಇಲ್ಲ ಇದು ಕೋಟಿ ಚೆನ್ನಯ್ಯರದು ಅಂತ. ಅಂದರೆ
ಕೋಟಿ ಚೆನ್ನಯ್ಯರು ಆಗಿ ಹೋದದ್ದು ತುಂಬ ಹಳೆಯ ಕಾಲದಲ್ಲಿ ಏನೂ ಅಲ್ಲ. ಇತಿಹಾಸ ಅನ್ನೋದು ಎಷ್ಟು ಹಿಂದಿರೋದು ಅಂತ ನಾವು ಯೋಚನೆ ಮಾಡಿದರೆ ಅದು 10 ವರ್ಷದ ಹಿಂದಿನದು ಇತಿಹಾಸ, 50 ವರ್ಷದ ಹಿಂದಿನದು ಇತಿಹಾಸ, 100 ವರ್ಷದ ಹಿಂದಿನ ಇತಿಹಾಸ, 1000 ವರ್ಷದ ಹಿಂದಿನದು ಇತಿಹಾಸ. ಸೊ ಇತಿಹಾಸಕ್ಕೆ ಅನ್ನೋದು ಕಾಲದ ಮಿತಿ ಇಲ್ಲ. ಇವತ್ತು ವರ್ತಮಾನದಿಂದ ನಾವು ಹಿಂದಕ್ಕೆ ಹೋದಾಗ ಇತಿಹಾಸದ ಕಾಲ ಬೆಳೀತಾ ಇರ್ತದೆ, ಇತಿಹಾಸದ ದೇಶ ಬೆಳೀತಾ ಇರ್ತದೆ. ಅಂಥದ್ರಲ್ಲಿ ನಾವು ನಮ್ಮ ಕಾಲದಿಂದ ಬಹಳ ದೂರ ಏನು ಹೋಗಬೇಕಾಗಿಲ್ಲದ 16-17 ಶತಮಾನದ ಇಬ್ಬರು ನಾನೇನು ಹೇಳ್ಬೋದು ಅಂದರೆ ನಾವು ನೆನ್ಪಿಟ್ಕೊಳ್ಬೋದಾದಂಥ ಬರೀ ಕರಾವಳಿಯ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನನ ಬಹಳ ಗೌರವದಿಂದ ಕಾಣಬೇಕಾದಂಥ ಇಬ್ಬರು ಚಾರಿತ್ರಿಕ ವ್ಯಕ್ತಿಗಳು. ಯಾವ ಚಾರಿತ್ರಿಕ ವ್ಯಕ್ತಿಗಳು ಅಂದರೆ ದೈವ ಸ್ವರೂಪವನ್ನು ಪಡೆದಂಥ ಅದು ಬಹಳ ಮುಖ್ಯ. ಈ ನೆಲದಲ್ಲಿ ಇದ್ದು ಬದುಕಿ ಅವರು ಮನುಷ್ಯರಾಗಿ ಬದುಕಿದ್ರು ಅಂತ ಗೊತ್ತಿದ್ದು ಅವರನ್ನು ದೇವರನ್ನಾಗಿ ಮಾಡೋದಿಲ್ಲ, ದೈವಗಳನ್ನಾಗಿ ಮಾಡೋ ಒಂದು ಸಂಸ್ಕೃತಿ ಏನಿದೆ ಅದು ನಿಜವಾದ ಜನಪದರ ಸಂಸ್ಕೃತಿ. ತಮಗಾಗಿ ಹೋರಾಡಿದವರ ನೆನಪನ್ನು ಎಂದೂ ಮರಿಬಾರ್ದು ಮತ್ತು ಅವರ ಹೋರಾಟದ ಅವರ ಪ್ರತಿರೋಧದ ಸಂಕಲ್ಪವನ್ನು ತಾವು ಯಾವತ್ತೂ ಮರಿಬಾರ್ದು ಮತ್ತು ತಮ್ಮಲ್ಲಿ ಜಾಗೃತವಾಗಿರಬೇಕು. ಮತ್ತು ಯಾವಾಗ ಅನ್ಯಾಯ ಆಗ್ತದೋ ಆವಾಗ ಅವರ ನೆನಪು ನಮಗೆ ಆ ಪ್ರತಿರೋಧವನ್ನು ಮತ್ತೆ ಬಡಿದೆಬ್ಬಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ತುಳುನಾಡಿನಲ್ಲಿ ದೈವಗಳನ್ನು ಮಾಡಿಕೊಂಡು ಇಲ್ಲಿ ಇರೋ ಒಂದು 1200 ದೈವಗಳಿವೆ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಜಾತಿ ಇದೆ ಅನ್ನೋ ಕಾರಣಕ್ಕಾಗಿದ್ರೆ ಅವೆಲ್ಲ ಕೆಳಜಾತಿಗಳಿಂದ ಬಂದವರು ಮತ್ತು ಮತ ಇಲ್ಲ ಅದಕ್ಕೆ. ನಾನು ಇಲ್ಲಿ ಮುಸ್ಲಿಂ ದೈವಗಳು ಕೂಡ ಇದೆ ಅಂತ ಕೇಳಿದ್ದೇನೆ. ಆ ರೀತಿಯ ತಮ್ಮ ಪೂರ್ವಜರನ್ನು ನೆನೆಸ್ಕೊಳ್ಳೋ ಒಂದು ಧೀರೋದಾತ್ತ ಪರಂಪರೆ ಇದೆ. ಅದರ ಪ್ರತೀಕವಾಗಿ ಅದನ್ನು ಅವರು ದೈವವಾಗಿದ್ದಾರೆ, ದೇವರು ಅಂತಲ್ಲ, ಆ ರೀತಿ ಪ್ರತಿರೋಧದ ಪ್ರತೀಕವಾಗಿ ಆ ಪೋಸ್ಟರ್ನಲ್ಲಿ ಅವೆರಡು ಇದ್ದದ್ದು ಯಾರಿಗೂ ಅರ್ಥ ಆಗಲಿಲ್ಲ ಅನ್ನೋದು ಮತ್ತೊಮ್ಮೆ ನಾವು ಯೋಚನೆ ಮಾಡಬೇಕಾಗ್ತದೆ. ಅದು ನಮ್ಮ ಮರುವ್ಯಾಖ್ಯಾನ ಅಂತಾದರೆ ಅದು ಈ ರೀತಿಯಿಂದಲೇ ಶುರುವಾಗಬೇಕಾಗ್ತದೆ. ಯಾರನ್ನು ಆ ಪೋಸ್ಟರ್ನಲ್ಲಿ ನಾವು ಹಾಕಿದ್ದೇವೆ ಅದು DYFI ಏನು ವಿಚಾರಧಾರಿಯನ್ನು ಪ್ರತಿಬಿಂಬಿಸ್ತದೆ ಮತ್ತು ಇವತ್ತಿಗೆ ಆ ಮಹಾಪುರುಷರನ್ನು ಯಾತಕ್ಕಾಗಿ ತನ್ನವ್ರನ್ನಾಗಿಸಿಕೊಳ್ತದೆ ಅನ್ನೋದಕ್ಕೆ ಒಂದು ಬಹಳ ಪವರ್ಫುಲ್ ಆದ ಪ್ರತಿಮೆ ಅದು. ಯಾಕೆಂದರೆ ಅಲ್ಲಿ ಇಬ್ಬರು ವಿದೇಶಿಯರಿದ್ದಾರೆ. ನಾನು ಈ ಮಾತನಾಡೋದು ತಪ್ಪು, ಅವರು ವಿದೇಶಿಯರಲ್ಲ. ಆ ಪೋಸ್ಟರ್ನಲ್ಲಿ ಇರೋರೆಲ್ಲರೂ ಮನುಷ್ಯರಿಗಾಗಿ ಹೋರಾಡಿದ, ಮನುಷ್ಯ ಸಮಾನತೆಗಾಗಿ ಶಾಂತಿಗಾಗಿ ಹೋರಾಡಿದ ನಮ್ಮಂಥದ್ದೇ ಜೀವ ಇದ್ದಂಥ ಮನುಷ್ಯರು. ಮತ್ತು ಅವರು ಯಾತಕ್ಕೆ ನಮಗೆ ಗೌರವ ಅರ್ಹರಾಗ್ತಾರೆ ಅಂತಂದರೆ ಅವರು ತಮ್ಮ ಜೀವಮಾನದಲ್ಲಿ ಮಾಡಿದ ಮತ್ತು ಜನರಿಗಾಗಿ ಮಾಡಿದ ಸಾಧನೆಗಳಿಗಾಗಿ. ಅದರಲ್ಲಿ ಚೆಗೆವಾರ್ ಮತ್ತು ಕಾರ್ಲ್ ಮಾರ್ಕ್ಸ್ ಇದ್ದಾರೆ. ಚೆಗೆವಾರ್ ಮತ್ತು ಕಾರ್ಲ್ ಮಾರ್ಕ್ಸನ್ನು ಚೆಗೆವಾರ್ ಆದರೂ ಒಂದಷ್ಟು ಈಗ ಮಾರಾಟದ ಸರಕಾಗಿಬಿಟ್ಟಿದೆ. ಆದರೆ ಕಾರ್ಲ್ ಮಾರ್ಕ್ಸ್ನನ್ನು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಧೈರ್ಯ ಬೇಕು. ಅದು ಇವತ್ತಿನ ಕರಾವಳಿಯಲ್ಲೂ, ಇವತ್ತಿನ ಕರ್ನಾಟಕದಲ್ಲೂ, ಇವತ್ತಿನ ಭಾರತದಲ್ಲೂ ಕೂಡ ಕಾರ್ಲ್ ಮಾರ್ಕ್ಸ್ ನಮ್ಮವನು ಅಂತ ಹೇಳೋಕ್ಕೆ ಧೈರ್ಯ ಬೇಕು. ಅದು ಬರೀ ಕರಾವಳಿಯಲ್ಲಿ ಮತ್ತು ಕರ್ನಾಟಕದಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ. ಕಾರ್ಲ್ ಮಾರ್ಕ್ಸ್ ಹುಟ್ಟಿದ ಜರ್ಮನಿಯಲ್ಲೂ ಕೂಡ ಇವತ್ತು ನಾವು ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತವನ್ನು ಒಪ್ಕೊಳ್ತೇವೆ, ಕಾರ್ಲ್ ಮಾರ್ಕ್ಸ್ನ ತತ್ವಶಾಸ್ತ್ರವನ್ನು ಒಪ್ಕೊಳ್ತೇವೆ. ಅವನು ನಮ್ಮವನು ಅನ್ನು ಕೇಳೋಕ್ಕೆ ಇಡೀ ಜಗತ್ತಿನಲ್ಲಿ ಇವತ್ತು ಧೈರ್ಯ ಬೇಕಾಗಿದೆ. ಯಾಕೆಂದರೆ ಬಲಪಂಥೀಯ ಚಳುವಳಿಗಳು ಜಗತ್ತಿನಾದ್ಯಂತ ವಿಸ್ತರಿಸುವಂಥ ಸಮಯದಲ್ಲಿ ಮಾರ್ಕ್ಸ್ ಮತ್ತು ಅವನ ತತ್ವಗಳನ್ನು ಅನುಯಾಯಿಗಳು ಎಲ್ಲ ಕಡೆಗೂ ವಿದ್ರೋಹಿಗಳು, ದೇಶದ್ರೋಹಿಗಳು ಅಂತ ಆಗ್ತಿರೋ ಸಂದರ್ಭದಲ್ಲಿ ಮಾರ್ಕ್ಸ್ ನಮ್ಮವನು, ಚೆಗೆವಾರ್ ನಮ್ಮವನು ಅಂತ ಹೇಳೋಕ್ಕೆ ಒಂದು ಧೈರ್ಯ ಬೇಕು. ಮೊದಲಾಗಿ ನಾನು DYFI ನಿರ್ದಾಕ್ಷಿಣ್ಯವಾಗಿ ಅವರು ನಮ್ಮವರು ಅಂತ ಏನು ತಗೊಂಡಿದ್ದಾರೆ ಅದು ಚರಿತ್ರೆಯ ಮರುವ್ಯಾಖ್ಯಾನದ ಮೊದಲ ಸಾಲು ಅಂತ ನಾನು ತಿಳ್ಕೊಳ್ತಾರೆ. ಯಾಕೆಂದರೆ ನಾವು ವರ್ತಮಾನಕ್ಕೆ ನಾವು ಚೆಗೆವಾರ ಮತ್ತು ಮಾರ್ಕ್ಸ್ ವರ್ತಮಾನದವರು ಅಂತಲೇ ಭಾವಿಸಬೇಕು. ಇದನ್ನು ಯಾತಕ್ಕೆ ನಾನು ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಅಂತಂದರೆ ಜಗತ್ತಿನಾದ್ಯಂತ ಮಾರ್ಕ್ಸ್ ವಾದವನ್ನು ವಿಶ್ಲೇಷಣೆ ಮಾಡಿದವರೆಲ್ಲ ಹೇಳೋ ಒಂದು ಮಾತಿದೆ. ಆಧುನಿಕವಾಗಿ ಏನೆಲ್ಲ ಚಿಂತನೆಗಳು ಬಂದಿವೆ, ಆಧುನಿಕ ಜಗತ್ತಿನ ಏನೆಲ್ಲ ಚಿಂತನೆಗಳು ಬಂದಿವೆ, ಅದರಲ್ಲಿ 3 ಜನರು ಬಹಳ ಹೊಸತಾದ ಈ ಆಧುನಿಕ ಜಗತ್ತಿಗೆ ಬೇಕಾದ ಒಂದು ಮೂಲ ಜ್ಞಾನವನ್ನು, ಅಭಿಜಾತ ಜ್ಞಾನ ಅಂತ ಏನು ಕನ್ನಡದಲ್ಲಿ ಕರೀತಾರೆ, ಅಭಿಜಾತ ಜ್ಞಾನವನ್ನು ಕೊಟ್ಟವರು 3 ಜನ. ಒಂದು ಕಾರ್ಲ್ ಮಾರ್ಕ್ಸ್, ಎರಡನೇದು ಸಿಗ್ಮಂಡ್ ಫ್ರಾಯ್ಡ್, ಮೂರನೇದು ಚಾರ್ಲ್ಸ್ ಡಾರ್ವಿನ್. ಈ 3 ಜನರು ಇಲ್ಲದೆ ಹೋಗಿದ್ದರೆ ಆಧುನಿಕವಾದ ಯಾವ ಜ್ಞಾನವೂ ಇರ್ತಾ ಇರಲಿಲ್ಲ. ಮತ್ತು ಇವತ್ತು ಬೇರೆಲ್ಲ ಏನು ಪಂಡಿತರು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರೆಲ್ಲ ಅವರ ಜ್ಞಾನವನ್ನು ಮತ್ತೆ ಕಾಪಿ ಮಾಡಿ ಮರುವ್ಯಾಖ್ಯಾನ ಮಾಡ್ತಿದ್ದಾರೆ ಹೊರತು ಆಧುನಿಕ ಕಾಲಕ್ಕೆ 19ನೇ ಶತಮಾನದ ನಂತರ ನಾವು ಮೂಲ ಜ್ಞಾನ ಅಥವಾ ನಮ್ಮ ಪರಂಪರೆ ಅಂದ್ಕೊಳ್ಬೇಕಾಗಿದ್ದು ಈ 3 ಜನರ ಜ್ಞಾನವನ್ನು ಅಂತ. ಅಷ್ಟು ಜ್ಞಾನ ಇರುವಂಥ ಒಬ್ಬ ತತ್ವಶಾಸ್ತ್ರಜ್ಞನನ್ನು, ಅಂತಹ ಒಬ್ಬ ಸಾಮಾಜಿಕ ಹೋರಾಟಗಾರರನ್ನು
ನಮ್ಮವನು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಧೈರ್ಯ ಬೇಕು ಅನ್ನೋದೇ ಒಂದು ವಿಪರ್ಯಾಸ ಪರಿಸ್ಥಿತಿ. ಆದರೆ DYFI ಅದನ್ನು ಹೇಳ್ಕೊಂಡಿದ್ದೆ ಅನ್ನೋದಕ್ಕಾಗಿ ನಾವು DYFIಗೆ ಶಬಾಷ್ ಹೇಳಬೇಕು. ಮತ್ತು ನಾನಾದರೂ ಮತ್ತು ನಮ್ಮ DYFIನ ಸಂಗತಿಗಳಾದರೂ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಬಂದರೂ ಚೆಗೆವಾರ ನಮ್ಮವನು, ಮಾರ್ಕ್ಸ್ ನಮ್ಮವನು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹಿಂಜರಿಯೋದಿಲ್ಲ ಅನ್ನೋ ಸಂಕಲ್ಪವನ್ನು ನಾವು ತೊಡಬೇಕು. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ, ಯಾಕಂದರೆ ಜಗತ್ತಿನ ಎಲ್ಲ ಕಠಿಣ ಪರಿಸ್ಥಿತಿಯಲ್ಲೂ ಹೋರಾಟಗಾರರು ಅದನ್ನು ಮಾಡ್ಕೊಂಡು ಬಂದರೆ ನಾವು ಅದನ್ನು ಮಾಡ್ಕೊಂಡೇ ಹೋಗೋಣ. ಎರಡನೇದಾಗಿ ಮರು ವ್ಯಾಖ್ಯಾನ ಅನ್ನೋದು ಎಲ್ಲಿಂದ ಶುರುವಾಗಬೇಕು? ನಾವು ಅಬ್ಬಕ್ಕ ರಾಣಿಯ ವೀರ ಹೋರಾಟವನ್ನು ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದು ಅಂತಂದರೆ ಶುರು ಮಾಡೋ ಕಾಲ ಯಾವುದು? ನಾವು ಯಾವತ್ತೂ ಏನೇ ಮರು ವ್ಯಾಖ್ಯಾನ ಮಾಡಿಕೊಂಡ್ರೂ ವರ್ತಮಾನದಲ್ಲಿ ಇವತ್ತಿನಲ್ಲಿ ನಿಂತು ನಾವು ಮರು ವ್ಯಾಖ್ಯಾನ ಮಾಡ್ತಿರ್ತೇವೆ. ಈ ಮರು ವ್ಯಾಖ್ಯಾನದ ಬಗ್ಗೆ ಅಥವಾ ಚರಿತ್ರೆಯ ಮರು ವ್ಯಾಖ್ಯಾನದ ಬಗ್ಗೆ ಜರ್ಮನಿಯ ಬಹಳ ದೊಡ್ಡ ಪಂಡಿತ ಮತ್ತು ಒಬ್ಬ ಸೃಜನಾಶೀಲ ಮಾರ್ಕ್ಸ್ವಾದಿ ವಾಲ್ಟರ್ ಬೆಂಜಮಿನ್ ಒಂದು ಮಾತನ್ನು ಹೇಳ್ತಾನೆ. ಚರಿತ್ರೆ ಅನ್ನೋದೇನು? ಚರಿತ್ರೆ ಅನ್ನೋದು ಬಹಳ ಸರಳವಾದದ್ದು. ಇವತ್ತಿನ ಕಾಲಕ್ಕೆ ಜನ ತಮ್ಮ ಇವತ್ತಿನ ಕಾಲದ ಸಂಕಷ್ಟಗಳಿಗೆ, ತುರ್ತುಗಳಿಗೆ ಹಳೆಯ ಕಾಲವನ್ನು ನೆನಪಿಸಿಕೊಳ್ಳೋದೇನಿದೆಯಲ್ಲ ಅದೇ ಚರಿತ್ರೆ. ಚರಿತ್ರೆ ಅನ್ನೋದೇನೋ ಒಂದು ರಚಿತವಾಗಿ ಎಲ್ಲೋ ಇಲ್ಲ, ಅದನ್ನು ನಮಗೆ ಬೇಕಾದ ಹಾಗೆ ಪುಸ್ತಕದ ಹಾಗೆ ಓದೋ ಹಾಗಿಲ್ಲ. ಚರಿತ್ರೆ ಬದಲಾಗ್ತಾ ಇರ್ತದೆ. ಯಾವಾಗ ಹೇಗೆ ಬದಲಾಗ್ತಾ ಇರ್ತದೆ? ಇವತ್ತು ನಮ್ಮ ಸಮಸ್ಯೆಗಳೇನಿವೆ, ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಇವತ್ತು ನಮಗೇನು ಸಮಸ್ಯೆಗಳು ಕಾಡ್ತಾ ಇವೆ, ಅವುಗಳಿಗೆ ಪರಿಹಾರ ನಮಗೆ ವರ್ತಮಾನದಲ್ಲಿ ಸಿಗ್ತಿಲ್ಲ ಅನ್ನುವಾಗ ಹಿಂದಿನ ಕಾಲದಲ್ಲಿ ಅದಕ್ಕೆ ಏನಾದರೂ ಉತ್ತರಗಳಿವೆಯಾ ಅಂತ ನಾವು ಹುಡುಕ್ತಾ ಹೋಗ್ತೇವೆ. ಹಾಗಾಗಿ ನಮ್ಮ ಹಿಂದಿನ ಕಾಲದ ನೆನಪುಗಳನ್ನು ನಾವು ಕೆದಕ್ತಾ ಹೋಗ್ತೇವೆ, ಅಲ್ಲಿ ನಮಗೆ ಉತ್ತರ ಸಿಕ್ಕಿತಾ ಹೋಗ್ತೇವೆ. ಹಾಗಾಗಿ ಅದು ನಮ್ಮ ನೆನಪುಗಳನ್ನು, ನಮ್ಮ ಹಿಂದಿನ ಕಾಲವನ್ನು ನೆನಪು ಮಾಡಿಕೊಳ್ಳೋಕ್ಕೆ ಅದು ಒಂದು ವಿಧಾನಕ್ಕೆ ಚರಿತ್ರೆ ಅಂತಾರೆ ಅಂತ ಅವ್ನು ಹೇಳ್ತಾನೆ. ಅವನು ಭಾಳ ಸರಿಯಾಗಿ ಹೇಳ್ತಾರೆ. ಮತ್ತು ಹಾಗಿದ್ದರೆ ಚರಿತ್ರೆಯನ್ನು ನಾನು ನೆನಪು ಮಾಡ್ಕೊಳ್ತೇನೆ ಅಂತಂದರೆ ಇವತ್ತು 21ನೇ ಶತಮಾನದ 2-3ನೇ ದಶಕದಲ್ಲಿ ನಿಂತು ನಾನು ಒಮ್ಮೆಲೆ 1000-2000 ವರ್ಷಕ್ಕೆ ಜಿಗಿಲಿಕ್ಕೆ ಸಾಧ್ಯವ? ನಾನು ನನ್ನ ನೆನಪು ಅಂದರೆ ನನಗೆ 2000 ವರ್ಷದ ಹಿಂದಿನ ನೆನಪು ಅನ್ನಲಿಕ್ಕೆ ಸಾಧ್ಯವ? ಅವನು ಹೇಳ್ತಾನೆ ಹಾಗಾಗೋದಿಲ್ಲ. ಅದು ಇವತ್ತು ನಮ್ಮ ವರ್ತಮಾನ ಕಾಲದಿಂದ ಪುನರ್ವ್ಯಾಖ್ಯಾನ ಮಾಡಿಕೊಳ್ಳಲಿಕ್ಕೆ ನಮ್ಮ ಹಿಂದಿನ ಕಾಲಕ್ಕೆ ಹೋಗುವಾಗ ನಾವು ಎಲ್ಲ ಮನುಷ್ಯರು, ಬರೀ ಪಂಡಿತರು ಮಾತ್ರ ಅಲ್ಲ, ಸಾಮಾನ್ಯ ಮನುಷ್ಯರು ಕೂಡ ಒಂದು ವಿಧಾನವನ್ನು ಅನುಸರಿಸ್ತಾರೆ. ಆ ವಿಧಾನ ಏನು ಅಂತಂದರೆ ಈ ಆರ್ಕಿಯಾಲಜಿ ಎಕ್ಸ್ಕವೇಷನ್ ಅಂತ ನೀವು ಹೇಳ್ತೀರಿ. ಆರ್ಕಿಯಾಲಜಿ ಎಕ್ಸ್ಕವೇಷನ್ ಅಂದರೆ ಸಾಮಾನ್ಯರಾದ ನಮಗೆ ಗೊತ್ತಿರೋದಿಲ್ಲ. ಆರ್ಕಿಯಾಲಜಿ ಈಗ ಆ ಉದಾಹರಣೆಯನ್ನು ನನಗೆ ಹೇಳಬೇಕು ಅಂತ ಅನಿಸೋದಿಲ್ಲ. ಯಾವುದೇ ಒಂದು 14ನೇ ಶತಮಾನದ್ದು, 12ನೇ ಶತಮಾನದ್ದು, 10ನೇ ಶತಮಾನದ್ದು ಅಲ್ಲಿ ಆ ಕಾಲದಲ್ಲಿ ಏನಾಗಿತ್ತು, ಆ ಕಾಲದ ಪರಿಸ್ಥಿತಿ ಏನಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಿರುವ ಐತಿಹ್ಯದ ಸ್ಥಳಗಳನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ. ಅಗದು ಅಲ್ಲಿರೋ ಒಂದು ದಾಖಲೆಗಳನ್ನು ಸಂಗ್ರಹಿಸಿ ಲಭ್ಯವಿರುವ ಕಲ್ಲು, ಇಟ್ಟಿಗೆ, ಗಡಿಗೆಗಳು, ಪಾತ್ರೆಗಳು ಇಂಥವನ್ನೆಲ್ಲ ತೆಗೆದುಬಿಟ್ಟು ಆ ಕಾಲ ಹೇಗಿತ್ತು, ಅದರ ಸಮಾಜ ಹೇಗಿತ್ತು, ಅದರ ಆರ್ಥಿಕತೆ ಹೇಗಿತ್ತು ಅಂತ ವ್ಯಾಖ್ಯಾನ ಮಾಡೋ ಒಂದು ಶಾಸ್ತ್ರಕ್ಕೆ ಪುರಾತತ್ವ ಶಾಸ್ತ್ರ ಅಂತ ಕರೀತಾರೆ. ಪುರಾತತ್ವ ಶಾಸ್ತ್ರದವರು ಅಗಿಯುವಾಗ ಸುಮ್ಮನೆ ನಮ್ಮ ಬಾವಿ ಅಗ್ದಾಗೆ ಅಗಿಯೋದಿಲ್ಲ. ಅವರು ಅದನ್ನು ಪದರಾಗಿ ಅರಿತಾರೆ. ಅವರು ಕಾಲವನ್ನು ವಿಂಗಡಿಸ್ಕೊಳ್ತಾರೆ. ನಾನು 10ನೇ ಶತಮಾನಕ್ಕೆ ಹೋಗಬೇಕು ಅಂತಂದರೆ ನಾನು ನಿಧಾನಕ್ಕೆ ಮಣ್ಣನ್ನು ಅಗಿಬೇಕು, ಲೇಯರ್ ಬೈ ಲೇಯರ್ ಅಂತ ಪದರಾಗಿ ಮಣ್ಣನ್ನು ಅಗಿಬೇಕು. ಯಾಕೆ ಹಾಗೆ ಅಗಿಬೇಕು ಅಂದರೆ 10ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಕಾಲದ ಪದರುಗಳಲ್ಲಿ ಈ ಒಂದು 1200-300 ವರ್ಷಗಳ ಕಾಲದಲ್ಲಿ ಆ 10ನೇ ಶತಮಾನ ಹೇಗೆ ನಮ್ಮ ಅರಿವಿಗೆ ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಮೊದಲನೇ 10 ವರ್ಷ ತೆಗೆದಾಗ ಒಂದು ನೆನಪುಗಳು ಸಿಗ್ತವೆ, ಎರಡನೇ 10 ವರ್ಷ ತೆಗೆದಾಗ ನೆನಪುಗಳು ಸಿಗ್ತವೆ. ಹಾಗೆ ನಿಧಾನಕ್ಕೆ 10, 20, 50 ವರ್ಷಗಳ ಪದರಗಳನ್ನು ತೆಗೀತಾ ಅವರು ಕೊನೆಗೆ 10ನೇ ಶತಮಾನಕ್ಕೆ ಹೋಗ್ತಾರೆ. ಹೋದಾಗ ನಮಗೆ ಸಿಗೋದು ಬರೀ 10ನೇ ಶತಮಾನದ ಸತ್ಯ ಅಲ್ಲ. 10ನೇ ಶತಮಾನದಲ್ಲಿ ನಡೆದದ್ದು ಇನ್ನು 1200 ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಕಂಡಿದೆ ಮತ್ತು 10ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಏನು ಸಂಬಂಧ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು 10ನೇ ಶತಮಾನದ ಘಟನೆಗಳು ಇವತ್ತು ಹಾಗೆ ಉಳಿದಿವೆಯಾ ಅಥವಾ ಏನು ಬದಲಾವಣೆ ಆಗಿದೆ, ಬದಲಾವಣೆಗೆ ಕಾರಣಗಳೇನು, ಯಾರ್ಯಾರು ಬದಲಾವಣೆಗೆ ಕಾರಣರಾಗಿದ್ದಾರೆ ಅನ್ನೋದು ಕೂಡ ಆ ಪ್ರಾಕ್ತನ ಶಾಸ್ತ್ರದ ಅಗೆತದಲ್ಲಿ ಸಿಗ್ತದೆ. ಹಾಗಾಗಿ ನಾವು ಲೇಯರ್ ಬೈ ಲೇಯರ್ ಅಥವಾ ಪದರಾಗಿ ತೆಗಿಬೇಕಾಗ್ತದೆ. ಅದನ್ನು ಅವಸರದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಈ 300 ಗ್ರಾಮ ಪಂಚಾಯತ್ನಲ್ಲಿ ನಿಂತ್ಕೊಂಡು ನಾನು ಮರು ವ್ಯಾಖ್ಯಾನ ಮಾಡ್ತೀನಿ ಅಂತಂದರೆ ಎಲ್ಲಿಂದ ಶುರು ಮಾಡ್ತೀನಿ? ನಾನೀಗ ನಮ್ಮ ಇವ್ರ ಹತ್ರ ಕೇಳ್ತಾ ಇದ್ದೆ, ಈ ಯುವಕ ಮಂಡಳದ ಇತಿಹಾಸ ಏನು ಅಂತ.
ನನಗೆ ಹೇಳಿದರು ಈ ಯುವಕ ಮಂಡಲ 1969ರಲ್ಲಿ ಶುರುವಾಯಿತು, ಅಲ್ಲಿಂದ ಏನೇನು ಕೆಲಸ ಮಾಡಿದೆ. ನೀವು ಈ ಯುವಕ ಮಂಡಲದ ಇತಿಹಾಸದಿಂದ ಶುರು ಮಾಡಬೇಕು. ನಾನು 300ರಲ್ಲಿ ನಿಂತು ನಾ ಬಕ್ರಾಣಿ ಬಗ್ಗೆ ಮಾತಾಡುವಾಗ ನಾನು ಎಲ್ಲಿಂದ ಶುರು ಮಾಡಬೇಕು? ನನಗೆ ಮೊದಲ ಪದರ ಈ ಆಧುನಿಕ ಭಾರತದಲ್ಲಿ ಜನ್ಮ ತಾಳಿದ ಈ ಯುವಕ ಮಂಡಲ ಏನು, ಯಾತಕ್ಕೆ, ಹೇಗೆ ಪ್ರಾರಂಭ ಆಯಿತು, ಏನು ಕೆಲಸ ಮಾಡಿದೆ ಅದನ್ನು ನೋಡಿದರೆ ಸಾಕು. ನಾನು ವರ್ತಮಾನದ ಯಾವ ತುರ್ತಿನಿಂದ ನಾನು ಮರು ವ್ಯಾಖ್ಯಾನ ಮಾಡಬೇಕಾಗ್ತದೆ. ಯಾಕಂದರೆ 300 ಯುವಕ ಮಂಡಲದ ಇತಿಹಾಸವನ್ನು ನನಗೆ ಕೇಳಿದರೆ, ಏನು 55 ವರ್ಷದ ಇತಿಹಾಸ ಏನಿದೆ 1969 ಅದು ಶುರುವಾದದ್ದೇ ಭಾರತದ ಒಂದು ಪ್ರಜಾಪ್ರಭುತ್ವ ಅಂತ ಏನಿತ್ತು, ಪ್ರಜಾಪ್ರಭುತ್ವದ ಸ್ವರೂಪದಿಂದ. ಯಾರು ಈ ಭಾಗದಲ್ಲಿ ಕೆಳಜಾತಿಯವರು ನಿರ್ಗತಿಕರು ಆಗಿದ್ದರೋ ಅವರಿಗೆಲ್ಲ ಸಂಘಟನೆ ಆಗುವ ಒಂದು ಅವಶ್ಯಕತೆ ಇತ್ತು, ಮತ್ತು ತಮ್ಮ ಸಮುದಾಯದ ಜನರನ್ನು ಒಟ್ಟು ಸೇರಿಸಿ ತಮ್ಮ ಸಮುದಾಯದ ಜನರಿಗೆ ಒಳಿತಿಗಾಗಿ ಕೆಲಸ ಮಾಡಲಿಕ್ಕಾಗಿ ಯುವಕರು ಸೇರಿಕೊಂಡು ಕಟ್ಟಿದ ಯುವಕ ಮಂಡಲ ಇದು. ಆ ಯುವಕ ಮಂಡಲ ಮಾಡಿದ ಬಹಳ ಅತ್ಯುತ್ತಮ ಕೆಲಸ ಅಂತ ನನಗೆ ಬಂದದ್ದು, ಅವರು ಇಲ್ಲಿ ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಒಂದು ರಾತ್ರಿ ಹಂಚಿನ ಕಾರ್ಮಿಕರಿಗಾಗಿ ಈ ಮೊದಲ ಯುವಕ ಮಂಡಲದ ಕಟ್ಟಡ ಶುರು ಮಾಡಿದಾಗ ಹಂಚಿನ ಕಾರ್ಮಿಕರಿಗಾಗಿ ಒಂದು ರಾತ್ರಿ ಶಾಲೆಗಳನ್ನು ನಡೆಸ್ತಾ ಇದ್ರು. ಆ ರಾತ್ರಿ ಶಾಲೆಗಳನ್ನು ನಡೆಸೋದು ಅನ್ನೋದು ಎಂಥ ಉಜ್ವಲವಾದ ಮೊದಲ ಪದರು ಅಂತ ನಮ್ಗೆ ಅರ್ಥ ಆಗಬೇಕು. ಅದು ಭಾರತದ ಪ್ರಜಾಪ್ರಭುತ್ವದ ನಿರೂಪಣೆ ಮಾಡಿದ ಒಂದು ರೀತಿ. ಅದು ಅಂದರೆ 300 ಗ್ರಾಮದಲ್ಲಿ ಇಲ್ಲಿಯ ಯುವಕರು ಭಾರತದ ಪ್ರಜಾಪ್ರಭುತ್ವವನ್ನು ಮತ್ತೊಮ್ಮೆ ಮರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಮರು ವ್ಯಾಖ್ಯಾನ ಎಲ್ಲಿಂದ ಮಾಡಿದ್ದಾರೆ? ಆ ಮರು ವ್ಯಾಖ್ಯಾನ ಶುರುವಾದದ್ದು ಭಾರತದ ಪ್ರಜಾಪ್ರಭುತ್ವಕ್ಕೆ ಬಹಳ ದೀರ್ಘ ಇತಿಹಾಸ ಇಲ್ಲ, ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಭಾರತದ ಪ್ರಜಾಪ್ರಭುತ್ವದ ಏನು ಪಾಠಗಳು ಅಥವಾ ನಾವು ಪ್ರಜಾಪ್ರಭುತ್ವದ ನಿರೂಪಣೆ ಅಂತ ಏನು ಮಾಡ್ತೇವೆ, ಅದು ಶುರುವಾದದ್ದೇ 1857ರಲ್ಲಿ. ನಮಗೆ ದೀರ್ಘ ಇತಿಹಾಸ ಇಲ್ಲ, ಅದು ಹೆಚ್ಚು ಇರೋದಂದರೆ ನಮಗೆ 170 ವರ್ಷಗಳ ಇತಿಹಾಸ ಬಿಟ್ಟರೆ ಭಾರತದ ಪ್ರಜಾಪ್ರಭುತ್ವಕ್ಕೆ ದೀರ್ಘ ಇತಿಹಾಸ ಇಲ್ಲ. ಅದು ಶುರುವಾದದ್ದು ಬ್ರಿಟಿಷರು ಏನು ಮತೀಯ ಸಾಮರಸ್ಯವನ್ನು ಕೆಡಿಸಿ ಹಿಂದೂ ಮತ್ತು ಮುಸ್ಲಿಮರು ಅಂತ ವಿಭಜನೆ ಮಾಡಿ ಅಲ್ಲಿಯವರೆಗೆ ಇಲ್ಲದ ಒಂದು ಹೊಸ ವಿಭಜನೆಯನ್ನು ಭಾರತದ ಜನಜೀವನದಲ್ಲಿ ಮಾಡಿ ತಮ್ಮ ಆಳ್ವಿಕೆಯನ್ನು ಮುಂದುವರಿಸಲಿಕ್ಕೆ ನೋಡಿದರು. ಅದರ ವಿರುದ್ಧ ನಡೆದ ಹೋರಾಟ ಮತ್ತು ಅಲ್ಲಿಂದ ಶುರುವಾದ ಮತೀಯ ಸಾಮರಸ್ಯದ ಒಂದು ಚಳವಳಿ, ಅದು ಭಾರತದ ಪ್ರಜಾಪ್ರಭುತ್ವದ ಒಂದು ಲೇಯರ್ ಆಯಿತಾ. ಅದರ ನಂತರ ಅದೇ ಕಾಲದಲ್ಲಿ ಏನು ಮಹಾತ್ಮ ಫುಲೆಯವರು ಕೆಳವರ್ಗದವರ ಶಿಕ್ಷಣ ಮತ್ತು ಕೆಳವರ್ಗದವರ ಸಮ್ಮಾನ, ಅದು ಕೆಳಜಾತಿಗಳ ಶಿಕ್ಷಣ ಮತ್ತು ಸಮ್ಮಾನಕ್ಕಾಗಿ ಜ್ಯೋತಿಬಾ ಫುಲೆಯವರು ಮತ್ತು ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದಲ್ಲಿ ಏನು ಶಿಕ್ಷಣ ಆಂದೋಲನವನ್ನು ಶುರು ಮಾಡಿದರು, ಅದು 2ನೇ ಚಳುವಳಿ ಅಥವಾ 2ನೇ ಪದರ. ಅದು 3ನೇಯದು ಕೆಳಜಾತಿಯವರು ತಮ್ಮ ಸ್ವಾಭಿಮಾನಕ್ಕಾಗಿ, ಅದು ದೇಶದಾದ್ಯಂತ, ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಕೇರಳದಲ್ಲಿ ಕೆಳಜಾತಿಯವರು ಯಾವ ಸಾಮಾಜಿಕ ಸಮ್ಮಾನ ಮೇಲ್ಜಾತಿಗಳಿಂದ ತಮಗೆ ಸಿಗ್ತಾ ಇರಲಿಲ್ವೋ, ತಮ್ಮನ್ನು ಆಳ್ವಿಕೆ ಮಾಡುವ ಬ್ರಿಟಿಷಿಂದಲೂ ಸಿಗ್ತಾ ಇರಲಿಲ್ವೋ, ಅದಕ್ಕಾಗಿ ಒಂದು ಸಾಮಾಜಿಕ ಚಳವಳಿಯನ್ನು, ಜಾತಿ ಸಮಾನತೆಯ ಸಾಮಾಜಿಕ ಚಳವಳಿಯನ್ನು ಶುರು ಮಾಡಿದರು. ಅದರಲ್ಲಿ ಜ್ಯೋತಿಬಾ ಫುಲೆಯವರು ಇದ್ದರು, ನಂತರ ಅಂಬೇಡ್ಕರ್ ಬಂದರು, ಮಹಾರಾಷ್ಟ್ರದಲ್ಲಿ ಅನೇಕ ಸುಧಾರಣಾವಾದಿಗಳು ಬಂದರು, ಕೇರಳದಲ್ಲಿ ನಾರಾಯಣ ಗುರುಗಳಿದ್ದರು. ಈ ಕರಾವಳಿಯಲ್ಲಂತೂ ಯಾರ್ಯಾರಿದ್ರು ಅಂತ ನಿಮ್ಗೆ ನೆನಪಿದೆ, ನಾನು ಹೆಸರು ಹೇಳಬೇಕಾಗಿಲ್ಲ. ಕುದ್ಮಲ್ ರಂಗರಾಯರು ಸೇರಿದಾಗೆ ಆ ಕಾಲದಲ್ಲಿ ಹೋರಾಟ ಮಾಡಿದ ಎಲ್ಲರ ಒಂದು ಚಳುವಳಿಯ ಒಂದು ದಾರಿ ಅಂತಂದರೆ ಈ ಜಾತಿ ಸಮಾನತೆ. ಅದು 3ನೇ ಚಳುವಳಿ. 4ನೇ ಚಳುವಳಿ ನಡೆದದ್ದು ಹೆಣ್ಣು ಮಕ್ಕಳು, ಮಹಿಳೆಯರು ತಾವು ಶಿಕ್ಷಣ ಪಡಿಬೇಕು, ತಾವು ಸಾರ್ವಜನಿಕ ರಂಗದಲ್ಲಿ ಬರಬೇಕು, ತಾವು ಸ್ವತಂತ್ರವಾಗಿ ಈ ಗಂಡಾಳ್ವಿಕೆಯ ಪ್ಯಾಟರ್ನ್, ಇದು ನಮ್ಮ ಸಂಸಾರದ ವ್ಯವಸ್ಥೆ ಏನಿದೆ, ಪಿತೃಪ್ರಧಾನ ಸಮಾಜ ವ್ಯವಸ್ಥೆ, ಅದರಿಂದ ಮುಕ್ತವಾಗಿ ತಾವು ಸ್ವತಂತ್ರರಾಗಬೇಕು ಅಂತ ಹೆಣ್ಣು ಮಕ್ಕಳು ನಡೆಸಿದ ಚಳವಳಿ. ಅದು ಕೂಡ ಸಾವಿತ್ರಿಬಾಯಿ ಫುಲೆಯವರಿಂದಲೇ ಶುರುವಾಯಿತು. ಅದು 20ನೇ ಶತಮಾನದ ಮೊದಲ ಭಾಗದಲ್ಲಿವರೆಗೆ ಅದೇ ಒಂದು ದೊಡ್ಡ ಚಳವಳಿಯ ದಾರಿ ಆಯಿತು. ಅದು 4ನೇ ಚಳವಳಿ. 5ನೇ ಚಳವಳಿ ರೈತರು ತಮ್ಮ ಗೇಣಿದಾರರು, ಯಾರು ಭೂಮಾಲೀಕರ ಕೆಳಗೆ ಗೇಣಿ ಮಾಡಿಕೊಂಡು ತಮ್ಮ ಶ್ರಮದಿಂದ ಭೂಮಾಲೀಕರ ಸಂಪತ್ತನ್ನು ಹೆಚ್ಚಿಸ್ತಾ ಇದ್ದರೋ ಅವರು ತಮ್ಮ ಭೂಮಿ ಹಕ್ಕಿಗಾಗಿ ನಡೆಸಿದ ಒಂದು ದೊಡ್ಡ ಚಳವಳಿ. ಈ 5 ಚಳವಳಿಗಳು ಇಲ್ಲದೆ ಹೋಗಿದ್ದಿದ್ರೆ, ಈ 5 ಚಳವಳಿಗಳ ಒಂದು ಸ್ಫೂರ್ತಿ ಇಲ್ಲದೆ ಹೋಗಿದ್ರೆ, ಅದು 100 ವರ್ಷಗಳ ಕಾಲ, 100 ವರ್ಷಗಳ 90 ವರ್ಷ, 57ರಿಂದ ಶುರು ಮಾಡಿ 47ರಷ್ಟಿಗೆ ಈ 5 ಚಳವಳಿಗಳಿಲ್ಲದೆ ಇದ್ದಿದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರ್ತಾ ಇಲ್ಲ. ಭಾರತ ಸ್ವತಂತ್ರ ರಾಷ್ಟ್ರವಾಗ್ಬೋದಿತ್ತು, ಆದರೆ ಅದು ಪ್ರಜಾಪ್ರಭುತ್ವದ ರಾಷ್ಟ್ರ ಆಗ್ತಿರಲಿಲ್ಲ. ಅಂದರೆ
ನಾಮಕಾವಸ್ಥೆಗೆ ಪ್ರಜಾಪ್ರಭುತ್ವದ ರಾಷ್ಟ್ರ ಆಗ್ಬೋದಿತ್ತು, ಆದರೆ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ರಾಷ್ಟ್ರ ಆಗ್ತಾ ಇರಲಿಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಬರೆದ 5 ಚಳುವಳಿಗಳೇನಿವೆ ಅದು ಭಾರತದ ಪ್ರಜಾಪ್ರಭುತ್ವದ ಜೀವ, ಭಾರತ ಪ್ರಜಾಪ್ರಭುತ್ವದ ಆತ್ಮ ಮತ್ತು ಭಾರತ ಪ್ರಜಾಪ್ರಭುತ್ವದ ಭವಿಷ್ಯ. ಅದು ಇಲ್ಲದೆ ಹೋದರೆ ಭಾರತ ಒಂದು ಗಣರಾಜ್ಯವಾಗಿ ಇರಲಿಕ್ಕೂ ಸಾಧ್ಯ ಇಲ್ಲ, ಒಂದು ಸ್ವತಂತ್ರ ಪ್ರಜಾಪ್ರಭುತ್ವವಾಗಿರಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲಿ ಸಮಾನತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಭಾರತದ ಪ್ರಜಾಪ್ರಭುತ್ವವನ್ನು ರಚನೆ ಮಾಡಿದವರು, ಅದು ಏನು ಸಂವಿಧಾನದಲ್ಲಿ ಹರಳುಗೊಟ್ಟುಕೊಂಡಿದೆ ಅದನ್ನು ರಚನೆ ಮಾಡಿದವರು ಈ ಸಾಮಾನ್ಯರಾದ ಜನ. 300 ಯುವಕ ಮಂಡಳ ಆ ಪರಂಪರೆಯ ಒಂದು ಮೊದಲ ಲೇಯರ್. ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಯಾವ ನೆಲೆಯಿಂದ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡ್ತೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ನಾನು ಇವತ್ತು ನೋಡೋದಿದ್ರೆ ನಾನು 300 ಯುವಕ ಮಂಡಳದ ಆಲೋಚನೆ ಏನಿದೆ, ವಿಚಾರ ಏನಿದೆ, ಅದರ ನೆಲೆಯಿಂದ ನಾನು ಹಿಂದೆ ಹೋಗ್ತೇನೆ. ಹಾಗೆ ನೋಡಿದಾಗ ಮಾತ್ರ ಭಾರತದ ಪ್ರಜಾಪ್ರಭುತ್ವ ಶುರುವಾದದ್ದು 1857ರಲ್ಲಿ. ಅದಕ್ಕೆ 170 ವರ್ಷಗಳ ಇತಿಹಾಸ ಮಾತ್ರ ಇರೋದು. ಆ ಇತಿಹಾಸವನ್ನು ನಾನು ಮೊದಲಾಗಿ ರಕ್ಷಣೆ ಮಾಡ್ಕೊಳ್ತೇನೆ. ಮತ್ತು 1850ಕ್ಕಿಂತ ನಾನು ಏನಾದರೂ ಹಿಂದೆ ಹೋಗಿ ನೋಡೋದಿದ್ರೆ ಈ ಚಳುವಳಿಗಳು ಕಳಿಸಿಕೊಟ್ಟ ಪಾಠ ಮತ್ತು ತತ್ವದಿಂದ ಮಾತ್ರ ನಾನು ಹಿಂದನ್ನು ನೋಡ್ತೇನೆ ಅಂತ. ಮತ್ತು ನನ್ನ ಹಿಂದಿನ ಕಾಲವನ್ನು ಮೌಲ್ಯಮಾಪನ ಮಾಡುವಾಗ ನಾನು ಇಲ್ಲಿ ನನಗೆ ದಕ್ಕದ ಯಾವುದೇ ಆದರ್ಶ ಆಶಯಗಳನ್ನು ಬಿಟ್ಟುಕೊಟ್ಟು ನಾನು ಹಿಂದಿನ ಕಾಲಕ್ಕೆ ಹೋಗೋದಿಲ್ಲ. ಹಿಂದಿನ ಕಾಲದಲ್ಲಿ ಅದಕ್ಕೆ ಒಂದು ಪುರಾವೆ ಸಿಕ್ತು, ಅದಕ್ಕೆ ಬೇರುಗಳಿದ್ದು ಅಂದರೆ ನಾನು ನಂದಾಗಿಸ್ಕೊಳ್ತೇನೆ. ಅದಕ್ಕೆ ವಿರುದ್ಧವಾಗಿ ಈ 5 ಪ್ರಜಾಪ್ರಭುತ್ವದ ಧಾರೆಗಳೇನಿವೆ, ವಿಚಾರ ಏನಿದೆ, ಅದಕ್ಕೆ ವಿರುದ್ಧವಾದದ್ದು ಏನಿದ್ರೂ ಕೂಡ ನಾನು ಅದು ತಪ್ಪು ಅಂತ ಹೇಳುವ ಧೈರ್ಯವನ್ನು ತೋರ್ತೇನೆ ಅಂತ ಇಲ್ಲದೆ ಹೋದರೆ ನಾವು ವರ್ತಮಾನದ ಈ ತುಂಬಲುಗಳಿಗೆ ನಾವು ಎಷ್ಟೇ ಕಾಲಕ್ಕೆ ಹಿಂದೆ ಹೋದರೂ ಪರಿಹಾರಗಳನ್ನು ಕೊಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು 16ನೇ ಶತಮಾನ ಅಲ್ವಾ ಅದು ಅಬ್ಬಕ್ಕರಾಣಿದು 16ನೇ ಶತಮಾನದ ಅಬ್ಬಕ್ಕರಾಣಿಯ ಆಳ್ವಿಕೆಯ ಕಾಲದ ಇತಿಹಾಸವನ್ನು ನಾವು ಯಾವ ರೀತಿ ನೋಡಬೇಕು? ಈ 5 ವಿಚಾರಧಾರೆಗಳ ನೆಲೆಯಿಂದ ಮಾತ್ರ ನೋಡಬೇಕು. ಅದು ಅಲ್ಲಿ ಅಬ್ಬಕ್ಕರಾಣಿಯ ಕಾಲದಲ್ಲಿ ಅದು ಇರಲಿಲ್ಲ ಅಂತ ಆದರೆ ಈ 5 ವಿಚಾರಧಾರೆಗಳ ಒಂದು ಉಜ್ವಲ ಪ್ರಜಾಪ್ರಭುತ್ವದ ಅರಿವು ಆ ಕಾಲದಲ್ಲಿ ಇರಲಿಲ್ಲ, ಅಥವಾ ಅದಕ್ಕೆ ವಿರುದ್ಧವಾದ ಏನಾದರೂ ವಿದ್ಯಮಾನಗಳಲ್ಲಿ ನಡೀತಾ ಇದ್ವು ಅಂದರೆ ನಾವು ಅದನ್ನು ಪ್ರಶ್ನೆ ಮಾಡಬೇಕು, ಇದು ನಮ್ದಲ್ಲ ಅಂತ ಹೇಳಬೇಕು. ಆ ಧೈರ್ಯವನ್ನು ನಾವು ಪಡೆದೇ ಹೋದರೆ ನಾವು ಚರಿತ್ರೆಯನ್ನು ವ್ಯಾಖ್ಯಾನ ಮಾಡೋದಕ್ಕೂ ಇವತ್ತು ಬಲಪಂಥೀಯರು ಮಾಡ್ತಿರೋದಕ್ಕೂ ಏನೂ ವ್ಯತ್ಯಾಸ ಇರೋದಿಲ್ಲ. ಆ ಎಚ್ಚರದೊಂದಿಗೆ ನಾವು ಚರಿತ್ರೆಯನ್ನು ಮರು ವ್ಯಾಖ್ಯಾನ ಮಾಡಬೇಕಾಗ್ತದೆ. ಈ ಮಾತನ್ನು ನಾನು ಯಾತಕ್ಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಆ ಬಲಪಂಥದವರು ಸೃಷ್ಟಿಸಿರೋ ಈ ಉನ್ಮಾದ ಏನಿದೆಯಲ್ಲ, ಹಿಂದೆ ಹೋಗಿ ಇದು ನಮ್ಮದು 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 ಅಂತ ಹೇಳೋಕ್ಕೆ ಶುರು ಮಾಡೋದು. ನಾವು ಕೂಡ ವಿವೇಚನಾರಹಿತವಾಗಿ ಹಿಂದೆ ಹೋಗ್ಬಿಟ್ಟಿದ್ದು ನಮ್ಮದು ಮತ್ತು ಇದು ಸಮಾಜವಾದಿಯದ್ದು ಪ್ರಜಾಪ್ರಭುತ್ವವಾದಿಯದ್ದು ಅಂತ. ನನಗೆ ಟಿಪ್ಪು ಸುಲ್ತಾನನ ಬಗೆಗಿನ ಮರು ವ್ಯಾಖ್ಯಾನವನ್ನು ನೋಡುವಾಗ ನಂಗೆ ಸ್ವಲ್ಪ ಚೂರು ಬೇಜಾರಾಗ್ತದೆ. ಟಿಪ್ಪು ಸುಲ್ತಾನ್ ಎಲ್ಲ ಆ ಕಾಲದ ಅರಸರಾಗೆ ಪಾಳೆಗಾರಿ ವ್ಯವಸ್ಥೆಯಲ್ಲಿದ್ದವರು. ಅವರು ಪಾಳೆಗಾರಿ ವ್ಯವಸ್ಥೆಯಲ್ಲಿದ್ದ ಒಬ್ಬ ಆಡಳಿತಗಾರ. ಟಿಪ್ಪು ಆಗಲಿ ಹೈದರ್ ಅಲಿ ಆಗಲಿ ಅವರನ್ನು ಒಮ್ಮೆಲೇ ಪ್ರಜಾಪ್ರಭುತ್ವವಾದಿ ಸಮಾಜವಾದಿ ಅಂತ ಹೆಸರಿಸೋದು ತಪ್ಪು. ಅಂದರೆ ಅವರು ಪ್ರಜಾಪ್ರಭುತ್ವವಾದಿಯಾಗಿದ್ದರು, ಅವರು ಸಮಾಜವಾದಿಯಾಗಿದ್ದರು, ಅವರು ಭಾರತದ ಮೊದಲ ಪ್ರಜಾಪ್ರಭುತ್ವವಾದಿ, ಅವರು ಮೊದಲು ಹಾಗೆ ವ್ಯಾಖ್ಯಾನ ಮಾಡುವ ಮೂಲಕ ನಾವೇನು ಮಾಡ್ತೇವೆ, ಬಲಪಂಥೀಯರು ಏನು ಸುಳ್ಳುಗಳನ್ನ ಹೇಳ್ತಾ ಇದ್ದೇವೋ ಅವರನ್ನೇ ನಾವು ಅನುಸರಿಸ್ತೇವೆ. ನಾವು ಮೊದಲು ಒಪ್ಕೊಳ್ಬೇಕು, 1857ಕ್ಕಿಂತ ಮುಂಚೆ ಯಾರೂ ಭಾರತದಲ್ಲಿ ಪ್ರಜಾಪ್ರಭುತ್ವವಾದಿಗಳಿರಲಿಲ್ಲ, ಸಮಾಜವಾದಿಗಳಿರಲಿಲ್ಲ. ನಾವು ಅವರ ಕಾಲದಲ್ಲಿ ಅವರು ಉಳಿಗಮಾನ್ಯ ಪದ್ಧತಿಯ ಹೇಗೆ ಆಳರಸರಾಗಿದ್ದರು ಹಾಗೆ ಆಗಿದ್ದರು. ಅವರ ಆಳ್ವಿಕೆಯಲ್ಲಿ ಏನೇನು ನಮ್ಮ ಈ ಪ್ರಜಾಪ್ರಭುತ್ವದ 5 ಅರಿವು ಚೇತನಕ್ಕೆ ಏನೇನು ಪ್ರಭಾವಗಳು ಅಲ್ಲಿದ್ವು, ಅದು ಹೇಗೆ ಕಾಲದಲ್ಲಿ ನಮಗೆ ಬಂದಿದೆ 1850 ಬಂದೆ, ಅದನ್ನು ನಾವು ಮರುಪಡಿತೇವೆ ಅಂತ ಹೋಗ್ಬೇಕು. ಹಾಗಾಗಿ ಅದನ್ನು ನೋಡಿ ಟಿಪ್ಪು ಸುಲ್ತಾನ ನಮ್ಮವನು ಅಂತಂದರೆ ನಾವು ಟಿಪ್ಪು ಸುಲ್ತಾನನನ್ನು ನಿಜವಾಗೂ ನಮ್ಮವನಾಗಿಸ್ಕೊಳ್ತೇವೆ ಮತ್ತು ಆ ಚರಿತ್ರೆಗೆ ಒಂದು ಕೊಂಡಿಯನ್ನು ನಾವು ಹಾಕಿಕೊಳ್ತೇವೆ. ಇಲ್ಲದೆ ಹೋದರೆ ಟಿಪ್ಪು ಸುಲ್ತಾನ ಯಾವುದೋ ಒಂದು ಕಾಲದಲ್ಲಿ ಬಗ್ಗಿದ್ರು ನೇರ ಇಲ್ಲಿ ಎತ್ಕೊಂಡು ಬಂದು ನಮ್ಮ ಮುಂದೆ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದೇ ರೀತಿ ಅಬ್ಬಕ್ಕರಾಣಿಯನ್ನು ಕೂಡ, ಅಬ್ಬಕ್ಕರಾಣಿಯ ಕಾಲವನ್ನು, ಅವರ ಆಳ್ವಿಕೆಯನ್ನು ನಾವು ಬಹಳ ಎಚ್ಚರಿಕೆಯಿಂದ ನೋಡಬೇಕು, ಎಚ್ಚರಿಕೆಯಿಂದ ಓದಬೇಕು. ಆ ಕಾಲದ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಆಸ್ತಿ ಯಾರ ಕೈಯಲ್ಲಿತ್ತು, ಆಸ್ತಿ ಹೇಗೆ ಹಂಚಿಕೆ ಆಗ್ತಾ ಇತ್ತು, ಬಡತನ ಏನಿತ್ತು, ಜಾತೀಯತೆ ಏನಿತ್ತು,
ಮತೀಯ ಸಾಮರಸ್ಯ ಏನಿತ್ತು ಇದನ್ನೆಲ್ಲನೂ ಅಂದರೆ ಈ 5 ಚಳುವಳಿಗಳ ಸಂವಿಧಾನವನ್ನು ನಿರೂಪಿಸುವ, ನಮ್ಮ ಪ್ರಜಾಪ್ರಭುತ್ವವನ್ನು ನಿರೂಪಿಸುವ ಈ 5 ತತ್ವಗಳ ಆಧಾರದಲ್ಲಿ ಆ ಕಾಲದಲ್ಲಿ ಅದಕ್ಕೆ ಪೂರಕವಾದಂಥ ಏನು ನಡೀತಾ ಇತ್ತು ಅದು ನಡೀತಾ ಇತ್ತು ಮತ್ತು ಅದಕ್ಕೆ ಒಂದು ಪ್ರಚೋದನೆಯಾಗಿ ಇವತ್ತು ನಾವು 1850 ನಂತರ ಏನು ಕಟ್ಟವೆ ಅದಕ್ಕೆ ಪ್ರಚೋದನೆಯಾಗಿರುವಂಥ ಚಾರಿತ್ರಿಕ ಅಂಶಗಳಲ್ಲೂ ಅವರಲ್ಲಿದ್ದು ಅಂದರೆ ಆವಾಗ ಅದು ನಮ್ಮದು ಅಂತ ಸ್ವೀಕರಿಸ್ಬೇಕು, ಅದನ್ನು ಪುರಾವೆ ಸಹಿತ ಮಾಡಿ ತೋರಿಸ್ಬೇಕು. ಹಾಗಾಗಿ ನಾನು ಈಗ ಈ ವಿಷಯವನ್ನು ಇಟ್ಕೊಳ್ಳೋದ್ರ ಹಿಂದೆ ಆ ಉದ್ದೇಶ ಇದೆ. ಟಿಪ್ಪು ಸುಲ್ತಾನ್ ನಮ್ಮವನು ಅಂದ್ಕೊಳ್ಳುವಾಗ ಮೊದಲು ಸಣ್ಣ ತಪ್ಪು ಅಂದರೆ ಅವರು ಪ್ರಜಾಪ್ರಭುತ್ವವಾದಿ ಸಮಾಜವಾದಿ ಅಂತ ಹೇಳೋದು ನಿಲ್ಲಿಸೋಣ. ಆದರೆ ಟಿಪ್ಪುನ ಅವನ ಆಳ್ವಿಕೆಯ ಯಾವ ಆಶಯಗಳು ನಮ್ಮ ಈ 5 ಆಶಯಗಳಿಗೆ ಹತ್ತಿರ ಆಗಿದ್ವು ಅದು ನಮಗೆ ಸ್ಫೂರ್ತಿಯನ್ನು ಕೊಡ್ತವೆ. ಅದೇ ರೀತಿ ಅಬ್ಬಕ್ಕ ರಾಣಿಯ ವಿಷಯದಲ್ಲೂ ಕೂಡ ಇವತ್ತಿನ ನಮ್ಮ ವರ್ತಮಾನದ ಈ 5 ಸಮಸ್ಯೆಗಳೇನಿವೆ, ಯಾಕೆಂದರೆ ಈ 5 ಸಮಸ್ಯೆಗಳು ಕರ್ನಾಟಕದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ, ಕರಾವಳಿಯಲ್ಲಿ ಇನ್ನೂ ಹೆಚ್ಚು ಅಪಾಯಕ್ಕೊಳಗಾಗಿವೆ. ಈ ಪ್ರಜಾಪ್ರಭುತ್ವದ 5 ಆಶಯಗಳೇನಿದ್ದಾವೆ ಅವೆಲ್ಲ ಈ 2023ರಲ್ಲಿ ನಾಶದ ಅಂಚಿಗೆ ಬಂದು ನಿಂತಿದ್ದಾವೆ. ಆ 5 ಚಳುವಳಿಗಳು ಇವತ್ತು ನಮ್ಮ ನಡುವೆ ಇದೆ ಅಂತ ನಾವು ನೆನೆಸ್ಕೊಳ್ಳೋದೇ ಒಂದು ಉಜ್ವಲವಾದ ಮರುವ್ಯಾಖ್ಯಾನ ಆಗಿದೆ. ಯಾಕೆಂದರೆ 150 ವರ್ಷವನ್ನು ಮರುವ್ಯಾಖ್ಯಾನ ಮಾಡೋದು ನಮಗೆ ಅದಕ್ಕಿಂತ ಹಿಂದೆ ಹೋಗಲಿಕ್ಕೆ ತುಂಬ ದೊಡ್ಡ ಸಹಾಯವನ್ನು ಮಾಡ್ತದೆ. ಹಾಗಾಗಿ ನಾವು ಈ 5 ಅಂಶಗಳನ್ನು ಮರಿಬಾರ್ದು ಮತ್ತು ಅಬ್ಬಕ್ಕ ರಾಣಿಯ ಆಳ್ವಿಕೆಯ ಕಾಲದಲ್ಲಿ ಈ 5 ಅಂಶಗಳಿಗೆ ಪೂರಕವಾದಂಥ ಸ್ಫೂರ್ತಿಯುತವಾದಂಥ ಏನಿತ್ತು ಅನ್ನೋದನ್ನು ಮತ್ತೊಮ್ಮೆ ಹೇಳಬೇಕು ಆ ಕಾಲದಲ್ಲಿ, ಮತ್ತು ಅದನ್ನು ಚರಿತ್ರೆಯ ಪುರಾವೆಗಳ ಸತ್ಯದೊಂದಿಗೆ ಹೇಳಬೇಕು. ನಾವು ಸುಮ್ಮನೆ ಅದು ಹಾಗಿತ್ತು ಹೀಗಿತ್ತು ಅಂತ ದಂತಕಥೆಯನ್ನು ಕಟ್ಟಬಾರ್ದು. ಬಲಪಂಥೀಯರು ದಂತಕಥೆಯನ್ನು ಕಟ್ತಾರೆ, ಯಾಕೆಂದರೆ ಅದು ಅವರ ಕೈಯಲ್ಲಿ ಸಾಮಾಜಿಕ ಆಳ್ವಿಕೆ ಇದೆ, ಅವರ ಕೈಯಲ್ಲಿ ಆರ್ಥಿಕ ಆಳ್ವಿಕೆಯಲ್ಲಿದೆ, ಅವರು ಪ್ರಬಲರಾಗಿದ್ದಾರೆ. ಪ್ರಬಲರು ಸುಳ್ಳಿನ ಮೂಲಕ ತಮ್ಮ ಆಳ್ವಿಕೆಯನ್ನು ಮುಂದುವರಿಸ್ಬೋದು, ಆದರೆ ದುರ್ಬಲರು ಪ್ರತಿರೋಧ ತೋರೋರು ಸತ್ಯವನ್ನು ಮಾತ್ರ ಇರಬೇಕು. ಇದನ್ನು ಕೋಟಿ ಚೆನ್ನಯ್ಯರ ಪಾಡ್ದನಗಳಲ್ಲಿ ಓದೋದಕ್ಕಿಂತ, ಕಲ್ಲುರ್ಟಿಯ ಪಾಡ್ದನದಲ್ಲಿ ಓದೋದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಕೋಟಿ ಚೆನ್ನಯ್ಯರ ಪಾಡ್ದನದಲ್ಲಿ, ಕಲ್ಲುರ್ಟಿಯ ಪಾಡ್ದನದಲ್ಲಿ ನಮಗೆ ಕಾಣೋದೇನು ಅಂತಂದರೆ, ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ನಾನು ಸತ್ಯ ಅಂತ ಹೊಂದಿದೆ, ನನ್ನ ಕಾಲದ ಸತ್ಯ ಅಂತ ಹೊಂದಿದೆ, ನನ್ನ ಕಾಲಕ್ಕೆ ನನ್ನ ಜನಾಂಗಕ್ಕೆ ನನಗೆ ಅನ್ಯಾಯ ಆಗಿದೆ, ನಾನು ಎಷ್ಟೇ ದುರ್ಬಲನಾಗಿದ್ದರೂ ನಿನ್ನ ಸಬಲರ ವಿರುದ್ಧ ಅಧಿಕಾರದ ವಿರುದ್ಧ ಎದ್ದು ನಿಲ್ತೇನೆ, ಹೋರಾಡಿ ನಾನು ಸೋತರೂ ಚಿಂತೆ ಇಲ್ಲ, ಮುಂದಿನ ಜನಕ್ಕೆ ಈ ಹೋರಾಟದ ಸ್ಫೂರ್ತಿಯನ್ನು ಕೊಡ್ತೇನೆ ಅನ್ನೋದಿದೆಯಲ್ಲ, ಅದನ್ನು ನೀವು ಅನ್ಡಿನಯಬಲ್, ಅದನ್ನು ನೀವು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲುರ್ಟಿಯ ಪಾಡ್ದನದಲ್ಲೂ ಅದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಕೋಟಿ ಚೆನ್ನಯ್ಯರ ಪಾಡ್ದನದಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕಲ್ಲುರ್ಟಿ ನಮ್ಮವನು ಮತ್ತು ಕೋಟಿ ಚೆನ್ನಯ್ಯ ನಮ್ಮವರು ಅಂದ್ಕೊಳ್ಳೋಕ್ಕೆ ನಮಗೆ ಈ 5 ಆಶಯಗಳೇನಿವೆ ಅದು ಯಾವತ್ತೂ ವಿರುದ್ಧವಾಗಿರೋದಿಲ್ಲ. ಹಾಗಾಗಿ ನಾವು ಅಂಬೇಡ್ಕರ್ ಆಗಲಿ, ಬಸವಣ್ಣ ಆಗಲಿ, ಕಾರ್ಲ್ ಮಾರ್ಕ್ಸ್ ಆಗಲಿ, ಚೆಗೆವಾರ ಆಗಲಿ, ಕುವೆಂಪು ಆಗಲಿ ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ಈ 5 ಸೂಚಿಗಳು ನಮ್ಮವಾಗಿರ್ತವೆ. ಹಾಗಾಗಿ ರಾಣಿ ಅಬ್ಬಕ್ಕನ ವಿಷಯದಲ್ಲಿ ನನಗೆ ಗೊತ್ತಿರೋ ಸೀಮಿತ ಜ್ಞಾನದಲ್ಲಿ ಕೆಲವೊಂದು ಈ ರೀತಿಯ ಅಂಶಗಳಿವೆ. ಅದು ಬಹಳ ಮುಖ್ಯವಾಗಿ ವಿದೇಶಿ ಅಂದ ತಕ್ಷಣ ಪೋರ್ಚುಗೀಯರು ಈ ದೇಶಕ್ಕೆ ಹೊರಗಿನಿಂದ ಬಂದವರು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವರ ಅಧಿಕಾರ ಮತ್ತು ಅವರ ಅಧಿಕಾರ ಆಳ್ವಿಕೆಗಾಗಿ ಅವ್ರು ಏನೆಲ್ಲ ಮಾಡ್ತಾ ಇದ್ರು ಅದನ್ನು ಅಬ್ಬಕ್ಕ ರಾಣಿ ಹೇಗೆ ವಿರೋಧಿಸಿದ್ಲು ಅನ್ನೋ ಆ ಚಾರಿತ್ರಿಕ ಕಥನಗಳಲ್ಲಿ ನಾವು ಅವರನ್ನು ಮರುಕಟ್ಟಿಕೊಳ್ಳಬೇಕೇ ಹೊರತು, ನೀವು ಬಹಳ ಸಿಂಪಲ್ಲಾಗಿ ಪೋರ್ಚುಗೀಸರು ವಿದೇಶಿಯರು, ಅಬ್ಬಕ್ಕ ರಾಣಿ ತುಳುವರು ಅಂದ ತಕ್ಷಣ ಕಾರ್ಲ್ ಮಾರ್ಕ್ಸ್ ಮತ್ತು ಚೆಗೆವಾರ್ ಯಾರು? ಕಾರ್ಲ್ ಮಾರ್ಕ್ಸ್ ಮತ್ತು ಚೆಗೆವಾರ್ ನಮ್ಮವರಾಗೋದು ಯಾವ ಕಾರಣಕ್ಕಾಗಿ? ಅವರು ನಮ್ಮ ಕೋಟಿ ಚೆನ್ನಯ್ಯ ಮತ್ತು ಕಲ್ಲುರ್ಟಿ ಏನು ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿ ಈ ಕರಾವಳಿಯ ಜನರ ಹಿತ ಕಾಯ್ದರೋ, ಕಾರ್ಲ್ ಮಾರ್ಕ್ಸ್, ಚೆಗೆವಾರ್ ಅದನ್ನೇ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅದೇ ರೀತಿಯ ಹೋರಾಟವನ್ನು ಅವರು ತಮ್ಮ ನೆಲೆಗಳಲ್ಲಿ ಜಗತ್ತಿನಾದ್ಯಂತ ಪ್ರಚೋದಿಸಿದ್ರು ಅನ್ನೋ ಕಾರಣಕ್ಕಾಗಿ ನಮಗೆ ಕೋಟಿ ಚೆನ್ನಯ್ಯ ಎಷ್ಟು ಹತ್ತಿರ ಆಗ್ತಾರೋ ಚೆಗೆವಾರ್ ಮತ್ತು ಕಾರ್ಲ್ ಮಾರ್ಕ್ಸ್ ಕೂಡ ಅಷ್ಟೇ ಹತ್ತಿರ ಆಗ್ತಾರೆ. ಅವರು ಜರ್ಮನಿಯವರು ಅಥವಾ ಲ್ಯಾಟಿನ್ ಅಮೇರಿಕಾದವರು, ಪೆರುವಿನವರು ಅಂತ ನಮಗೆ ಹತ್ತಿರ ಆಗೋದಿಲ್ಲ. ಆ ವಿದೇಶಿ ಅನ್ನೋದೇನಿದೆ, ಯಾವ ಚಿಂತನೆ ಇಲ್ಲಿನ ಬಡವರಿಗೆ, ಇಲ್ಲಿನ ದುರ್ಬಲರಿಗೆ ತಮ್ಮ ಪ್ರತಿರೋಧವನ್ನು ಜಾಗೃತಗೊಳಿಸಿಕೊಳ್ಳಿಕ್ಕೆ, ಆಳುವವರ ವಿರುದ್ಧ ಎದ್ದು ನಿಲ್ಲಕ್ಕೆ ಸಹಕಾರಿ ಆಗ್ತದೋ ಅವರೆಲ್ಲ ನಮ್ಮವರು ಅಂತ ನಾವು ಧೈರ್ಯದಿಂದ ಹೇಳಬೇಕು. ಹಾಗಾಗಿ ನಮ್ಮ ಇತಿಹಾಸದ ಹಿಂದೆ ಮರುವ್ಯಾಖ್ಯಾನ ಮಾಡುವಾಗ ನಮ್ಮವರು ಮತ್ತು ಬೇರೆಯವರು ಅಂತಂದರೆ, ನನಗೆ ಅಬ್ಬಕ್ಕ ರಾಣಿಯ ಪೋರ್ಚುಗೀಸರ ಜೊತೆ ಸೇರಿ
ಅಬ್ಬಕ್ಕ ರಾಣಿಯ ವಿರುದ್ಧ ಪಿತೂರಿ ಮಾಡಿದವನು ನಮ್ಮವನಲ್ಲ, ವಿದೇಶಿ ಅಂತ ನಾನು ಹೇಳ್ತೇನೆ. ಇನ್ನುಳಿದ ಅಬ್ಬಕ್ಕ ರಾಣಿಯ ಜೊತೆಗೆ ನಿಂತ ಜನರು, ಮತಾತೀತವಾಗಿ ನಿಂತ ಜನರು ಮತ್ತು ಮತಾತೀತವಾಗಿ ಆಕೆಗೆ ಸಪೋರ್ಟ್ ಮಾಡಿದಂತಹ ಅರಸರು, ಅವರನ್ನು ನಮ್ಮವರು ಅಂತ ಕರಿತೇವೆ. ಹಾಗಾಗಿ ನಾವು ಯಾರು ನಮ್ಮವರು ಯಾರು ಹೊರಗಿನವರು ಅಂತ ನಾವು ಗುರುತಿಸಬೇಕಾದದ್ದು ಮತ್ತೆ ಅದೇ 5 ಮೌಲ್ಯಗಳ ಪ್ರಕಾರ. ಈ 5 ಮೌಲ್ಯಗಳನ್ನು ಯಾರು ಎತ್ತಿ ಹಿಡಿತಾರೋ ಅವರು ಜಗತ್ತಿನಲ್ಲೇ ಎಲ್ಲೇ ಇರಲಿ ಅವ್ರು ನಮ್ಮವರು. ನಾವು ಧೈರ್ಯವಾಗಿ ಅವರನ್ನು ನಮ್ಮವರು ಅಂದ್ಕೊಳ್ತೇವೆ. ಆ ಮರು ವ್ಯಾಖ್ಯಾನದ ಖಚಿತತೆ, ಆ ಮರು ವ್ಯಾಖ್ಯಾನವನ್ನು ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಖಚಿತತೆ ಇಲ್ಲದೆ ಇದ್ದರೆ ನಾವು ಈ ಬಲಪಂಥೀಯರು ಏನು ಉತ್ಪಾದನೆ ಮಾಡ್ತಿದ್ದಾರೆ ಅದು ಸುಡೋ ಹಿಸ್ಟ್ರಿ ಅಂತ ಒಂದು ಸುಳ್ಳು ಚರಿತ್ರೆಗೆ ನಾವು ಕೂಡ ಅದೇ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಪೋಸ್ಟರ್ ವಿವಾದವೇ ಕಾರಣ. ಕೇರಳದಲ್ಲೇ ಏನೂ ಪರಿಶೀಲನೆ ಇಲ್ಲದೆ DYFIನಂಥ ಒಂದು ಸಂಘಟನೆ ಕಟ್ತಿರೋ ರಾಜ್ಯ ಸಮ್ಮೇಳನದ ವಿರುದ್ಧ ಈ ಅಪಪ್ರಚಾರ ನಡೀತದೆ ಅಂತಾದರೆ ನಾವು ಯಾವ ರೀತಿಯ ಮರು ವ್ಯಾಖ್ಯಾನವನ್ನು ಎಂಥ ಕಠಿಣ ಕಾಲದಲ್ಲಿ ಯಾವ ಪರೀಕ್ಷೆಗಳನ್ನು ಎದುರಿಸಿ ನಾವು ಮಾಡಬೇಕಾಗ್ತದೆ ಅಂತ ನಮ್ಗೆ ನೆನಪಿರಬೇಕು. ಹಾಗಾಗಿ ಇದು ಎಷ್ಟೇ ಕಷ್ಟವಾಗಿರಲಿ, ನಾವು ಎಷ್ಟೇ ಕಷ್ಟವನ್ನು ಎದುರಿಸಲಿ, ನಮ್ಮ ಸಂಖ್ಯೆ ಎಷ್ಟೇ ಇರಲಿ, ನಾವು ಈ ಒಂದು 5 ವಿಚಾರಧಾರೆಗಳು, ಈ 5 ನಂಬಿಕೆಗಳು, ಈ 5 ಸಂಕಲ್ಪಗಳು ಇಲ್ಲದೆ ನಾವು ಏನನ್ನು ನಮ್ಮದು ಅಂತ ಒಪ್ಕೊಳ್ಳೋದಿಲ್ಲ. ಇದು ನಮ್ಮ ದೇಶೀಯತೆ ವಿದೇಶೀಯತೆ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಈ 5 ಏನಿದೆ ಅದು ನಮ್ಮ ಜನರು, ಅದು 190 ವರ್ಷಗಳಲ್ಲಿ ಈ ದೇಶದ ಬಡವರು, ನಿರ್ಗತಿಕರು, ಕೆಳಜಾತಿಯವರು, ನಮ್ಮ ಹೆಣ್ಮಕ್ಕಳು ಪ್ರಥಮ ಬಾರಿಗೆ ತಮ್ಮ ಸ್ವಾಭಿಮಾನದ ಪಾಠಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ. ಅದನ್ನು ಯಾವ PhDಗಳು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ನಮ್ಮ ಮೂಲವಾಗಿರಬೇಕು. ಮರು ವ್ಯಾಖ್ಯಾನ 5 ವಿಚಾರಧಾರೆಗಳಿಂದ ಮತ್ತು ಮಾಡೋದಿದ್ದರೆ ನಮ್ಮ ಹಿಂದಿನಿಂದ ಮಣ್ಣೂರು ಯುವಕ ಮಂಡಲದಿಂದ ಆ ಥರ ಶುರು ಮಾಡೋಣ. ಆವಾಗ ನಮಗೆ ಯಾರು ಸಿಗ್ತಾರೆ, ಅಬ್ಬಕ್ಕ ಏನು ಸಿಗ್ತಾಳೆ, ಟಿಪ್ಪು ಸುಲ್ತಾನ್ ಏನು ಸಿಗ್ತಾನೆ, ಕೋಟಿ ಚೆನ್ನಯ್ಯ ಏನು ಸಿಗ್ತಾರೆ, ಅವರು ನಿಜವಾಗಿ ನಮ್ಮವರಾಗ್ತಾರೆ. ಆ ಮೂಲಕ ನಾವು ಈ ಚರಿತ್ರೆಯ, ಈ ಭಾರತದ, ಈ ನೆಲದ, ಈ ತುಳುನಾಡಿನ ನಿಜವಾದ ವಾರಸುದಾರರಾಗ್ತೇವೆ. ಆವಾಗ ಮಾತ್ರ ಜನರು ನಮ್ಮನ್ನು ಗೌರವಿಸ್ತಾರೆ ಅನ್ನೋ ನನ್ನ ಅಲ್ಪ ತಿಳುವಳಿಕೆಯ ಮಾತುಗಳ ಮೂಲಕ ನಾನು ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಮತ್ತು ಇದು ನನಗೆ ಸಂದ ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಕೇಳಿದ ಎಲ್ರಿಗೂ ಧನ್ಯವಾದಗಳು. ಆಗಮಿಸಿದ್ದಾರೆ. ನೆಲ್ಸನ್ ರೋಜ್ ಪ್ರಗತಿಪರ ಚಿಂತಕರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಿಯಾಜ್ ಪಿ ಉಪನ್ಯಾಸಕರು ಯನಪೋಯ ವಿಶ್ವವಿದ್ಯಾನಿಲಯ, ಮೊಹಮ್ಮದ್ ಶಾಹಿದ್ ಮುಖ್ಯಸ್ಥರು ವಾಣಿಜ್ಯ ವಿಭಾಗ ಯನಪೋಯ ವಿಶ್ವವಿದ್ಯಾನಿಲಯ, ಅದೇ ರೀತಿಯಲ್ಲಿ DYFI ಜಿಲ್ಲಾಧ್ಯಕ್ಷರಾದಂತಹ BK ಇಮ್ತಿಯಾಜ್ರವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ದಲಿತ ಮುಖಂಡರಾದಂತಹ ನಾರಾಯಣ್ ತಲಪಾಡಿ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯ ಮುಖಂಡರಾದಂತಹ ಅಶೋಕನ್ ಬೋಳಾರ, ಅದೇ ರೀತಿಯಲ್ಲಿ ಖ್ಯಾತ ಕಲಾವಿದರಾದಂತಹ ಪ್ರವೀಣ್ ವಿಸ್ಮಯ ಬಜಾಲ್ರವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ವಿಚಾರ ಮಂಡನೆಯನ್ನು ಮಾಡಲಿಕ್ಕಾಗಿ ಡಾಕ್ಟರ್ ಗನ್ನಾಥ ಶೆಟ್ಟಿ ಅಕ್ಕಾರ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಕಾಲೀನವಾದಂತಹ ಈ ವಿಷಯದ ಬಗ್ಗೆ ಇಂದಿನ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದಂತಹ ಸನ್ಮಿತ್ರರಾದ ಪ್ರೊಫೆಸರ್ ಕೆ ಪಣಿರಾಜ್ ಅವರೇ, ಸಮಾರಂಭದ ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರೇ, ಗುರುಗಳಾದ ಡಾಕ್ಟರ್ ಶಿವರಾಮ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ DYFIನ ಪದಾಧಿಕಾರಿಗಳೇ, ಬಂಧುಗಳೇ, ನನಗೆ ಒಂದು ಘಟನೆ ನನಗೆ ಬರ್ತಾ ಇದೆ. ನಾನು 2006ರಲ್ಲಿ ಕಾವೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದನ್ನು ಹಿಂದೆ ಕೂಡ ನಾನು ಹೇಳಿದ್ದೆ, ಪ್ರಿನ್ಸಿಪಾಲ್ನಾಗಿದ್ದಾಗ DYFI ನೇತೃತ್ವದಲ್ಲಿ ನಾವು ಕೆಲವು ವಿಚಾರ ಸಂಕಿರಣಗಳನ್ನು ಮಾಡಿದ್ವಿ. ವಿವೇಕಾನಂದರ ಚಿಂತನೆಗಳನ್ನು ಕೇಂದ್ರವಾಗಿಟ್ಟುಕೊಂಡು, ಇಲ್ಲಾಂದರೆ ಅಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದ್ರೆ, ವಿವೇಕಾನಂದರು ಅಂತ ಹೇಳಿದ್ರೆ ಒಬ್ಬ ಸನ್ಯಾಸಿ, ಹಿಂದೂ ಧರ್ಮದ ಪ್ರತಿಪಾದಕ, ಅವರ ಕ್ರಾಂತಿಕಾರಿಕ ವಿಚಾರಧಾರೆಗಳ ಬಗ್ಗೆ ಅರಿವಿರಲಿಲ್ಲ. ಆ ಸಂದರ್ಭದಲ್ಲಿ ಹಲವು ಕಡೆ ನಾವು DYFIನ ಮೂಲಕ ವಿಚಾರ ಸಂಕಿರಣಗಳನ್ನು ಮಾಡಿದಾಗ ಒಟ್ಟು ವಾತಾವರಣವೇ ಬದಲಾದದ್ದನ್ನು ನಾವು ಗಮನಿಸಿದ್ದೇವೆ. ಏನು ವಿವೇಕಾನಂದರನ್ನ, ಭಗತ್ ಸಿಂಗ್ರನ್ನ ತಮ್ಮ ಉದ್ದೇಶಕ್ಕೆ ಬಲಪಂಥೀಯರು ಬಳಸ್ಕೊಳ್ತಿದ್ರೋ ಅವರೆಲ್ಲರೂ ಕೂಡ ಸ್ವಲ್ಪ ವಿವೇಕಾನಂದರನ್ನ ಬಿಟ್ಟದ್ದನ್ನು ನಾವು ನೋಡ್ತೇವೆ. ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ಸಂಸ್ಕೃತಿಯ ಮೂಲಕ
ಜನರೊಡನೆ ಸಂವಹನ ಮಾಡಿದರೆ, ಅವರೊಂದಿಗೆ ಸಂವಾದವನ್ನು ನಡೆಸಿದರೆ ಆಗ ನಮ್ಮ ವಿಚಾರಗಳು ಅವರಿಗೆ ಮುಟ್ಟುವುದಕ್ಕೆ ಸಾಧ್ಯ ಆಗತ್ತೆ. ಬಹುಶಃ ನೆಲೆಯಲ್ಲಿ ಇಂತಹ ವಿಚಾರ ಸಂಕಿರಣಗಳನ್ನು ಖಂಡಿತವಾಗಿ ನಾವು ತುಳುನಾಡಿನಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲಿಯ ಐಕಾನ್ ಅಂತ ಯಾರನ್ನು ನಾವು ಕರೀತಾ ಇದ್ದೀವಿ, ಅದು ಕೊರಗಜ್ಜ ಇರ್ಬೋದು, ಕೋಟಿ ಚೆನ್ನಯ್ಯರ್ ಇರ್ಬೋದು, ಸಿರಿ ಇರ್ಬೋದು, ಅಬ್ಬಕ್ಕ ಇರ್ಬೋದು, ಅವರನ್ನು ಕೇಂದ್ರವಾಗಿಟ್ಟುಕೊಂಡು, ಯಾಕೆಂದರೆ ಈಗಾಗಲೇ ಪಣಿರಾಜ್ ಅವರು ಮಾತಾಡುವಾಗ ಹೇಳಿದರು, ನಮ್ಮವರು ಯಾರು ಯಾರು ನಮ್ಮವರು, ಅವರು ದೇಶ ಕಾಲವನ್ನು ಮೀರಿ ನಮ್ಮವರನ್ನು ನಾವು ಗುರುತಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಎಂಬುದನ್ನು ಅವರು ಪ್ರತಿಪಾದಿಸಿದರು. ನಾನು ಕೂಡ ಅದನ್ನು ಒಪ್ಕೊಳ್ತೇನೆ. ಬಹುಶಃ ಭಾರತೀಯ ಸಂವಿಧಾನ 1949ರಲ್ಲಿ ನವೆಂಬರ್ 26ನೇ ತಾರೀಕು ಭಾರತದ ಜನ ಅಂಗೀಕರಿಸಿದರು. ಆದರೆ ಆ ಸಂವಿಧಾನದ ಮೌಲ್ಯಗಳು ಸಹಸ್ರಾರು ವರ್ಷಗಳಿಂದ ಈ ದೇಶದಲ್ಲಿ ರೂಪೀಕರಣಗೊಂಡಿದೆ ಅಂತ ನಾನು ಬಲವಾಗಿ ನಂಬಿದ್ದೇನೆ. ಅದು ಬುದ್ಧನಿಂದ ಆರಂಭ ಆಗಿ ಸ್ವಾತಂತ್ರ್ಯ ಹೋರಾಟದವರೆಗೂ ಕೂಡ ಮುಂದುವರಿದುಕೊಂಡು ಬಂದಿದೆ. ಆ ರೂಪವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಈ ಸಂವಿಧಾನದ ಮೌಲ್ಯಗಳನ್ನು ಅವರು ಹೇಳಿದ ರೀತಿಯಲ್ಲಿ, ಅದು ಸಮಾನತೆ ಇರಬಹುದು, ಭಾತೃತ್ವ ಇರಬಹುದು, ಅಥವಾ ಸ್ವಾತಂತ್ರ್ಯ ಇರಬಹುದು, ಸಾಮಾಜಿಕ ನ್ಯಾಯ ಇರಬಹುದು, ಇವನ್ನ ಯಾರು ಪ್ರತಿಪಾದಿಸ್ತಾರೋ ಅವರು ನಮ್ಮವರಾಗ್ತಾರೆ. ಆ ನೆಲೆಯಲ್ಲಿ ಬಹುಶಃ ಇಲ್ಲಿಯ ಅಬ್ಬಕ್ಕ ರಾಣಿಯವರು ಇರ್ಬೋದು, ಅಥವಾ ಕಲ್ಕೊಡ ಕಲ್ಲುಟ್ಟಿಯವರು ಇರ್ಬೋದು, ಅಥವಾ ಸಿರಿ ಇರ್ಬೋದು, ಕೋಟಿ ಚೆನ್ನಯ್ಯರು ಇರ್ಬೋದು, ಅವರೆಲ್ಲರೂ ಅದೇ ಮೌಲ್ಯವನ್ನು ಪ್ರತಿಪಾದಿಸಿದ್ದನ್ನು ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದೇ ಮೌಲ್ಯವನ್ನು ಪ್ರತಿಪಾದಿಸಿದ್ದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಯಾವುದು ಮಹತ್ವದ ಮೌಲ್ಯ? ಯಾರೋ ಒಬ್ಬರು ಗುರುಗಳು ಪೊದೆಯಲ್ಲಿ ಒಂದು ಬಿಕ್ಕು ಸಿಕ್ಕಿಕೊಂಡಿತಂತೆ, ಅದನ್ನು ಬಿಡಿಸ್ತಾ ಇದ್ರಂತೆ. ಅದನ್ನು ಬಿಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರದ್ದು ಕಷ್ಟ ಇತ್ತು, ಪರಷ್ಟ ಇತ್ತು, ಅವರಿಗೆ ಕೈಗೆ ಗಾಯ ಆಯಿತು. ಆ ಸಂದರ್ಭದಲ್ಲಿ ಅದು ಕೊನೆಗೆ ಬಿಡಿಸಿದ್ರು. ಬಿಡಿಸಿದ ಮೇಲೆ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನಂತೆ, ಗುರುಗಳೇ ಯಾಕೆ ಸುಮ್ಮನೆ ಬಿಡಿಸಿದ್ರಿ? ಅದು ಕಷ್ಟ ಆಯಿತು, ಪರಷ್ಟ ಆಯಿತು, ನಿಮಗೆ ಯಾಕೆ ಅದನ್ನು ಬಿಡಿಸ್ತೀರಿ? ಅದಕ್ಕೆ ಅವ್ರು ಕೊಡುವಂಥ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಕಚ್ಚುವುದು ಪರಚುವುದು ಬೆಕ್ಕಿನ ಪ್ರಾಣಿಯ ಗುಣ, ಆದರೆ ಕಷ್ಟದಲ್ಲಿರುವವರನ್ನು ರಕ್ಷಣೆ ಮಾಡುವುದಿದೆಯಲ್ಲ ಅದು ಮನುಷ್ಯನ ಗುಣ. ಆದ್ರಿಂದ ನಾನು ಅದನ್ನು ಬಿಡಿಸಿದೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ನಮ್ಮವರು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಮಾನವೀಯವಾಗಿದ್ದಾರೆ, ಬದುಕಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮನುಷ್ಯನನ್ನ ಉದ್ಧರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಬಹಳ ಮುಖ್ಯ ಆಗತ್ತೆ. ಆ ನಂಬಿಕೆಯ ಮೇಲೆ ಬಹುಶಃ ಅಬ್ಬಕ್ಕನ ಮರುವ್ಯಾಖ್ಯಾನವನ್ನು ಮಾಡಬೇಕಂತ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ನಾವು ಬಹಳ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ನಮ್ಗೆ ಗೊತ್ತಿದೆ, ಮಾನವೀಯತೆಯ ಮೇಲೆಯೇ ಆಕ್ರಮಣ ಆಡ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದು ರೀತಿಯಲ್ಲಿ ನಾವು ಕಂಡೂ ಕೂಡ ಒಂದು ರೀತಿ ಅಸಹಾಯಕ ಸ್ಥಿತಿಯಲ್ಲಿ ಇವತ್ತಿದ್ದೇವೆ. ನಾವು ಏನೂ ಮಾಡಲಾಗದಂಥ ಸ್ಥಿತಿಯಲ್ಲಿ ಕೂಡ ನಾವಿದ್ದೇವೆ. ಅದನ್ನು ನಾವು ಆ ನೆಲೆಯಲ್ಲಿ ಬಹುಶಃ ಈ ರೀತಿಯ ವಿಚಾರಧಾರೆಗಳ ಮೂಲಕ ನಾವು ಮತ್ತೆ ನಮ್ಮ ಚಳವಳಿಯನ್ನು ಕಟ್ಟುವ, ಮತ್ತೆ ನಮ್ಮ ಪ್ರತಿರೋಧವನ್ನು ತೋರಿಸುವಂಥ ಕೆಲಸವನ್ನು ಖಂಡಿತ ಮಾಡಬೇಕಾಗತ್ತೆ. ಆ ನೆಲೆಯಲ್ಲಿ ಇದೊಂದು ಒಳ್ಳೆಯ ವಿಷಯ ಮತ್ತು ವಿಚಾರ ಸಂಕಿರಣ ಅಂತ ಹೇಳ್ತಾ, DYFIನ 12ನೇ ರಾಜ್ಯ ಸಮ್ಮೇಳನದ ಪರವಾಗಿ ನಡೆಸ್ತಾ ಇರುವಂಥ ಈ ವಿಚಾರ ಸಂಕಿರಣವನ್ನು ಸಂಘಟಿಸಿದ್ದಕ್ಕಾಗಿ ಖಂಡಿತವಾಗಿ ನಾನು DYFI ಯುವಕರನ್ನು ಅಭಿನಂದಿಸ್ತಾ ಇದ್ದೇನೆ. ಆ ನೆಲೆಯಲ್ಲಿ ನಾವು ಇದನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯ ಇದೆ. ಅಬ್ಬಕ್ಕನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಅದಲು ಬದಲಾಗಿದೆ. ಏನು ಅಂತ ಹೇಳಿದ್ರೆ, ನನ್ನ ಗುರುಗಳಾದಂಥ ಶಿವರಾಮ್ ಶೆಟ್ಟಿ ಇದ್ದಾರೆ, ಬಹುಶಃ ಅವರು ಮಾತಾಡಿ ನಾನು ಪ್ರತಿಕ್ರಿಯೆ ಕೊಡಬೇಕಿತ್ತು. ಆದರೆ ಅವ್ರ ಮುಂದೆ ಮಾತಾಡ್ತಾರೆ. ನಾನು ಕೇಳಿದರು, ನನಗೆ ಸರಿಯಾಗಿ ಕೇಳ್ತಾ ಇಲ್ಲ, ಹೇಗೆ ಪ್ರತಿಕ್ರಿಯೆ ಕೊಡೋದು ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಬೇಡಿ, ನೀವು ಮಾತಾಡಿ ಅಂತ ಹೇಳಿದೆ. ಬಹುಶಃ ಅದನ್ನು ಅವರು ಮುಂದುವರಿಸ್ತಾರೆ. ಪ್ರಬಂಧದಲ್ಲಿ ನಾನು ಮಾತಾಡೋದರಲ್ಲಿ 2 ಭಾಗ. ಒಂದು ಭಾಗ ಅಬ್ಬಕ್ಕ ರಾಣಿ ಇತಿಹಾಸ. ಯಾಕೆ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ, ಅದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅದರ ಆಧಾರದ ಮೇಲೆ ಬಹುಶಃ ತುಳುನಾಡಿನ ವರ್ತಮಾನದ ಸವಾಲುಗಳನ್ನು ಹೇಗೆ ಎದುರಿಸಲಿಕ್ಕೆ ಸಾಧ್ಯ, ವರ್ತಮಾನ ಸವಾಲುಗಳಿಗೆ ಯಾವ ಸಂದೇಶವನ್ನು ಕೊಡುತ್ತೆ ಅಬ್ಬಕ್ಕ ರಾಣಿಯ ಬದುಕು ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಬಹುಶಃ ಅಬ್ಬಕ್ಕ ರಾಣಿಯ ಇತಿಹಾಸದ ಬಗ್ಗೆ, ಅಬ್ಬಕ್ಕ ರಾಣಿಯ ಜೀವನದ ಬಗ್ಗೆ, ಅಬ್ಬಕ್ಕ ರಾಣಿಯ ಚರಿತ್ರೆಯ ಬಗ್ಗೆ ಹಲವು ವಿದ್ವಾಂಸರು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಇತಿಹಾಸವನ್ನು ಕಟ್ಟುವ ಸಂದರ್ಭದಲ್ಲಿ ಆಕರಗಳು ಬಹಳ ಮುಖ್ಯ ಆಗತ್ತೆ. ಆದರೆ ಅಬ್ಬಕ್ಕ ರಾಣಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ
ಅಬ್ಬಕ್ಕ ರಾಣಿ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಆಕರಗಳ ಕೊರತೆ ಇರುವುದನ್ನು ನಾವು, ಖಚಿತ ಆಕರಗಳ ಕೊರತೆ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಯಾರೋ ಒಂದು ಕಡೆ ಹೇಳ್ತಾರೆ, ಶಾಸನಗಳ ಮೂಲಕ, ದೇಶಿ ವಿದ್ವಾಂಸರ ವಿಚಾರಧಾರೆಯ ಮೂಲಕ, ಪ್ರವಾಸಿಗರ ಮಾತುಗಳ ಮೂಲಕ, ಬರಹಗಳ ಮೂಲಕ, ಸಾಹಿತ್ಯ ಕೃತಿಗಳ ಮೂಲಕ, ಜಾನಪದದ ಮೂಲಕ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಅಬ್ಬಕ್ಕ ರಾಣಿ ವಿಷಯಕ್ಕೆ ಬಂದಾಗ ಶಾಸನಗಳು ಸಿಗುತ್ತೆ ನಿಜ, ಅಬ್ಬಕ್ಕ ರಾಣಿ ಕುರಿತಂಥ ಶಾಸನಗಳು ಸಿಗುತ್ತೆ ನಿಜ, ಆದರೆ ಅದು ಅಬ್ಬಕ್ಕ ರಾಣಿಯ ಜೀವನದ ಬಗ್ಗೆ ಮಾತಾಡೋದಿಲ್ಲ. ನಮಗಿರುವಂಥ ಪ್ರಮುಖ ಆಕರಗಳು ಅಂತ ಹೇಳಿದ್ರೆ ಇಲ್ಲಿಗೆ ಬಂದಂತಹ ವಿದೇಶಿಯರ ಮಾತುಗಳೇನಿವೆ, ಅವರ ಬರಹಗಳೇನಿವೆ, ಅದು ಪ್ರಮುಖ ಆಕರವಾಗಿ ಬಿಡುತ್ತೆ. ಆಮೇಲೆ ಸಾಹಿತ್ಯ ಕೃತಿಗಳಲ್ಲಿ ಕೂಡ ಅಂಥ ಉಲ್ಲೇಖಗಳೇನು ಇಲ್ಲ. ಬಹಳ ಆಶ್ಚರ್ಯ ಏನು ಅಂತ ಹೇಳಿದರೆ, ಸುಮಾರು 500 ವರ್ಷಗಳ ಹಿಂದಿನ ಚರಿತ್ರೆ ಇದು. ಆದರೆ ನಮ್ಮಲ್ಲಿ ಸಾವಿರಾರು ಪಾಡ್ದನಗಳಿವೆ. ಒಂದು ಭೂತಕ್ಕೆ ಒಂದು ಪಾಡ್ದನ ಅಂತ ಹೇಳಿದರು, ಅಲೌಕಿಕ ಅಲ್ಲ ಅಂತ ಹೇಳಿದರು, ಲೌಕಿಕ ಎಲ್ಲ ಸೇರಿಸಿ ಹೇಳಿದರೆ ಸಾವಿರಾರು ಪಾಡ್ದನಗಳು ನಮ್ಮಲ್ಲಿ ಬಂದಿವೆ. ಜನಪದ ತುಳು ಮಹಾಕಾವ್ಯಗಳು ಬಂದಿವೆ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಅಬ್ಬಕ್ಕ ರಾಣಿಯ ಬಗ್ಗೆ ಯಾಕೆ ಪಾಡ್ದನಗಳು ಬಂದಿಲ್ಲ, ಕಥನಗಳು ಬಂದಿಲ್ಲ? ಇದು ಬಹಳ ಆಶ್ಚರ್ಯ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಿರುವಾಗ ನಮಗಿರುವಂಥ ಆಕರಗಳು ಅಂದರೆ ವಿದೇಶಿಯರ ಮತ್ತು ಪೋರ್ಚುಗೀಸರ ಬರಹಗಳು ಮತ್ತು ಬಹುಶಃ ಐತಿಹ್ಯಗಳು ಪರಂಪರೆಯಿಂದ ಪರಂಪರೆಗೆ ಬಂತೆ. ಅದಕ್ಕೆ ರೆಕ್ಕೆ ಕಟ್ಟಿಕೊಂಡು ಇದೆಲ್ಲ ಬಂದಿರಬಹುದು. ಆದರೂ ಕೂಡ ಐತಿಹ್ಯದ ಒಳಗೆ ಏನೋ ಒಂದು ಸತ್ಯ ಇದೆ. ಆ ಸತ್ಯವನ್ನು ಶೋಧಿಸಬೇಕಾದಂಥ ಅವಶ್ಯಕತೆ ಇದೆ. ಆ ನೆಲೆಯಲ್ಲಿ ನಾವು ಅಬ್ಬಕ್ಕ ರಾಣಿಯ ಇತಿಹಾಸವನ್ನು ನೋಡಬೇಕಾಗತ್ತೆ. ತಮ್ಗೆ ಗೊತ್ತಿರ್ಬೋದು, 16ನೇ ಶತಮಾನ ಅಥವಾ ವಿದ್ವಾಂಸರು ಹೇಳುವ ರೀತಿಯಲ್ಲಿ 1544ರಿಂದ 1582ರವರೆಗೆ ಅಬ್ಬಕ್ಕ ರಾಣಿಯ ಕಾಲ. ಆ ಸಂದರ್ಭದಲ್ಲಿ ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ ಇತ್ತು. ತುಳುನಾಡಿನಲ್ಲಿ ಸಾಮಂತ ಅರಸರು, ನಗರ ಇರ್ಬೋದು ಅಥವಾ ಕೆಳದಿಗೆ ಇರ್ಬೋದು, ಅವರ ಕೈ ಕೆಳಗೆ ಸಾಮಂತ ಅರಸರು ಏನು ಆಳ್ತಾ ಇದ್ರು. ಹಲವು ಅರಸು ಮನೆತನಗಳು ಇಲ್ಲಿದ್ದು ಅದನ್ನು ಇತಿಹಾಸಗಾರರು ಕೂಡ ಹೇಳ್ತಾರೆ. ಬಹುಶಃ ಇದುವರೆಗೆ ತುಳುನಾಡಿನ ಇತಿಹಾಸದ ಅಥವಾ ಈ ಅರಸು ಮನೆತನಗಳ ಬಗ್ಗೆ ಖಚಿತವಾದ ಸ್ಪಷ್ಟವಾದಂಥ ಅಧ್ಯಯನಗಳು ನಡೆದಿಲ್ಲ. ಅದು ಅಧ್ಯಯನ ನಡೆದರೆ ಬಹುಶಃ ತುಳುನಾಡಿನ ಇತಿಹಾಸಕ್ಕೆ ಹೊಸ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಹೇಳ್ತಾರೆ. ಅದು ಅಬ್ಬಕ್ಕ ರಾಣಿಯ ವಿಚಾರದಲ್ಲಿ ಕೂಡ ಸತ್ಯ ಅಂತ ನನಗೆ ಅನ್ನಿಸುತ್ತೆ. ಆ ನೆಲೆಯಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಂದರೆ ಕ್ರಿಸ್ತಶಕ 544ರಿಂದ 1582ರವರೆಗೆ ಆಳಿದರು ಅಂತ ಹೇಳ್ತಾಗಿದೆ. ಇಲ್ಲಿ ಇನ್ನೊಂದು ಚರ್ಚೆ ಕೂಡ ಇದೆ. ಅಬ್ಬಕ್ಕ ರಾಣಿಯರು ಎಷ್ಟು ಜನ? ಹಲವು ಜನ ಇದ್ದಾರೆ. ವಿದ್ವಾಂಸರು ಖಚಿತವಾಗಿ ಹೇಳ್ತಾರೆ, ಖಂಡಿತವಾಗಿ ಇಬ್ಬರು ಅಬ್ಬಕ್ಕ ರಾಣಿಯರು ಇರುವ ಸಾಧ್ಯತೆಗಳಿವೆ. ಸಿಗುವಂಥ ಮಾಹಿತಿಗಳನ್ನು ವಿಶ್ಲೇಷಿಸಿ ನೋಡಿದರೆ ಇಬ್ಬರು ಅಬ್ಬಕ್ಕ ರಾಣಿಯರು ಸಿಗುವಂಥ ಸಾಧ್ಯತೆಗಳಿವೆ. ಅದರಲ್ಲಿ ಹಿರಿಯ ಅಬ್ಬಕ್ಕ ಮತ್ತು ಕಿರಿಯ ಅಬ್ಬಕ್ಕ ಅಂತ ಹೇಳ್ತಾರೆ. ಮತ್ತು ಹಿರಿಯ ಮತ್ತು ಕಿರಿಯ ಅಬ್ಬಕ್ಕ ಇಬ್ಬರೂ ಕೂಡ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡಿದ್ರು ಅಂತ ನಾವು ಹೇಳ್ತಾರೆ. ಇಲ್ಲೊಂದು ಮಾತನ್ನು ನಾನು ಹೇಳಬೇಕಾಗತ್ತೆ. ನಮ್ಮಲ್ಲಿ ವಿದೇಶ ಆಕ್ರಮಣಗಳಾಯಿತು. ಗಜನಿ ಮಹಮ್ಮದ್, ಗೋರಿ ಮಹಮ್ಮದ್, ಆಮೇಲೆ ಮೊಘಲರು ಬಂದರು. ಮೊಘಲರು ಇಲ್ಲಿಯ ಸಂಸ್ಕೃತಿಯನ್ನೇ ಅನುಕರಿಸಿ ಇಲ್ಲಿಯವರೇ ಆಗ್ಬಿಟ್ರು. ಆನಂತರ ಎಷ್ಟೋ ಆಕ್ರಮಣ, ಇಂಗ್ಲೀಷರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ನೋಡ್ತೀವಿ ನಾವು. ಇಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಬಹುಶಃ ನಾವು ಇವತ್ತು ಬಹಳ ಮುಖ್ಯವಾಗಿ ಕೇಳಬೇಕಾದಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಇಷ್ಟೆಲ್ಲ ಆಕ್ರಮಣ ಆಗುವಂಥ ಸಂದರ್ಭದಲ್ಲಿ ಅದನ್ನು ತಡೆಯೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಯನ್ನು ನಾವು ಕೇಳಿಕೊಂಡಾಗ ಬಹುಶಃ ಇವತ್ತೇನು ಸನಾತನ ಧರ್ಮ ಅಂತ ಹೇಳ್ತಾರೆ ಅಥವಾ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾರೆ, ಇವೆಲ್ಲ ಯಾಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಯನ್ನು ನಾವು ಖಂಡಿತವಾಗಿ ಕೇಳಿಕೊಳ್ಬೇಕಾಗತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಜಾತೀಯತೆ ಮತ್ತು ಇಲ್ಲಿ ಅರಸರಲ್ಲಿ ಸಾಮರಸ್ಯ ಇಲ್ಲದಿರೋದು, ಅದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಗಮನಿಸಬೇಕಾದ ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಈ ಜಾತಿಯ ತಾರತಮ್ಯದಿಂದಾಗಿ ಒಂದು ವರ್ಗದ ಜನ ಪೂರ್ತಿ ಹೊರಗಿದ್ದದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಪಣಿರಾಜ್ ಅವರು ಹೇಳಿದಾಗೆ ನಿಜವಾದ ರಾಷ್ಟ್ರೀಯತೆ, ನಿಜವಾದ ಒಂದು ದೇಶದ ಪರಿಕಲ್ಪನೆ ಬಂದದ್ದೇ ನಮ್ಮಲ್ಲಿ 1857ರ ನಂತರ. ಏನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವೋ, ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಏನು ಕರಿತೀರೋ, ಅದರ ನಂತರ ಬಂದದ್ದನ್ನು ನಾವು ಕಾಣ್ತೇವೆ. ಆಗಿರುವಾಗ
ಹಿಂದಿನ ಏನು ಘಟನೆಗಳಿಗೆ ಚರಿತ್ರೆಗೆ ವ್ಯಾಖ್ಯಾನ ಕೊಡುವಂಥ ಸಂದರ್ಭದಲ್ಲಿ ಇವತ್ತಿನ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ವ್ಯಾಖ್ಯಾನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಅದನ್ನು ಭಿನ್ನ ರೀತಿಯಲ್ಲಿ ನೋಡಬೇಕಾಗತ್ತೆ. ಬಹುಶಃ ನಾನು ಆರಂಭದಲ್ಲಿ ಹೇಳಿದಾಗೆ ಸಾಂವಿಧಾನಿಕ ಮೌಲ್ಯಗಳನ್ನು ಆಗ್ರಹಗಳವ್ರಿಗೆ ಗೊತ್ತಿತ್ತು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪವಿತ್ರವಾದಂಥ ಸಾಂವಿಧಾನಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಯಾರು ಕೆಲಸ ಮಾಡಿದ್ದಾರೋ ಅಥವಾ ಮಾನವೀಯತೆಯ ಕಡೆಗೆ ಯಾರು ಕೆಲಸ ಮಾಡಿದ್ದಾರೋ ಅವರನ್ನು ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಆ ನೆಲೆಯಲ್ಲಿ ಹಬ್ಬಕ್ಕ ನಮಗೆ ಅತ್ಯಂತ ಮುಖ್ಯ ಆಗ್ತಾರೆ ಎಂಬುದನ್ನು ಗಮನಿಸಬೇಕಾಗತ್ತೆ. ಹಬ್ಬಕ್ಕನ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ತೀವಿ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಸ್ವಾತಂತ್ರ್ಯ ಹೋರಾಟ ಅಂದರೆ ಉದ್ದೇಶಪೂರ್ವಕವಾಗಿ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕೂಡ ಅದೇ ನೆಲೆಯಲ್ಲಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಆವಾಗ ರಾಷ್ಟ್ರೀಯತೆಯ ಪರಿಕಲ್ಪನೆ ಇದ್ದಿಲ್ಲ. ಪ್ರತಿ ಊರೂ ಕೂಡ ಒಂದು ಸ್ವತಂತ್ರ ರಾಷ್ಟ್ರ ಆಗಿತ್ತು. ಅದು ಬಾರ್ಕೂರ್ ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಯಾವುದೇ ಇರಬಹುದು, ಅದು ಒಂದು ರಾಷ್ಟ್ರದ ಪರಿಕಲ್ಪನೆಯಲ್ಲೇ ಇತ್ತು. ಒಂದು ಅವರದೇ ಸ್ವತಂತ್ರ ರಾಜ್ಯದ ಪರಿಕಲ್ಪನೆಯಲ್ಲಿ ಇದ್ದದನ್ನು ನಾವು ನೋಡ್ತೇವೆ. ಈ ನೆಲೆಯಲ್ಲಿ ಅಬ್ಬಕ್ಕ ರಾಣಿ ಪೋರ್ಚುಗೀಸರ ವಿರುದ್ಧ ಮಾಡಿದ ಹೋರಾಟ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ಇಲ್ಲಿಯ ಸಾಮರಸ್ಯವನ್ನು ಆಕೆ ಕಾಪಾಡಿದಂಥ ರೀತಿ, ಅದನ್ನು ಮುಂದುವರಿಸಿದಂಥ ರೀತಿ, ಇಲ್ಲಿಯ ಬಹುತ್ವವನ್ನು ಆಕೆ ಗೌರವಿಸಿದಂಥ ರೀತಿ, ಅದು ನಮಗೆ ಅತ್ಯಂತ ಮುಖ್ಯ ಆಗ್ತದೆ. ತಮ್ಗೆ ಗೊತ್ತಿರ್ಬೋದು 1498ರಲ್ಲಿ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಅಲ್ಲಿಂದ ಆಧುನಿಕ ವಿದೇಶಿಯರ ಆಕ್ರಮಣ ಆರಂಭ ಆಗುತ್ತೆ. ಇದನ್ನು ನಾವು ನೋಡ್ತೇವೆ. 1961ರಲ್ಲಿ ಗೋವಾ ವಿಮೋಚನೆಯನ್ನು ನಮ್ಮ ಸೈನ್ಯ ಮಾಡತ್ತೆ, ಅಲ್ಲಿಗೆ ಮುಕ್ತಾಯ ಆಗತ್ತೆ. ಈ ಮಧ್ಯೆ ಬಹುಶಃ ನಮ್ಮ ನಾಡಿಗೆ ಬಂದ ವಿದೇಶಿಯರಲ್ಲಿ ಪೋರ್ಚುಗೀಸರು ಮುಖ್ಯ. ಬಹಳ ವಿಚಿತ್ರ ಏನು ಅಂತ ಹೇಳಿದ್ರೆ, ನಾವು ಯುರೋಪನ್ನು, ಮುಖ್ಯವಾಗಿ ಇಂಗ್ಲೆಂಡನ್ನು ಏನು ಕರಿತೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ತಾಯಿ ಅಂತ ಕರಿತೇವೆ. ಪ್ರಜಾಪ್ರಭುತ್ವವನ್ನು ಅವರ ರಾಷ್ಟ್ರದಲ್ಲಿ ಅನುಷ್ಠಾನ ಮಾಡಿದಂಥ ಬ್ರಿಟಿಷರು ಇರಬಹುದು, ಪೋರ್ಚುಗೀಸರು ಇರಬಹುದು. ಇನ್ನೊಂದು ದೇಶಕ್ಕೆ ಬಂದಾಗ ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಕಾಣೋದೇ ಇಲ್ಲ. ಪ್ರಜಾಪ್ರಭುತ್ವದ ದಮನವನ್ನು ಅವರು ಮಾಡಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಅದಕ್ಕೆ ಪೋರ್ಚುಗೀಸರು ಕೂಡ ಅಪವಾದವಲ್ಲ. ಅದನ್ನು ನಾವು ಆ ಚರಿತ್ರೆಯನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ. ಆದ್ರಿಂದ ಕೇರಳದ ಕ್ಯಾಲಿಕಟ್ನಿಂದ ಆರಂಭವಾದ ಅವರ ಪಯಣ ಮುಂದೆ ಗೋವಾ, ಗುಜರಾತ್, ದಿಯು ದಾಮನ್, ಮಂಗಳೂರು ಈ ಕಡೆಲ್ಲ ವಿಸ್ತರಿಸುತ್ತೆ. ಆ ನೆಲೆಯಲ್ಲಿ ಇಂಗ್ಲಿಷರ ಪ್ರತಿರೋಧದಿಂದ ಮತ್ತೇನಾಗತ್ತೆ, ಇಂಗ್ಲಿಷರು ಮತ್ತು ಅವರೊಳಗೆ ಪೋರ್ಚುಗೀಸರು ಮತ್ತು ಇಂಗ್ಲಿಷರ ಮಧ್ಯೆ ಬಂದಂಥ ಇಂಗ್ಲಿಷರ ಪ್ರತಿರೋಧದ ಕಾರಣದಿಂದ ಮತ್ತೆ ಅವರು ಗೋವಾಕ್ಕೆ ಸೀಮಿತರಾಗಿ ಬಿಡ್ತಾರೆ. ಅದನ್ನು ನಾವು ನೋಡ್ತೇವೆ. ಇಲ್ಲಿ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿಯ ವಸ್ತುಗಳನ್ನು, ಭತ್ತ ಇರ್ಬೋದು, ಒಣಮೀನು ಇರ್ಬೋದು, ಏಲಕ್ಕಿ ಇರ್ಬೋದು, ಸಾಂಬಾರು ಪದಾರ್ಥಗಳಿರ್ಬೋದು, ಇವೆಲ್ಲವನ್ನ ಕಡಿಮೆ ಬೆಲೆಯಲ್ಲಿ ಅದನ್ನು ಖರೀದಿಸಿ ಹೆಚ್ಚಿನ ಬೆಲೆಗೆ ಅರಬ್ ರಾಷ್ಟ್ರಗಳಿಗೆ ಮಾರಾಟ ಮಾಡೋದು ಅಥವಾ ಯುರೋಪಿಯನ್ ರಾಷ್ಟ್ರಗಳಿಗೆ ಮಾರಾಟ ಮಾಡೋದು. ಆ ಮೂಲಕ ಹೆಚ್ಚೆಚ್ಚು ಲಾಭ ಗಳಿಸ್ಕೊಳ್ಳೋದು, ಲಾಭ ಬಡುಕತನ ಅಂತ ಹೇಳ್ತೇವೆ. ನಾವು ಜಾಗತೀಕರಣದಲ್ಲಿ ಏನು ಕಾಣ್ತೇವೆಯೋ ಅದನ್ನೇ ನಾವು ಪೋರ್ಚುಗೀಸರಲ್ಲಿ, ಇಂಗ್ಲಿಷರಲ್ಲಿ ಕಾಣ್ತೇವೆ. ಆ ನೆಲೆಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯದ ಅರಸರೊಂದಿಗೆ ಅವರು ಒಪ್ಪಂದವನ್ನು ಮಾಡಿಕೊಂಡ್ರು, ಅವರ ಬೆಂಬಲವನ್ನು ಪಡ್ಕೊಂಡ್ರು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಮುಖ್ಯವಾಗಿ ಕರಾವಳಿಯ ಕಡೆ, ಅದು ಗೋವಾ ಇರಬಹುದು ಅಥವಾ ಮಂಗಳೂರು ಇರಬಹುದು, ಉಡುಪಿ ಇರಬಹುದು ಅಥವಾ ಈ ಕಡೆ ಇರಬಹುದು, ಇದನ್ನೆಲ್ಲ ಅವರು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಬೆಂಬಲ ಅವರಿಗಿದ್ದದನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಆವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಅವರಿಗೆ ಪ್ರತಿರೋಧವನ್ನು ತೋರಿದ್ದು ರಾಣಿ ಅಬ್ಬಕ್ಕ, ಬೇರೆ ಯಾವ ಅರಸರೂ ಕೂಡ. ಯಾಕೆಂದರೆ ಇಲ್ಲಿ ಗಮನಿಸಬೇಕಾಗತ್ತೆ, ರಾಣಿ ಅಬ್ಬಕ್ಕ 1900 ಅಲ್ಲಿ ಅದನ್ನು ಹೇಳಿದ್ದೀನಿ, 1961ರ ಭಾರತೀಯ ಸೇನೆಯು ಗೋವಾವನ್ನು ವಶಪಡಿಸಿಕೊಳ್ಳುವ ಮೂಲಕ ಪೋರ್ಚುಗೀಸರ ಆಡಳಿತ ಕೊನೆಗೊಳ್ಳುತ್ತದೆ. ಕೇರಳದಲ್ಲಿ ಮೊದಲು ನೆಲೆಯೂರಿದ ಪೋರ್ಚುಗೀಸರು ಸಹಜವಾಗಿ ಮಂಗಳೂರಿನ ಸಂಪರ್ಕ ಪಡೆದರು. ಕರಾವಳಿ ಪ್ರದೇಶಗಳ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಆಳ್ವಿಕೆಗೆ ಒಳಗಾದುದರಿಂದ ವಿಜಯನಗರ ಅರಸರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು. ಅದರಂತೆ ಕರಾವಳಿ ಕರ್ನಾಟಕ ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟಿತು. ಸ್ಥಳೀಯವಾಗಿ ಕೆಳದಿ ನಾಯಕರು, ಗೇರುಸೊಪ್ಪೆಯ ಸಾಳ್ವರು, ಕಾರ್ಕಳದ ಭೈರವರಸರು, ಬಂಗಾಡಿಯ ಬಂಗರಸರು, ಪುತ್ತಿಗೆಯ ಚೌಟರು, ಅಜಿಲರು, ಸಾವಂತರು ಆಳ್ತಾ ಇದ್ರು. ಈ ಸಂದರ್ಭದಲ್ಲಿ ಉಳ್ಳಾಲವನ್ನು ಅಬ್ಬಕ್ಕ ಆಳ್ತಾ ಇರೋದನ್ನು ಗಮನಿಸಲಿಕ್ಕೆ ಸಾಧ್ಯ. ಪೋರ್ಚುಗೀಸರಿಗೆ ಇಲ್ಲಿನ ಅಕ್ಕಿ, ತೆಂಗು, ಅಡಿಕೆ, ಶುಂಠಿ, ಕರಿಮೆಣಸು, ಒಣಮೀನು ಇತ್ಯಾದಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಮಧ್ಯಪ್ರಾಚ್ಯ ಮತ್ತು ಯುರೋಪ್ಗೆ ಹೆಚ್ಚು ಬೆಲೆಗೆ ಮಾರೋದು ಲಾಭದಾಯಕವಾಗಿತ್ತು. ಅದಕ್ಕೆ ಕರಾವಳಿಯಲ್ಲಿ ಆಡಳಿತವನ್ನು ವಶಪಡಿಸಿಕೊಳ್ಳೋದು ಅನಿವಾರ್ಯವಾಗಿತ್ತು. ಆದರೆ ತುಳುನಾಡಿನಲ್ಲಿ ಸ್ಥಳೀಯವಾಗಿ
ಅಧಿಕಾರದಲ್ಲಿದ್ದಂಥ ತೊಳೆಹಾರ, ಕುಂಬಳೆ, ಸಾವಂತ, ಕೂಳೂರು, ಬಳ್ಳಾಲರು, ಮಂಗಳೂರು, ಉಳ್ಳಾಲದ ಅರಸರು ಪೋರ್ಚುಗೀಸರನ್ನು ವಿರೋಧಿಸುತ್ತಿದ್ದರು. ಯಾಕೆ ವಿರೋಧಿಸುತ್ತಿದ್ದರು ಅಂದರೆ ಅವರ ಮುಖ್ಯ ಏನು ಜೀವನಾಧಾರ ಇತ್ತು, ಆ ಜೀವನಾಧಾರದ ಮೇಲೆ ಇವರು ಅಟ್ಯಾಕ್ ಮಾಡಿದ್ರು. ಅದನ್ನು ನಾವು ನೋಡ್ತೇವೆ ರಾಮಾಯಣದಲ್ಲಿ ಕೂಡ. ರಾಕ್ಷಸರು ಮತ್ತು ಯಾರಿಗೆ ರಾಕ್ಷಸರಿಗೆ ರಾಮ ದಕ್ಷಿಣಕ್ಕೆ ಯಾಕೆ ಬರ್ತಾನೆ, ವಾನಪ್ರಸ್ಥ ಯಾಕೆ ಬರ್ತಾನೆ ಆತ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ನೋಡ್ತೇವೆ, ನಾವು ಓದಿ ವ್ಯಾಖ್ಯಾನವನ್ನು ಇತಿಹಾಸದಲ್ಲಿ ಕೂಡ ಅದನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಇಲ್ಲಿಯ ದ್ರಾವಿಡರು ಋಷಿಮುನಿಗಳು ಎಲ್ಲ ಉತ್ತರದಿಂದ ದಕ್ಷಿಣಕ್ಕೆ ವಾನಪ್ರಸ್ಥಕ್ಕೆ ಬರ್ತಾರೆ. ವಾನಪ್ರಸ್ಥಕ್ಕೆ ಬಂದು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಗೆಡ್ಡೆ ಗೆಣಸು ಆಹಾರ ಏನಿದೆ ಅದನ್ನೆಲ್ಲ ಅವರೇನು ಮಾಡ್ತಾರೆ, ಕಸಿದುಕೊಂಡ್ರು. ಅದು ಇಲ್ಲಿಯ ದ್ರಾವಿಡರಿಗೆ ತೊಂದರೆ ಆಯಿತು, ಆಹಾರದ ಸಮಸ್ಯೆ ಅದು. ಆ ನೆಲೆಯಲ್ಲಿ ಅವರ ಯಜ್ಞಯಾಗಾದಿಗಳಿಗೆ ತೊಂದರೆ ಕೊಡೋದು ಇತ್ಯಾದಿಗಳನ್ನು ಅವ್ರು ಮಾಡ್ತಾ ಇದ್ದರು. ಆ ನೆಲೆಯಲ್ಲಿ ಬಹುಶಃ ಇಲ್ಲಿ ಕೂಡ ನಾವು ಅದನ್ನೇ ಕಾಣ್ತೇವೆ. ಏನು ಅಂತ ಹೇಳಿದ್ರೆ ಇಲ್ಲಿಯ ಅರಸರಿಗೆ ಅವರ ಮುಖ್ಯ ಜೀವನಾಧಾರವಾದಂಥ ಕೃಷಿಯ ಉತ್ಪನ್ನಗಳಿರ್ಬೋದು, ಅದನ್ನು ಪೋರ್ಚುಗೀಸರು ಕಸಿದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರಿಂದ ಅನಿವಾರ್ಯವಾಗಿ ಕೆಲವು ಅರಸರುಗಳು ಅವರನ್ನು ವಿರೋಧಿಸಬೇಕಾಯಿತು ಎಂಬುದನ್ನು ನಾವು ನೋಡ್ತೇವೆ. ಉಳ್ಳಾಲದ ರಾಣಿ ಅಬ್ಬಕ್ಕನ ವೃತ್ತಾಂತವನ್ನು ಗಮನಿಸಿದರೆ ಚೌಟ ಅರಸು ಮನೆತನದವರು ಉಳ್ಳಾಲ, ಸೋಮೇಶ್ವರ, ಪುತ್ತಿಗೆ, ಮೂಡಬಿದಿರೆಗಳಲ್ಲಿ ಆಳ್ವಿಕೆ ನಡೆಸಿದರು. ಚೌಟರ ಮೂರನೇ ತಿರುಮಲಾರ್ಯನ ನಂತರ ಅಳಿಯಕಟ್ಟು ಪ್ರಕಾರ, ಇಲ್ಲೊಂದು ಮಾತನ್ನು ನಾನು ವಿಸ್ತರಿಸಬೇಕಾಗತ್ತೆ. ತುಳುನಾಡಿನ ಸಂಸ್ಕೃತಿಯ 3 ಲಕ್ಷಣಗಳನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಮಾತೃಮೂಲಿಯ ಪದ್ಧತಿ. ಅಳಿಯಕಟ್ಟು ಅಂತ ಹೇಳಿದ್ರೆ ತಂಗಿಯೋ ಅಕ್ಕನೇ ಮನೆಯ ಯಜಮಾನರಾಗ್ತಾರೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಎರಡನೇದ್ದು ಬಹಳ ಮುಖ್ಯವಾಗಿ ಕೃಷಿ ಸಂಸ್ಕೃತಿ. ಇಲ್ಲಿಯ ಎಲ್ಲ ಆಚರಣೆಗಳು, ನಂಬಿಕೆಗಳದು ಜೀವನಾವರ್ತನ ಇರಲಿ, ವಾರ್ಷಿಕಾವರ್ತನ ಇರಲಿ, ಎಲ್ಲವೂ ರೂಪುಗೊಂಡದ್ದು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ಕೃಷಿ ಪದ್ಧತಿ ಅಥವಾ ಕೃಷಿ ಸಂಸ್ಕೃತಿಯ ಆಧಾರದ ಮೇಲೆ. ಮೂರನೇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಮತ್ತು ಇವತ್ತಿನ ಸಂದರ್ಭದಲ್ಲಿ ನಮಗೆ ಬಹಳ ಅಗತ್ಯವಾಗಿರೋದು ಅಂದರೆ ಅವೈದಿಕ ಆಚರಣಾ ಪದ್ಧತಿ. ವೈದಿಕ ಅಲ್ಲ, ವೈದಿಕ ಆಚರಣಾ ಪದ್ಧತಿ. ಈ ಮೂರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಅಬ್ಬಕ್ಕ ರಾಣಿ ಅಂತವರು, ಆಗ ಯಾರೋ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು, ಎಷ್ಟು ರಾಣಿಯರು ತುಳುನಾಡಿನಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ? ಖಂಡಿತವಾಗಿ ಅಬ್ಬಕ್ಕ ರಾಣಿ ಅಂತ ರಾಣಿಯರು ಆಳ್ವಿಕೆಯನ್ನು ನಡೆಸುವುದಕ್ಕೆ ಮಾತೃಮೂಲ್ಯ ಕುಟುಂಬವೇ ಪ್ರಧಾನ ಕಾರಣವಾಗಿತ್ತೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಮೂರನೇ ತಿರುಮಲಾರ್ಯನ ನಂತರ ಅಳಿಯಕಟ್ಟಿನ ಪ್ರಕಾರ ಆತನ ಸೊಸೆ ಅಬ್ಬಕ್ಕ ದೇವಿಗೆ ಉಳ್ಳಾಲದ ಪಟ್ಟವಾಗ್ತದೆ. ಇವಳಿಗೆ ಬಂಗರಸ ಲಕ್ಷ್ಮಪ್ಪರಸನೊಂದಿಗೆ ಮದುವೆಯಾಗ್ತದೆ. ಆದರೆ ಲಕ್ಷ್ಮಪ್ಪರಸ ಪೋರ್ಚುಗೀಸರೊಂದಿಗೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಅವರಿಗೆ ಕಪ್ಪ ಕೊಡಬೇಕಾಗಿತ್ತು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡಿನ ಮಧ್ಯೆ, ಅಬ್ಬಕ್ಕ ರಾಣಿ ಮತ್ತು ಲಕ್ಷ್ಮಣರಸನ ಮಧ್ಯೆ ವೈವಾಹಿಕ ಜೀವನಕ್ಕೆ, ಅದನ್ನು ಕೌಟುಂಬಿಕ ಬಿಕ್ಕಟ್ಟು ಅಂತ ಕರೀತಾರೆ ವಿದ್ವಾಂಸರು. ಯಾಕೆಂದರೆ ಆಕೆ ಒಂದು ಕಡೆಯಿಂದ ಹೊರಗಿನ ಬಿಕ್ಕಟ್ಟನ್ನು ಪೋರ್ಚುಗೀಸರನ್ನು ಎದುರಿಸಬೇಕಿತ್ತು, ಇನ್ನೊಂದು ಕಡೆಯಿಂದ ಇತರ ಸಾಮಂತ ಅರಸರನ್ನು ಕೂಡ ಎದುರಿಸಬೇಕಿತ್ತು, ಮತ್ತೊಂದು ಕಡೆಯಿಂದ ಕೌಟುಂಬಿಕ ಬಿಕ್ಕಟ್ಟನ್ನು ಕೂಡ ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ಬಕ್ಕ ಇದನ್ನು ತೀವ್ರವಾಗಿ ವಿರೋಧಿಸ್ತಾಳೆ. ಅಬ್ಬಕ್ಕ ರಾಣಿ ತೀವ್ರವಾಗಿ ವಿರೋಧಿಸ್ತಾಳೆ. ಅಲ್ಲದೆ ಚೌಟ ಅರಸರೊಂದಿಗೆ ಸ್ನೇಹದಿಂದ ಇರುವ ಇತರರಿಗೂ ಕಪ್ಪ ಕೊಡದಂತೆ ತಾಕೀತು ಮಾಡ್ತಾಳೆ. ಯಾರು ಕಪ್ಪ ಕೊಡಬೇಡಿ ಅಂತ ಚೌಟ ಅರಸರೊಂದಿಗೆ ಸ್ನೇಹದಿದ್ದಂತ ಎಲ್ಲರಿಗೂ ಹೇಳ್ತಾರೆ. ಇದರಿಂದ ಉಳ್ಳಾಲದ ಅಬ್ಬಕ್ಕ ಮತ್ತು ಗಂಡ ಬಂಗರಸ ಲಕ್ಷ್ಮಪ್ಪನವರು ದ್ವೇಷಿಸತೊಡಗುತ್ತಾರೆ. ಇದು ವೈವಾಹಿಕ ಸಂಬಂಧ ಮುರಿದು ಬೀಳುವುದಕ್ಕೂ ಕಾರಣ ಆಗತ್ತೆ. ಲಕ್ಷ್ಮಪ್ಪ ಅರಸನ ಅಳಿಯ ಕಾಮರಾಯ ಉಳ್ಳಾಲದ ಮೇಲೆ ಕಣ್ಣಿಟ್ಟಿದ್ದ. ತನ್ನ ಅತ್ತೆಯ ವಿರುದ್ಧವೇ ಷಡ್ಯಂತ್ರವನ್ನ ಮಾಡಿ ಆತ ಪೋರ್ಚುಗೀಸರಿಗೆ ಸಹಾಯ ಮಾಡುವಂತ ಭರವಸೆಯನ್ನ ಮಾಡಿದ. ಇದರಿಂದ ಬಂಗರಸರು ಮತ್ತು ಚೌಟರಸರ ನಡುವಿನ ಸಂಬಂಧ ಹಳಸತ್ತೆ. ಇಲ್ಲಿ ಪೋರ್ಚುಗೀಸರನ್ನು ವಿರೋಧಿಸಲು ಇದ್ದ ಆರ್ಥಿಕ ಕಾರಣವನ್ನು ಉಲ್ಲೇಖಿಸಬೇಕು. ಸ್ಥಳೀಯ ವಸ್ತುಗಳನ್ನು ಪೋರ್ಚುಗೀಸರಿಗೆ ನೀಡುವುದಕ್ಕಿಂತ ನೇರವಾಗಿ ಅರಬ್ ದೇಶಗಳಿಗೆ ರವಾನಿಸಿ ಹೆಚ್ಚಿನ ಲಾಭ ಪಡೆಯುವುದು ಸ್ಥಳೀಯ ಬೆಳೆಗಾರರಿಗೂ ಪ್ರಯೋಜನವಾಗುವುದೆಂದು ಅಬ್ಬಕ್ಕ ಬಯಸಿದರು. ಆದ್ರಿಂದ ಅವಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿಯ ಉತ್ಪನ್ನಗಳನ್ನು ಹಡಗುಗಳ ಮೂಲಕ ನೇರವಾಗಿ ವಿದೇಶಕ್ಕೆ, ಅರಬ್ ರಾಷ್ಟ್ರಗಳಿಗೆ ಕಳುಹಿಸುವಂಥ ವ್ಯವಸ್ಥೆಯನ್ನ ಮಾಡಿದ್ರು. ಇದು ಪೋರ್ಚುಗೀಸರಿಗೆ ಕಣ್ಣು ಕೆಂಪಾಗುವಂತೆ ಮಾಡಿದ್ದನ್ನ ನಾವು ನೋಡ್ತೇವೆ. ಆದ್ರಿಂದ ಏನು ಪ್ರಯೋಜನ? ರಾಜ್ಯ ರಕ್ಷಣೆಗಾಗಿ ಕೋಟೆ ನಿರ್ಮಾಣ ಮಾಡಿ ಯುದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸಿ ಸವಾಲುಗಳನ್ನು ಎದುರಿಸಲು ಅಬ್ಬಕ್ಕ ರಾಣಿ ಸಿದ್ಧಳಾಗ್ತಾಳೆ. ಅಬ್ಬಕ್ಕ ರಾಣಿಯ ಈ ಆರ್ಥಿಕ ಧೋರಣೆ ಸಹಿಸದ ಪೋರ್ಚುಗೀಸರು ಸಮುದ್ರ ಮಧ್ಯದಲ್ಲಿ ರಾಣಿಯ ಹಡಗುಗಳಿಗೆ ತೊಂದರೆ ಕೊಡುತ್ತಾರೆ.
ನೀಡುತ್ತಿದ್ದರು. ಇದಕ್ಕೆ ಉತ್ತರವಾಗಿ ರಾಣಿಯು ಪೋರ್ಚುಗೀಸರ 4 ಹಡಗುಗಳನ್ನು ಮಂಗಳೂರು ಕೋಟೆಯಲ್ಲಿ ವಶಪಡಿಸಿಕೊಂಡಲು. ಇದಕ್ಕೆ ಸ್ಥಳೀಯ ಕೆಲವು ಅರಸರು ಮತ್ತು ಕೆಳದಿ ಅರಸ ವೆಂಕಟಪ್ಪ ನಾಯಕನ ಬೆಂಬಲವೂ ಇತ್ತು ಎನ್ನಲಾಗಿದೆ. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಬಹುಶಃ ಪೋರ್ಚುಗೀಸರನ್ನು ಒಪ್ಪಿಕೊಳ್ಳುತ್ತಿದ್ದರೆ ಒಂದು ಸಾಮಂತ ಅರಸರಾಗಿ ಅಬ್ಬಕ್ಕ ಬಹಳ ಚೆನ್ನಾಗಿ ಇರ್ಬೋದಿತ್ತು. ಅದರಲ್ಲೇನು, ಅದನ್ನು ಒಪ್ಪಿಕೊಳ್ತಾ ಇದ್ರೆ, ಅವರಿಗೆ ಸಹಾಯ ಮಾಡ್ತಾ ಇದ್ರೆ, ಅಲ್ಲ ಅವರಿಗೆ ಕಪ್ಪವನ್ನು ಸಂಗ್ರಹಿಸಿ ಕೊಡ್ತಾ ಇದ್ರೆ ಬಹುಶಃ ಚೆನ್ನಾಗಿರ್ಬೋದು. ಆದರೆ ನಿಜವಾದ ಪ್ರತಿರೋಧ ಏನು ಅಂತ ಹೇಳಿದ್ರೆ, ಇಲ್ಲಿಯ ಆರ್ಥಿಕ ವ್ಯವಸ್ಥೆಯ ಮೇಲೆ ಅವ್ರು ಮಾಡ್ತಾ ಇರುವಂತಹ ದಬ್ಬಾಳಿಕೆಯನ್ನ ವಿರೋಧಿಸುವಂತಹ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಆಕೆಯು ತನ್ನ ಸೈನ್ಯವನ್ನು ಕಟ್ತಾಳೆ, ಹಡಗುಗಳನ್ನು ಕಟ್ತಾರೆ. ಮೊದಲ ಬಾರಿಗೆ 1561ರಲ್ಲಿ ಅಂತ ಕಾಣುತ್ತೆ, ಮೊದಲ ಬಾರಿಗೆ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ಮಾಡ್ತಾರೆ. ಬಹುಶಃ 3000 ಸೈನಿಕರು ಹಡಗುಗಳಲ್ಲಿ ಪೋರ್ಚುಗೀಸರಿಂದ ಬರ್ತಾರೆ, ಗೋವಾದ ಕಡೆಯಿಂದ ಬರ್ತಾರೆ. ಅವರು ನೇತ್ರಾವತಿ ನದಿಯ ಅಲ್ಲಿ ಹಡಗುಗಳನ್ನು ಇಟ್ಕೊಂಡು ಅಲ್ಲಿ ಸಂದರ್ಭಕ್ಕಾಗಿ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಅಬ್ಬಕ್ಕ ರಾಣಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಸೈನಿಕರಿಂದ ಇನ್ನೊಂದು ಮಾತನ್ನ ನಾವು ಹೇಳಬೇಕು. ಬಹುಶಃ ಅಬ್ಬಕ್ಕ ರಾಣಿ ಯಾಕೆ ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಸಾಮರಸ್ಯದ ಪ್ರತಿಪಾದನೆ. ಇದನ್ನು ನಾವು ಅವರ ಬದುಕಿನಲ್ಲಿ ನೋಡ್ತೇವೆ. ಅವರ ಸೈನ್ಯದಲ್ಲಿ ಮುಸ್ಲಿಮರು ಇದ್ರು, ಮುಸ್ಲಿಮರು ದಂಡನಾಯಕರಾಗಿದ್ರು ಮತ್ತು ಮುಸ್ಲಿಮರು ಇದ್ರು. ಆಮೇಲೆ ನಮ್ಮ ಬಂಟ್ರಿದ್ರು, ಬಿಲ್ಲವರಿದ್ರು, ಮೊಗವೀರರಿದ್ರು, ಮಹಾಪಿಳ್ಳೆಗಳಿದ್ರು. ಎಲ್ಲರೂ ಎಲ್ಲ ಜಾತಿಯ ಜನರನ್ನ ಆಕೆ ಗೌರವ, ಪ್ರವಾಸಿಗರ ಮಾತಲ್ಲಿ ಹೇಳೋದಂದ್ರೆ ಎಲ್ಲ ಜಾತಿಯ ಜನರನ್ನ ಅವಳು ಗೌರವಿಸ್ತಾ ಇದ್ಲು. ಅವರಿಗೆ ಆರ್ಥಿಕವಾಗಿ ಲಾಭ ಆಗಬೇಕು ಅಂತ ಬಯಸ್ತಾ ಇದ್ಲು. ತಾನು ಮಾತ್ರ ಅಲ್ಲ, ತನ್ನ ಅರಸೊತ್ತಿಗೆ ಮಾತ್ರ ಅಲ್ಲ, ಆರ್ಥಿಕವಾಗಿ ಲಾಭ ಆಗಬೇಕು ಅಂತ ಬಯಸ್ತಾ ಇದ್ಲು. ಏನು ಕಂದಾಯವನ್ನ ಆಕೆ ಸಂಗ್ರಹಿಸ್ತಿದ್ಲೋ ಅದರಿಂದ ಜನರಿಗೆ ಬೇಕಾಗುವಂತಹ ಕಾರ್ಯವನ್ನ, ರಸ್ತೆಗಳನ್ನ, ಕೊಳಗಳನ್ನ ಇತ್ಯಾದಿಗಳನ್ನ ಮಾಡಿಸ್ತಾ ಇದ್ಲು. ಅದರ ಉಲ್ಲೇಖ ಕೂಡ ಪೋರ್ಚುಗೀಸರ ಉಲ್ಲೇಖಗಳಲ್ಲೇ ಬರೋದನ್ನ ನಾವು ಗಮನಿಸುವುದಕ್ಕೆ ಸಾಧ್ಯ. ಆದ್ರಿಂದ ಒಂದು ಸಾಮರಸ್ಯದ ನೆಲೆಯಲ್ಲಿ ಆಕೆ ಸೈನ್ಯವನ್ನ ಕಟ್ಟಿದ್ದನ್ನ, ಅದರಿಂದ ಇಲ್ಲಿಯ ಜನರಲ್ಲೂ ಕೂಡ ಒಂದು ಸ್ವಾಭಿಮಾನವನ್ನ ಮೂಡಿಸುವಂತ ಕೆಲಸವನ್ನ ಆಕೆ ಮಾಡೋದನ್ನ ನಾವು ನೋಡ್ತೇವೆ. ಆ ಕಾರಣಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ಏನೋ ನಾವು ತೂಟೆ ಅಂತ ಕರಿತೇವೆ, ಅದನ್ನ ಹಿಡ್ಕೊಂಡು ಹೋಗಿ ಹಡಗುಗಳಿಗೆ ಬಿಸಾಡ್ತಾರೆ. ನೂರಾರು ಸೈನಿಕರು ಸಾಯ್ತಾರೆ. ಅಬ್ಬಕ್ಕ ರಾಣಿ ಯಾರು ಪೋರ್ಚುಗೀಸರ ಸೈನಿಕರು ಸಾಯ್ತಾರೆ, ಕೆಲವರು ಕಡಲಿಗೆ ಹಾರಿ ಓಡ್ತಾರೆ. ಒಟ್ಟಿನಲ್ಲಿ ಪೋರ್ಚುಗೀಸರ ಸೈನ್ಯದ ವಿರುದ್ಧ ಆಕೆ ಮೇಲ್ಮೆಯನ್ನು ಪಡೀತಾರೆ, ಜಯವನ್ನ ಪಡೀತಾಳೆ. ಬಹುಶಃ ಐತಿಹಾಸಿಕವಾಗಿ ನೋಡಿದರೆ ಇದೊಂದು ಅತ್ಯಂತ ಮಹತ್ವದ ಘಟನೆ ಎಂಬುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಮುಂದೆ ಪೋರ್ಚುಗೀಸರ ಹೆಚ್ಚಿನ ಸೈನ್ಯ ಬರುತ್ತೆ. ಹೆಚ್ಚಿನ ಸೈನ್ಯ ಬಂದಂಥ ಸಂದರ್ಭದಲ್ಲಿ ಈ ಅಬ್ಬಕ್ಕ ರಾಣಿಯೊಂದಿಗೆ ಒಪ್ಪಂದವನ್ನ ಮಾಡೋದಕ್ಕೆ ಪೋರ್ಚುಗೀಸರು ಬಯಸ್ತಾರೆ. ಆದರೆ ಎಲ್ಲಿ ಕೂಡ ಆಕೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ, ಆಕೆ ನಿರಾಕರಿಸ್ತಾಳೆ. ಅದನ್ನು ನಾವು ನೋಡ್ತೇವೆ. ಆ ನೆಲೆಯಲ್ಲಿ ಬಹುಶಃ ನಮಗೆ ಆಕೆಯ ಸ್ವಾಭಿಮಾನ ಇದೆಯಲ್ಲ, ಇವತ್ತು ನಾವು ಸ್ವಾತಂತ್ರ್ಯ ಮನಸ್ಥಿತಿ ಅಂತ ಹೇಳ್ತೇವೆ, ಸ್ವಾತಂತ್ರ್ಯ ಹೋರಾಟದ ನಂತರ ಆ ಮನಸ್ಥಿತಿಯನ್ನ ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಬಹುಶಃ ನಮಗೆ ಅಬ್ಬಕ್ಕ ರಾಣಿ ಪ್ರಸ್ತುತರಾಗ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗತ್ತೆ. ಆ ನಂತರದ ಇತಿಹಾಸ ಗೊತ್ತೇ ಇದೆ. ಸ್ಥಳೀಯ ಅರಸರೊಂದಿಗೆ, ಮುಖ್ಯವಾಗಿ ವಿಜಯನಗರ ಅರಸರು ಮತ್ತು ಕೆಲವು ಸಾಮಂತರು ಯಾರು ಚೌಟರಸರನ್ನು ವಿರೋಧಿಸ್ತಾರೋ ಆ ಸಾಮಂತರ ಸಹಾಯವನ್ನು ಪಡೆದು, ಅದರಲ್ಲೂ ಮುಖ್ಯವಾಗಿ ಬಂಗರಸರ ಕಾಮರಾಯನ ಅಳಿಯ ಕಾಮರಾಯನ ಸಹಾಯವನ್ನು ಪಡೆದು ಉಳ್ಳಾಲದ ಮೇಲೆ ದಾಳಿ ಮಾಡ್ತಾರೆ. ಅಬ್ಬಕ್ಕ ರಾಣಿ ಸೋಲ್ಬೇಕಾಗತ್ತೆ. ಹಲವು ಯುದ್ಧಗಳಾದಾಗಲೂ ಕೂಡ ಮತ್ತೆ ಅವರನ್ನು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ನೆಲೆಯಲ್ಲಿ ಬಹುಶಃ ಅಬ್ಬಕ್ಕ ರಾಣಿಯ ಚರಿತ್ರೆ ಏನಿದೆ ಅದು ನಮಗೆ ಅತ್ಯಂತ ಮುಖ್ಯ ಆಗತ್ತೆ. ಬಹುಶಃ ತುಳುನಾಡಿನ ವರ್ತಮಾನದ ಸವಾಲುಗಳು ಯಾವುದು ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಸಂವಿಧಾನಕ್ಕೆ ವಿರುದ್ಧವಾದಂತಹ ಕೆಲಸಗಳು ಇಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತೇವೆ. ಸಂವಿಧಾನ ಪ್ರತಿಪಾದಿಸುವಂತಹ ಸಾಮಾಜಿಕ ನ್ಯಾಯ ಆಗಲಿ, ಸಂವಿಧಾನ ಪ್ರತಿಪಾದಿಸುವಂಥ ಸಮಾನತೆಯನ್ನಾಗಲಿ, ಸಂವಿಧಾನ ಪ್ರತಿಪಾದಿಸುವಂಥ ಸಾಮರಸ್ಯವನ್ನ ಇವತ್ತು ಹಾಳುಗೆಡತಾ ಇರೋದನ್ನ, ಬಲಪಂಥೀಯ ಸಂಸ್ಥೆಗಳು ಹಾಳು ಮಾಡ್ತಾ ಇರೋದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಈ ಹಂತದಲ್ಲಿ ನಮಗೆ ಅಬ್ಬಕ್ಕ ರಾಣಿ ಬಹಳ ಮುಖ್ಯ ಆಗ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿಯ ಪ್ರತಿರೋಧವನ್ನ ನಾವು ಇವತ್ತು ತೋರಿಸಬೇಕಾದಂಥ ಅವಶ್ಯಕತೆ ಇದೆ, ಸ್ವಾಭಿಮಾನದ ಪ್ರತಿರೋಧವನ್ನ. ಯಾಕೆಂದ್ರೆ ತುಳು ಸಂಸ್ಕೃತಿ ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಏಕ ಸಂಸ್ಕೃತಿಯತ್ತ ನಮ್ಮನ್ನು ತಿರುಗಿಸುವಂತ ಪ್ರಯತ್ನ ಆಗ್ತಾ ಇರೋದನ್ನ ನಾವು ನೋಡ್ತೇವೆ. ಎಲ್ಲ ಕಡೆ ಕೂಡ ವೈದಿಕ ಸಂಸ್ಕೃತಿಯನ್ನ ಹೇರುವಂತ ಪ್ರಯತ್ನ ಆಗ್ತಾ ಇರೋದನ್ನ ನಾವು ನೋಡ್ತೇವೆ. ಬಹುಶಃ ಮುಂದೆ ಜಾತಿ ವ್ಯವಸ್ಥೆಯನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕು,
ಬರಬೇಕು ಎಂಬಂಥ ಒಂದು ಒಳಮನಸ್ಥಿತಿಯನ್ನು ಕೂಡ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ. ಆದ್ರಿಂದ ಈ ಸಂದರ್ಭದಲ್ಲಿ ಅಬ್ಬಕ್ಕ ರಾಣಿಯಂತಹ ಅವರ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ತುಳುನಾಡಿನ ಸಂಸ್ಕೃತಿ ಏನು, ನಿಜವಾದ ಸಂಸ್ಕೃತಿ ಏನು ಎಂಬುದನ್ನು ತೆರೆದಿಡುವಂಥ ಅಗತ್ಯ ಇವತ್ತಿನ ಸಂದರ್ಭದಲ್ಲಿದೆ. ಆ ನೆಲೆಯಲ್ಲಿ ಅಬ್ಬಕ್ಕ ರಾಣಿಯ ವಿಚಾರಗಳು ನಮಗೆ ಅತ್ಯಂತ ಮುಖ್ಯ ಆಗೋದು ಇದು ಒಂದು. ಎರಡನೇದ್ದು, ಅಬ್ಬಕ್ಕ ರಾಣಿಯ ಏನು ಆ ರಾಜ್ಯದಲ್ಲಿ ಎಲ್ಲ ಜಾತಿಯ ಜನಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೈನ್ಯದಲ್ಲೂ ಎಲ್ಲರೂ ಇದ್ರು, ಕೆಲಸದಲ್ಲೂ ಎಲ್ಲರೂ ಇದ್ರು. ಆಮೇಲೆ ಸ್ವತಃ ತಾನೇ ಕೃಷಿ ಕಾರ್ಯಗಳಿಗೆ ಆಕೆ ಪ್ರೋತ್ಸಾಹಿಸ್ತಾ ಇದ್ದು ಎಂಬ ಉಲ್ಲೇಖ ಕೂಡ ಬರುತ್ತೆ. ಆ ರೀತಿಯ ಒಂದು ಸಾಮರಸ್ಯವನ್ನು ನಾವು ಉಳ್ಳಾಲದ ಆ ಪ್ರದೇಶದಲ್ಲಿ ಕಾಣೋದಕ್ಕೆ ಸಾಧ್ಯ. ಬಹುಶಃ ಈ ಸಾಮರಸ್ಯ ಭಾರತದಲ್ಲೇನು ಹೊಸತಲ್ಲ. ಆ ರೀತಿಯ ಸಾಮರಸ್ಯದಿಂದಲೇ ಬಹುಶಃ ಈ ಸಂಸ್ಕೃತಿ ಇದುವರೆಗೆ ಬೆಳೆದುಕೊಂಡು ಬಂದಿದೆ. ಆದರೆ ಅಂಥ ಸಾಮರಸ್ಯಕ್ಕೆ ಇವತ್ತು ಧಕ್ಕೆ ತರೋದನ್ನು ನಾವು ನೋಡ್ತೇವೆ. ರಾಮ ಮಂದಿರದ ಹೆಸರಿನಲ್ಲಿ ಬಹುಶಃ ನೀವು ನೋಡಿರ್ಬೋದು, ಒಂದು ಸಂಸ್ಕೃತಿಯನ್ನು ಹೇರುವಂಥ ಪ್ರಯತ್ನ ನಮ್ಮ ಮೇಲೆ ಆಗ್ತಾ ಇರೋದನ್ನು ಮತ್ತು ಅದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ನಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ರಾಮನನ್ನು ಆಧಾರವಾಗಿ ಇಟ್ಕೊಂಡು ಎಲ್ಲರೂ ಕೂಡ ನಾವು ಒಂದು ಎಂಬುದಾಗಿ ಒಂದು ಸಂಸ್ಕೃತಿಯನ್ನು, ಏಕ ಸಂಸ್ಕೃತಿಯನ್ನು ಹೇರುವಂಥ ಪ್ರಯತ್ನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಬಹು ಸಂಸ್ಕೃತಿಯನ್ನು ಅಬ್ಬಕ್ಕ ರಾಣಿ ಹೇಗೆ ಗೌರವಿಸಿದ್ಲೋ ಅದೇ ರೀತಿಯಾಗಿ ಬಹು ಸಂಸ್ಕೃತಿಯನ್ನು ಗೌರವಿಸುವಂಥ ಕೆಲಸವನ್ನು, ಬಹು ಸಂಸ್ಕೃತಿಯ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಮೂರನೇದಾಗಿ ನಾನು ಇಲ್ಲಿ ಉಲ್ಲೇಖ ಮಾಡೋದೇನು ಅಂತ ಹೇಳಿದ್ರೆ, ಸ್ಥಳೀಯ ಉತ್ಪಾದನೆಗಳೇನಿವೆ, ಅದು ಕೃಷಿ ಉತ್ಪಾದನೆ ಇರಬಹುದು ಅಥವಾ ಯಾವುದೇ ಉತ್ಪಾದನೆಗಳಿರ್ಬೋದು, ಅದರ ಲಾಭವನ್ನು ಸ್ಥಳೀಯರಿಗೆ ಪಡೆಯುವಂಥ ಕೆಲಸ ಇವತ್ತು ಆಗಬೇಕಾಗತ್ತೆ. ಜಾಗತೀಕರಣ ಏನು ಮಾಡಿದೆ ಅಂದರೆ, ಇವತ್ತು ನೀವು ಗಮನಿಸಿರ್ಬೋದು, ಒಂದು ಮಾಲ್ ಎಲ್ಲಿಯಾದರೂ ಬಂದರೆ ಒಂದು ಊರಿನಲ್ಲಿ ಒಂದು 100 ಅಂಗಡಿಗಳು ಹೋಗುತ್ತೆ, ನಾವು ನೋಡಿದ್ದೇವೆ ಅದನ್ನು. ಆ ರೀತಿಯಾಗಿ ಸ್ಥಳೀಯ ಉತ್ಪನ್ನ ಇವತ್ತು ಏನೋ ತೆರಿಗೆ ವಿಚಾರದಲ್ಲಿ ಆಗ್ತಾ ಇರುವಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಇರುವಂತಹ ಏನು ಚರ್ಚೆ, ವಾಗ್ವಾದ, ಸಂವಾದ ಅಥವಾ ಪ್ರತಿಭಟನೆ ಏನಾಗ್ತಾ ಇದೆ, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸ್ಥಳೀಯ ಉತ್ಪಾದನೆಗಳನ್ನು ಬೇರೆಯವರು ಅದರ ಲಾಭವನ್ನು ಪಡ್ಕೊಂಡು, ಬೇರೆಯವ್ರ ಲಾಭ ಪಡ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಇಲ್ಲಿಯ ಅಭಿವೃದ್ಧಿಗೆ ಕೂಡ ಅದನ್ನು ಬಳಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಬಹುಶಃ ಅಬ್ಬಕ್ಕ ರಾಣಿಯ ಕಾಲದಲ್ಲಿ ಆಕೆ ಸ್ಥಳೀಯ ಉತ್ಪಾದನೆಗಳಿಗೆ ಅತ್ಯಂತ ಮಹತ್ವವನ್ನು ನೀಡುತ್ತಾ ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿದ್ದು ಬಹುಶಃ ಇವತ್ತಿಗೂ ನಮಗೆ ಮಾದರಿಯಾಗತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಮಹಿಳಾ ಸ್ವಾಭಿಮಾನ. ಇವತ್ತು ನಾವು ನೋಡ್ತೇವೆ, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಕರಾವಳಿಯಲ್ಲಿ ಎಷ್ಟು ಜನ ಮಹಿಳಾ ರಾಜಕೀಯ ನಾಯಕರಿದ್ದಾರೆ? ಖಂಡಿತವಾಗಿ ಬಹಳಷ್ಟು ಕಡಿಮೆ ನಾಯಕಿಯರಿದ್ದಾರೆ. ಯಾವ ಕ್ಷೇತ್ರದಲ್ಲಿ ನಾವು ಹೇಳ್ಬೋದು ಇವತ್ತು ಸಮಾನತೆ ಬಂದಿದೆ ಅಂತ, ಆದರೆ ವಾಸ್ತವತೆ ಬೇರೆಯೇ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಮಹಿಳೆಯರಿಗೆ ರಾಜಕೀಯವಾಗಿ ಹೆಚ್ಚು ಸ್ಥಾನಮಾನವನ್ನು ನೀಡಬೇಕಾದಂಥ ಅವಶ್ಯಕತೆ ಇದೆ. ಬಹುಶಃ ಅಬ್ಬಕ್ಕ ರಾಣಿ ಅಂತ ರಾಣಿಯರು ಈ ದೇಶದ ಸಂಸ್ಕೃತಿಯ ಆಧಾರದ ಮೇಲೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಮಹಿಳೆಯರು ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಅಬ್ಬಕ್ಕ ರಾಣಿ ನಮಗೊಂದು ರೂಪಕವಾಗ್ತಾರೆ. ಆ ನೆಲೆಯಲ್ಲಿ ಅಬ್ಬಕ್ಕ ರಾಣಿಯ ಚರ್ಚೆ ಏನಿದೆ, ಸಂವಾದ ಏನಿದೆ, ಅದನ್ನು ಸಮಕಾಲೀನಗೊಳಿಸುವುದು ಏನಿದೆ, ಅದು ಅತ್ಯಂತ ಮುಖ್ಯ. ಆ ನೆಲೆಯಲ್ಲಿ ನಾವೆಲ್ಲ ಚಿಂತಿಸಬೇಕಾಗತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಖ್ಯಾತ ಜನಪದ ವಿದ್ವಾಂಸರಾದ ಡಾಕ್ಟರ್ ಗಣನಾಥ ಶೆಟ್ಟಿ ಅಕ್ಕರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದಂತಹ ಪೌಲಿ ಮೇಡಮ್, ಅದೇ ರೀತಿಯಲ್ಲಿ ಶಿಕ್ಷಕಿಯಾದಂತಹ ಲಿಮಿತಾ, ಮಹಿಳಾ ಹೋರಾಟಗಾರರಂತಹ ಯೋಗಿತಾ ತೌಸಿನ್ರವ್ರದ್ದು ನಮ್ಮ ಜೊತೆ ಇದ್ದಾರೆ. ಅವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಮಂಡನೆ ಮಾಡಿದಂತಹ ಗಣನಾಥ ಶೆಟ್ಟಿ ಅಕ್ಕರ್ ಅವರ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಲು ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶಿವರಾಮ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹೇಗೆ ನೋಡುವುದು, ನಾವು ನಮ್ಮ ಗತವನ್ನು ಹೇಗೆ ಮರು ವ್ಯಾಖ್ಯಾನ ಮಾಡಿಕೊಳ್ಳುವುದು, ಈ ಹಿನ್ನೆಲೆಯಲ್ಲಿ ಈ ಇಬ್ಬರು ವಿದ್ವಾಂಸರುಗಳು ಕೂಡ ಅನೇಕ ಸಂಗತಿಗಳನ್ನು, ವಿಶೇಷವಾಗಿ ತುಳುನಾಡಿನ ಸಾಂಸ್ಕೃತಿಕ ಸಂಗತಿಗಳನ್ನು, ಅದು ಕೋಟಿ ಚೆನ್ನೈನ ಮೂಲಕ ಇರ್ಬೋದು, ಕಲ್ಲೂಟ ಕಲ್ಕುಡಿಯ ಮೂಲಕ ಇರ್ಬೋದು, ಅಥವಾ ಅಬ್ಬಕ್ಕನ ಮೂಲಕ ಇರ್ಬೋದು. ಸೊ ಹೀಗೆ ಅನೇಕ ಸಂಗತಿಗಳ ಹಿನ್ನೆಲೆಯಲ್ಲಿ ಚರಿತ್ರೆಯನ್ನು ನಾವು ಗ್ರಹಿಸುವ ಬಗೆ ಹೇಗೆ ಮತ್ತು ಅದನ್ನು ಮರುನಿರೂಪಿಸುವ ಬಗೆ ಹೇಗೆ ಅನ್ನುವ ನೆಲೆಯಲ್ಲಿ ಅವರು ಮಾತಾಡಿ. ಸೊ ಹಾಗಾಗಿ ಇಲ್ಲಿ ನಾವು ಏನನ್ನು ತಿಳ್ಕೊಳ್ಬೇಕಾಗುತ್ತೆ ಅಂದರೆ, ಚರಿತ್ರೆ ಅನ್ನುವುದು ಅದೊಂದು ನೆನಪಿನ
ಪುನರ್ನಿರ್ಮಿತಿ ಅನ್ನೋದು. ನಾವು ನೆನಪಿಸಿಕೊಳ್ಳುವಂಥದ್ದು ಮತ್ತು ಆ ನೆನಪಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಮಗೆ ಎಲ್ಲವೂ ಕೂಡ ನೆನಪಾದರೂ ಅವನ್ನು ನಾವು ನಮ್ಮ ವರ್ತಮಾನ ಕಾಲದಲ್ಲಿ ಅದನ್ನು ನಾವು ನೆನಪಿಸಿಕೊಳ್ಳೋದಿಲ್ಲ. ಅಂದರೆ ಇಲ್ಲಿ ಚರಿತ್ರೆ ಅನ್ನುವುದು ಅದು ಕೇವಲ ಸಂದು ಹೋದ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ನಾವು ಬದುಕ್ತಾ ಇರುವಂಥ ವರ್ತಮಾನದ ಕಾಲಕ್ಕೂ ಕೂಡ ಆ ಚರಿತ್ರೆ ಅನ್ನೋದು ಸಂಬಂಧ ಇದೆ. ಯಾಕೆಂದರೆ ನಾವು ವರ್ತಮಾನದಲ್ಲಿ ನಾವು ಗತವನ್ನು ನೆನಪಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಹಾಗಾಗಿ ವರ್ತಮಾನದಲ್ಲಿ ನಾವು ಗತವನ್ನು ನೆನಪಿಸಿಕೊಳ್ಳುವಾಗ ಅಲ್ಲಿ, ಅಥವಾ ಪಾಸ್ಟ್ ಅಂತ ನಾವು ಯಾವುದನ್ನು ಹೇಳ್ತೇವೋ ಆ ಪಾಸ್ಟನ್ನು ನೆನಪಿಸಿಕೊಳ್ಳುವಾಗ ಅಲ್ಲಿ ಇಮಿಡಿಯೇಟ್ ಆದಂತಹ ಪಾಸ್ಟ್ ಇದೆ ಮತ್ತು ಡಿಸ್ಟೆಂಟ್ ಆದಂಥ ಒಂದು ಪಾಸ್ಟು ಕೂಡ ಇದೆ. ನಾವು ಅದನ್ನು ಹೇಳುವಾಗ ತತ್ಪೂರ್ವವೂ ಇದೆ ಮತ್ತು ಪೂರ್ವವೂ ಕೂಡ ಇದೆ. ಅಂದರೆ ನಮ್ಮ ಜೊತೆಗೆ ಇಲ್ಲದಿದ್ರೂ ಕೂಡ ಅದೊಂದು ನೆನಪಾಗಿ ಉಳಿದಿರುವಂಥ ತತ್ಪೂರ್ವದ ಸಂಗತಿಗಳಿವೆ ಮತ್ತು ಪೂರ್ವದ ಸಂಗತಿಗಳು ಕೂಡ ಇವೆ. ಹಾಗಾಗಿ ನಾವು ಇಲ್ಲಿ ನೆನಪಿಸಿಕೊಳ್ಳುವ ಈ ಕಾಲ, ವರ್ತಮಾನದ ಕಾಲ, ಇದು ಬಹಳ ಮುಖ್ಯ ಆಗುತ್ತೆ ಹೊರತಾಗಿ ಗತ ನಡೆದಿರುವಂಥ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥ ಗತ ಅನ್ನುವುದೇ ಅಥವಾ ಭೂತ ಅನ್ನುವುದೇ ಅಥವಾ ಕಳೆದು ಹೋದ ಸಂದು ಹೋದ ಕಾಲ ಅನ್ನುವುದೇ ಅದು ಮುಖ್ಯ ಆಗುವುದಿಲ್ಲ. ನಾವು ವರ್ತಮಾನದಲ್ಲಿ ಅದನ್ನು ಹೇಗೆ ಪುನರ್ ಸಂಘಟಿಸಿಕೊಳ್ಳುತ್ತೇವೆ, ವರ್ತಮಾನದಲ್ಲಿ ಅದನ್ನು ಹೇಗೆ ಮರುನಿರೂಪಿಸ್ತೇವೆ ಅನ್ನುವ ನೆಲೆಯಲ್ಲಿ ನಮ್ಮ ಈ ಮರು ವ್ಯಾಖ್ಯಾನ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಮರು ವ್ಯಾಖ್ಯಾನ ಅನ್ನೋದು ಅದು ಅಪವ್ಯಾಖ್ಯಾನಗಳು ಆಗಬಾರದು. ಸೊ ಮರು ವ್ಯಾಖ್ಯಾನಗಳು ಅದು ವರ್ತಮಾನದ ಒಂದು ಸಾಂಸ್ಕೃತಿಕ ರಾಜಕೀಯದ ಒಂದು ಉದ್ದೇಶವನ್ನು ಒಳಗೊಂಡಿರುವ ಕಾರಣಕ್ಕಾಗಿ ನಮ್ಮ ಮರು ವ್ಯಾಖ್ಯಾನ ಅಥವಾ ಈ ನೆನಪಿನ ನಿರ್ಮಿತಿ ಅನ್ನೋದು ಅದೊಂದು ಮೌಲ್ಯಾತ್ಮಕವಾಗಿ ಇರುತ್ತೆ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ನಾಡಿನ ಒಂದು ಗತವನ್ನು ನೆನಪಿಸಿಕೊಳ್ಳುವಾಗ ಬಹಳ ಮುಖ್ಯವಾಗಿ ಅಬ್ಬಕ್ಕನ ಕಾಲವನ್ನು ನಾವು ನೆನಪಿಸಿಕೊಳ್ಳುವಾಗ ಅದು ನಮ್ಮ ಬ್ರಿಟಿಷ್ ಇಂಡಿಯಾದ ಕಾಲದಲ್ಲಿ ನಡೆದಂತಹ ಸಂಗತಿಯಲ್ಲ, ಬ್ರಿಟಿಷ್ ಇಂಡಿಯಾದ ಪೂರ್ವದಲ್ಲಿ ನಡೆದಂತಹ ಕಾಲ. ಸೊ ಹಾಗಾಗಿ ನಾವು ನಮ್ಮ ಭಾರತದ ಒಂದು ಕಾಲಘಟ್ಟವನ್ನು ನಾವು ನೆನಪಿಸಿಕೊಳ್ಳುವಾಗ ಬೇರೆ ಬೇರೆ ಹಂತಗಳಲ್ಲಿ ಅಥವಾ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಾವು ಇದನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಯಾಕೆ ನಾನು ಈ ಅಂಶವನ್ನು ಪ್ರಸ್ತಾವ ಮಾಡ್ತಾ ಇದ್ದೇನೆ ಅಂದರೆ, ನಾವು ಇವತ್ತು ಹಬ್ಬಗಳನ್ನು ಮರು ನಿರೂಪಿಸುವಂತಹ ಒಂದು ಪ್ರಯತ್ನ ಮಾಡುವಾಗ ಅದನ್ನು ಒಂದು ಪ್ರಜಾಪ್ರಭುತ್ವದ ಮೌಲ್ಯದ ಹಿನ್ನೆಲೆಯಲ್ಲಿ ಅದನ್ನು ಪ್ರತಿಪಾದಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ಇದು ವರ್ತಮಾನ ಕಾಲ. ಆದರೆ ಪ್ರಜಾಪ್ರಭುತ್ವದ ಈ ವರ್ತಮಾನದ ಈ ಕಾಲದ ಹಿನ್ನೆಲೆಯಲ್ಲಿ, ಈ ಮೌಲ್ಯದ ಕಾಲದ ಹಿನ್ನೆಲೆಯಲ್ಲಿ ನಾವು ಹಬ್ಬಕ್ಕ ಇದ್ದಂತಹ ಒಂದು ರಾಜಪ್ರಭುತ್ವದ ಒಂದು ಕಾಲವನ್ನು ನಾವು ಮರುನಿರೂಪಿಸುವಾಗ ಈ ರಾಜಪ್ರಭುತ್ವದ ಸ್ವರೂಪಗಳು ಹೇಗಿವೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಿಕೊಳ್ಬೇಕಾಗತ್ತೆ. ಯಾಕಂದರೆ ಈ ರಾಜಪ್ರಭುತ್ವದ ಒಂದು ಸ್ಥಿತಿಗತಿಗಳನ್ನು ನಾವು ಪ್ರಜಾಪ್ರಭುತ್ವದ ಮೌಲ್ಯದ ಹಿನ್ನೆಲೆಯಲ್ಲಿ ನಿರೂಪಿಸುವಾಗ ಏನೇನು ತೊಡಕುಗಳು ಬರುತ್ತೆ ಅನ್ನುವ ಅಂಶಗಳನ್ನು ಪಣಿರಾಜ ಮತ್ತು ಗಣನಾಥ್ ಅವರು ಅದನ್ನು ಪ್ರಸ್ತಾವ ಮಾಡಿದರು. പക്ഷെ ಇಲ್ಲಿ ನಾವು ಹಬ್ಬಕ್ಕಳ ಈ ಹೋರಾಟವನ್ನು ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವಾಗಿ ನಾವು ಗಮನಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ನಾವು ಮುಖ್ಯವಾಗಿ ಒಂದು ಟ್ರೇಡ್ ವಾರಿನ ಮೂಲಕ ಅಥವಾ ಒಂದು ವ್ಯಾಪಾರಿ ಸಂಬಂಧವಾದಂಥ ಕಲಹದ ನೆಲೆಯಲ್ಲಿ ನಾವು ಅದನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಈಗಾಗಲೇ ಗಣನಾಥ್ ಅವರು ಅದನ್ನು ಪ್ರಸ್ತಾವ ಮಾಡಿದರು. ಯಾಕಂದರೆ ಇಲ್ಲಿ ಬೇರೆ ಬೇರೆ ಬೆಳೆಗಳು ಬೆಳೀತಾ ಇತ್ತು ಮತ್ತು ಆ ಬೆಳೆದ ಬೆಳೆಗಳನ್ನು ಅದು ಕೇವಲ ಇಲ್ಲಿಯೇ ಬೆಳೆಯುವಂತಹ ಬೆಳೆಗಳಲ್ಲ, ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳುವಂತಹ ಬೆಳೆಗಳು. ಸೊ ಅವನ್ನು ಒಂದು ಮಾರಾಟ ಮಾಡುವ ಮೂಲಕ, ಬಂದರಿನ ಮೂಲಕ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ನಮ್ಮ ನಾಡನ್ನು ನಾವು ಗುರುತಿಸಿಕೊಳ್ಳುವಾಗ ಒಂದು ಕೇವಲ ರಾಜಪ್ರಭುತ್ವದ ಹಿನ್ನೆಲೆಯಲ್ಲಿ ಅದನ್ನು ಮರುವ್ಯಾಖ್ಯಾನ ಮಾಡಿಕೊಳ್ಳುವಂಥದ್ದಲ್ಲ, ಅದರ ಭೌಗೋಳಿಕತೆಯ ನೆಲೆಯಲ್ಲಿ ಕೂಡ ನಾವು ಅದನ್ನು ಮರುವ್ಯಾಖ್ಯಾನ ಮಾಡಬೇಕು. ಯಾಕಂದರೆ ನಮ್ಮ ಈ ಭೌಗೋಳಿಕ, ಈ ವಿಶಿಷ್ಟವಾದಂತಹ ಭೌಗೋಳಿಕತೆ ಅದು ಬೇರೆ ನಾಡುಗಳಲ್ಲಿ ಇಲ್ಲ. ಒಂದು ಕಡೆಯಲ್ಲಿ ಕಡಲು, ಇನ್ನೊಂದು ಕಡೆಯಲ್ಲಿ ಗುಡ್ಡ, ಹರಿಯುವಂತಹ ನದಿಗಳು, ಅಡೆತಡೆಯಾಗುವಂತಹ ಕಾಡುಗಳು. ಸೊ ಇವೆಲ್ಲವನ್ನು ಕೂಡ ಒಳಗೊಂಡಿರುವಂತಹ ನಾಡು. ಹಾಗಾಗಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಸಮತಟ್ಟಾದಂತಹ ಭೂಪ್ರದೇಶ ಇಲ್ಲದೇ ಇರುವ ಕಾರಣಕ್ಕಾಗಿ ಇಲ್ಲಿ
ವ್ಯವಸಾಯ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಉತ್ಪನ್ನ ಆಗಿರಲಿಲ್ಲ, ಅಥವಾ ಅದೊಂದು ಕಂದಾಯ ಮೂಲದ ಉತ್ಪನ್ನ ಆಗಿರಲಿಲ್ಲ. ಇಲ್ಲಿ ಕಂದಾಯ ಮೂಲದ ಉತ್ಪನ್ನ ಆಗಿರುವಂಥದ್ದು ವ್ಯಾಪಾರವೇ ಹೊರತಾಗಿ ಅದು ಇಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲೇ ಒಂದು ಪ್ರಮುಖವಾದಂತಹ ಆರ್ಥಿಕತೆಯನ್ನು ನಿರ್ಧರಿಸುವಂತಹ ಒಂದು ಉತ್ಪನ್ನದ ರೂಪಗಳು ಆಗಿರಲಿಲ್ಲ. ಸೊ ಹಾಗಾಗಿ ನಾವು ನಮ್ಮ ನಾಡಿನ ಈ ಚರಿತ್ರೆಯನ್ನು ಮರುವ್ಯಾಖ್ಯಾನ ಮಾಡಿಕೊಳ್ಳುವಾಗ ಇಲ್ಲಿಯ ಭೌಗೋಳಿಕತೆಯನ್ನು ಕೂಡ ನಾವು ಇಲ್ಲಿ ಗಮನಿಸಿಕೊಳ್ಬೇಕಾಗತ್ತೆ. ಯಾಕಂದರೆ ಪೋರ್ಚುಗೀಸರ ಜೊತೆಗೆ ಕಲಹ ಆದಾಗ ಅದು ಭೂಪ್ರದೇಶದಲ್ಲಿ ನಡೆದಂತಹ ಕಲಹಗಳಲ್ಲ, ಅದು ಸಮುದ್ರದ ಎಡೆಯಲ್ಲಿ ನಡೆದಂತಹ ಕಲಹಗಳು. ಹಾಗಾಗಿ ಈ ಸಮುದ್ರದ ಎಡೆಯಲ್ಲಿ ಪೋರ್ಚುಗೀಸರನ್ನು ಎದುರಿಸುವಂಥ ಅಬ್ಬಕ್ಕ ಅವಳು ಸಮುದ್ರದಲ್ಲಿ ಕೆಲಸ ಮಾಡುವಂಥ, ಅದು ಮರಕಾಲರು ಇರಬಹುದು ಅಥವಾ ಮುಸಲ್ಮಾನರು ಇರಬಹುದು. ಯಾಕಂದರೆ ಈ ಎರಡೂ ಸಮುದಾಯಗಳು ಅವುಗಳು ಕಡಲ ಉತ್ಪನ್ನವನ್ನು ಅದು ಆಶಿಸುತ್ತೆ. ನಮ್ಮ ಈ ಜನಪದದ ಕಥೆಗಳನ್ನು ನೆನಪು ಮಾಡಿಕೊಳ್ಳುವಾಗ ಒಂದು ಕಥೆಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಇಬ್ಬರು ಇರ್ತಾರಂತೆ, ಕೆಲವು ಕಡೆಯಲ್ಲಿ ಮೂವರು ಇದ್ರು ಅಂತ ಇರ್ತಾರೆ, ಹೆಣ್ಮಕ್ಳು ಇರ್ತಾರಂತೆ. ಸೊ ಆ ಹೆಣ್ಮಕ್ಕಳಿಗೆ ಬಡತನ ಇರುತ್ತೆ, ಹಸಿವೆ ಕಾಡುತ್ತೆ. ಆವಾಗ ಅವರಲ್ಲಿ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ತಾರಂತೆ, ನಮ್ಗೆ ಏನಾದರೂ ಉತ್ಪತ್ತಿಗೆ ಅಥವಾ ಹಸಿವನ್ನು ನೀಗಿಸುವುದಕ್ಕೆ ನಮ್ಗೆ ಏನಾದರೂ ಕೊಡು ಅಂತ ಅವರು ಬೇಡಿಕೊಳ್ತಾರೆ. ಸೊ ಆವಾಗ ದೇವರು ಹೇಳ್ತಾರಂತೆ, ನನ್ನಲ್ಲಿ ಒಂದು ಪುನೀತಿ ಕಂಡ ಉಂಟು, ಅಂದರೆ ಈ ಅಂಚು ಇರುವಂತಹ ಗದ್ದೆ ಇದೆ, ಆಮೇಲೆ ಇನ್ನೊಂದು ಪುಣಿದಾಂತಿ ಕಂಡ ಉಂಟು ಅಂತ ಹೇಳ್ತಾರೆ. ಸೊ ಆವಾಗ ಅಕ್ಕ ಪುನೀತಿ ಕಂಡವನ್ನು ಅಂದರೆ ಗದ್ದೆಯನ್ನು ತಗೊಳ್ತಾಳಂತೆ, ಆಮೇಲೆ ಪುಣಿದಾಂತಿ ಕಂಡವನ್ನು ತಂಗಿ ತಗೊಳ್ತಾಳೆ. ಅಂದರೆ ಇಲ್ಲಿ ಪುಣಿದಾಂತಿ ಕಂಡ ಅದು ಸಮುದ್ರ, ಆಮೇಲೆ ಪುಣಿ ಇರುವಂತಹ ಕಂಡ ಅದು ಗದ್ದೆ. ಸೊ ಈ ಗದ್ದೆಯ ವ್ಯವಸಾಯವನ್ನು ಬಂಟರು ಅದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಸಮುದ್ರದ ಈ ವ್ಯಾಪಾರವನ್ನು ಮೀನು ಹಿಡಿಯುವಂಥ ಆ ಬಗೆಯ ಒಂದು ಸಂಪತ್ತನ್ನು ಅವರು ಪಡೆಯುವಂಥ ಕೆಲಸವನ್ನು ತಂಗಿಯಾದಂಥ ಮೊಗವೀರರು ಕಮಿಟಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಈ ಮೊಗವೀರ ಅನ್ನೋದು ಮತ್ತು ಮುಸ್ಲಿಂ ಅನ್ನೋದು ಒಂದು ವ್ಯಾಪಾರವನ್ನು ಮಾಡುವಂತಹ ಸಮುದಾಯಗಳು. ಯಾಕಂದರೆ ಅವುಗಳಿಗೆ ಭೂಮಿ ಇರಲಿಲ್ಲ, ಭೂಮಿಯ ಒಡೆತನ ಇರಲಿಲ್ಲ. ಸೊ ಹಾಗಾಗಿ ಈ ಭೂಮಿಯ ಒಡೆತನ ಇಲ್ಲದೇ ಇರುವಂತಹ ಈ ಸಮುದಾಯಗಳು ಬಹಳ ಸಹಜವಾಗಿ ವ್ಯಾಪಾರವನ್ನು ಮಾಡುತ್ತವೆ. ಸೊ ಹಾಗಾಗಿ ಈ ಪೋರ್ಚುಗೀಸರ ವಿರುದ್ಧವಾಗಿ ನಡೆದಂತಹ ಅಬ್ಬಕ್ಕಳ ಈ ಕಲಹ ಅದು ಸಮುದ್ರವನ್ನದ ಕೇಂದ್ರದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ಸಮುದ್ರದ ಕೇಂದ್ರದಲ್ಲಿ ನಡೆದಿರುವಂತಹ ಈ ಕಲಹ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಈ ವ್ಯಾಪಾರ ಮಾಡುವಂತಹ ಬೆಳೆಗಳ ಮೇಲೆ ಪೋರ್ಚುಗೀಸರು ಹೆಚ್ಚು ಸುಂಕವನ್ನು ಅವರು ವಿಧಿಸಿದ ಕಾರಣಕ್ಕಾಗಿ ಆ ಸುಂಕವನ್ನು ವಿರೋಧಿಸುವಂತಹ ಒಂದು ಪ್ರಯತ್ನವನ್ನು ಅಬ್ಬಕ್ಕ ಮಾಡ್ತಾಳೆ. ಸೊ ಈ ನೆಲೆಯಲ್ಲಿ ಈ ಕಲಹವನ್ನು ನಾವು ಅದು ಕೇವಲ ಒಂದು ರಾಜಪ್ರಭುತ್ವ ಅನ್ನುವಂಥ ನೆಲೆಯಲ್ಲಿ ವಿವರಿಸಿಕೊಳ್ಳದೇನೆ ಒಂದು ವ್ಯಾಪಾರದ ಹಿನ್ನೆಲೆಯಲ್ಲಿ, ವ್ಯವಹಾರದ ಹಿನ್ನೆಲೆಯಲ್ಲಿ ಕೂಡ ನಾವು ಅದನ್ನು ವಿವರಿಸಿಕೊಳ್ಳುವಂತಹ ಅಗತ್ಯ ಇದೆ. ಪಣಿರಾಜ್ ಅವರು ಪ್ರಸ್ತಾವ ಮಾಡುವಾಗ ಒಂದು ಮಾತನ್ನು ಹೇಳಿದರು, ಹೊರಗಿನವರು ಮತ್ತು ಒಳಗಿನವರು ಅಂತ. ಇವತ್ತು ನಮ್ಮ ವರ್ತಮಾನದ ರಾಜಕಾರಣದಲ್ಲಿ ಈ ಬಗೆಯ ವಿಭಜನೆ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಸಂಘಟನೆಯ ಮೂಲಕ ವಿಭಜನೆಯನ್ನು ಮಾಡುವಂತಹ ಒಂದು ರಾಜಕಾರಣವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದು ಮತೀಯ ನೆಲೆಯಲ್ಲಿ ನಡೀತಾ ಇರುವಂತಹ ರಾಜಕಾರಣ. ಹಾಗಾಗಿ ಇವತ್ತಿನ ಈ ಮತೀಯ ನೆಲೆಯ ರಾಜಕಾರಣ ಅಬ್ಬಕ್ಕಳ ಈ ಚರಿತ್ರೆಯನ್ನು ಅದು ಮರುವ್ಯಾಖ್ಯಾನ ಮಾಡಿಕೊಳ್ಳುವಾಗ ಏನು ಮಾಡ್ತಾ ಇದೆ ಅಂದರೆ, ಬಹಳ ಮುಖ್ಯವಾಗಿ ಅಬ್ಬಕ್ಕಳಿಗೆ ಸಹಾಯ ಮಾಡಿದಂಥ ಅಥವಾ ಅಬ್ಬಕ್ಕಳ ಜೊತೆಗೆ ಇದ್ದಂಥ ಮುಸ್ಲಿಮರ ಆ ಹೆಸರುಗಳನ್ನು ಅಳಿಸಿ ಹಾಕುವಂಥ ಒಂದು ಪ್ರಯತ್ನವನ್ನು ಇತ್ತೀಚಿನ ಚರಿತ್ರ ನಿರೂಪಣೆಗಳು ಮಾಡುವುದನ್ನು ನಾವು ಕೇಳಿದ್ದೇವೆ. ಅದು ಬರಹ ರೂಪದಲ್ಲಿ ಬಂದಿಲ್ಲ, ಆದರೆ ವೇದಿಕೆಗಳ ಮಾತುಗಳಲ್ಲಿ ಇದನ್ನು ನಾವು ಕೇಳಿದ್ದೇವೆ. ಅಥವಾ ಇನ್ನಿತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು, ಅಂದರೆ ಮುಸ್ಲಿಮ್ನವರು ಅವರು ಒಳಗಿನವರು ಅಲ್ಲ ಅನ್ನುವಂಥ ನೆಲೆಯಲ್ಲಿ, ಅವರು ನಮ್ಮ ಊರಿಗೆ ಅಥವಾ ನಮ್ಮ ದೇಶಕ್ಕೆ ಅವರು ಪರಕೀಯರು ಅನ್ನುವಂಥ ನೆಲೆಯಲ್ಲಿ ಆ ಥರದ ಚರಿತ್ರೆಯ ನಿರೂಪಣೆಯನ್ನು ಮಾಡುವಂಥ ಒಂದು ಪ್ರಯತ್ನಗಳು ಇವತ್ತಿನ ಸಂದರ್ಭದಲ್ಲಿ ನಡೆಯುತ್ತೆ. ಇದಕ್ಕೆ ಪೂರಕವಾಗಿ ನಾನು ಇನ್ನೊಂದು ಅಂಶವನ್ನು ಇಲ್ಲಿ ಪ್ರಸ್ತಾವ ಮಾಡ್ತೇನೆ. ಮುಲ್ಕಿಯ ಬಪ್ಪನಾಡು ಈ ದೇವಸ್ಥಾನ ಅದನ್ನು ಮುಸ್ಲಿಮರು ಕಟ್ಟಿಸಿದ್ದು ಅನ್ನುವಂಥ, ಬಪ್ಪ ಬ್ಯಾರಿ ಕಟ್ಟಿಸಿದ್ರು ಅನ್ನುವಂಥ ಒಂದು ಕಥೆ ಇದೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಎಫಿಲೇಷನ್ ಹೋದಾಗ ಕೂಡ ಮುಲ್ಕಿ ಕಾಲೇಜಿಗೆ ಎಫಿಲೇಷನ್ ಹೋದಾಗ ಈ ಒಂದು ಮಾತು ಬಂತು, ಅದು ಬ್ಯಾರಿಗಳು ಕಟ್ಟಿಸಿದ್ದಲ್ಲ, ಅದು ಕೊಂಕಣಿಗರು ಕಟ್ಟಿಸಿದ್ದು ಅನ್ನೋದು. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕಾಗಿದ್ದು ಈ ಚರಿತ್ರೆಯ ಈ ಮರು ವ್ಯಾಖ್ಯಾನಗಳು ಅದು ಕೇವಲ ವಿದ್ವಾಂಸರು ಮಾಡಿಕೊಳ್ಳುವಂತಹ ವ್ಯಾಖ್ಯಾನಗಳಲ್ಲ, ಅಥವಾ ವಿಚಾರ ಸಂಕಿರಣದಲ್ಲಿ ಮಾಡಿಕೊಳ್ಳುವಂತಹ ವ್ಯಾಖ್ಯಾನಗಳಲ್ಲ. ಆ ಮರು ವ್ಯಾಖ್ಯಾನಗಳು ನಿತ್ಯದ ಬದುಕಿನಲ್ಲಿ ಕೂಡ ಬೇರೆ ಬೇರೆ ಸಮುದಾಯಗಳ ಎಡೆಯಲ್ಲಿ ಕೂಡ ಅದು ನಡೀತಾ ಇದೆ. ಬಹುಶಃ ಈ ಬಗೆಯ ಮರು ವ್ಯಾಖ್ಯಾನ ಅದು ನಮ್ಮ ಸಮಾಜವನ್ನು ಒಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ, ನಮ್ಮ ಸಮಾಜವನ್ನು ವಿಭಜಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಬಗೆಯ ಒಂದು ಮತೀಯವಾದಂಥ ಮರು ವ್ಯಾಖ್ಯಾನಗಳ ಬಗ್ಗೆ ನಾವು ಹೆಚ್ಚು ಗಮನ ಹರಿಸದೇ ಇದ್ದರೆ ಬಹುಶಃ ಅದು ಪ್ರಜಾಪ್ರಭುತ್ವದ ಮೌಲ್ಯ ಅದು ಅಳಿಸಿ ಹೋಗುತ್ತೆ ಅಂತ ಅಂದ್ಕೊಡ್ತೇನೆ. ಸೊ ಹಾಗಾಗಿ ನಾವು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದ ಹಿನ್ನೆಲೆಯಲ್ಲಿ ಕೂಡ ವಿವರಿಸಿಕೊಳ್ಳುವಾಗ ನಾವು ಐಡೆಂಟಿಟಿ ಪಾಲಿಟಿಕ್ಸನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅಂದರೆ ನಮ್ಮ ಅಸ್ಮಿತೆಯ ರಾಜಕಾರಣಗಳು, ನಮ್ಮ ಅಸ್ತಿತ್ವದ ರಾಜಕಾರಣಗಳು, ನಮ್ಮ ಅನನ್ಯತೆಯ ರಾಜಕಾರಣಗಳು ಇವತ್ತು ಮುಖ್ಯ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಹೊಟ್ಟೆಪಾಡಿನ ಹಸಿವು ಮುಖ್ಯ ಆಗುತ್ತಿಲ್ಲ, ಹೊಟ್ಟೆಪಾಡಿನ ಹಸಿವು ಮುಖ್ಯ ಆಗ್ತಾ ಇಲ್ಲ, ಬದಲಾಗಿ ನಮ್ಮ ಧಾರ್ಮಿಕತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ಮತೀಯ ರಾಜಕಾರಣಗಳು, ಈ ಬಗೆಯ ಐಡೆಂಟಿಟಿ ಪಾಲಿಟಿಕ್ಸ್ಗಳು ನಾವು ಕೇವಲ ಪ್ರಜಾಪ್ರಭುತ್ವ ಅನ್ನುವಂಥ ಮೌಲ್ಯದಲ್ಲೇ ಗತವನ್ನು ವಿವರಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಸದ್ಯದ ಐಡೆಂಟಿಟಿ ಪಾಲಿಟಿಕ್ಸಿನ ಹಿನ್ನೆಲೆಯಲ್ಲೇ ನಾವು ಗತವನ್ನು ಹೇಗೆ ಮರುರಚನೆ ಮಾಡಿಕೊಳ್ತಾ ಇದ್ದೇವೆ, ಮರುನಿರೂಪಣೆ ಮಾಡಿಕೊಳ್ತಾ ಇದ್ದೇವೆ ಅನ್ನುವ ಅಂಶವನ್ನು ಕೂಡ ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕಾಗಿದೆ. ಹಾಗಾಗಿ ಈ ಐಡೆಂಟಿಟಿ ಪಾಲಿಟಿಕ್ಸ್ ಏನು ಮಾಡ್ತಾ ಇದೆ ಅಂದರೆ, ಒಂದು ಕಡೆಯಲ್ಲಿ ಮತೀಯವಾಗಿ ಸಂಘಟನೆಯನ್ನು ಮಾಡುತ್ತೆ, ಇನ್ನೊಂದು ಕಡೆಯಲ್ಲಿ ಮತೀಯವಾಗಿ ವಿಘಟನೆ ಮಾಡುತ್ತೆ, ಹೊರಗಿನವರು ಹೊರದಬ್ಬುವಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ. ಸೊ ಹಾಗಾಗಿ ನಾವು ಹಬ್ಬಗಳನ್ನು ಒಂದು ಸಾಂಸ್ಕೃತಿಕ ಸಾಮರಸ್ಯದ ಒಂದು ಪ್ರತೀಕವಾಗಿ ನಾವು ಮುಂದಿಡುವಂತಹ ಈ ಸಂಗತಿ ಇದು ಗತದ ಒಂದು ಸಂಕಟದ ಸಂಗತಿ ಅಲ್ಲ, ಅದು ವರ್ತಮಾನದ ಸಂಕಟದ ಸಂಗತಿ. ಸೊ ಹಬ್ಬಗಳನ್ನು ಒಂದು ಮತೀಯವಾಗಿ ನಿರೂಪಿಸುವಾಗ, ಅಂದರೆ ಹಿಂದೂ ಮುಸ್ಲಿಂ ಐಕ್ಯದ ಒಂದು ಪ್ರತೀಕವಾಗಿ ನಿರೂಪಿಸುವಾಗ ನಾವು ಗತದ ಬೇರೆ ಬೇರೆ ಸಂಗತಿಗಳನ್ನು ನಾವು ಮರೆತು ವರ್ತಮಾನದಲ್ಲಿ ನಿರೂಪಿಸುವ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನೀವು ಹಂಪಿಯ ವಿಗ್ರಹಗಳನ್ನೆಲ್ಲವನ್ನು ಕೂಡ ಗಮನಿಸಿದರೆ ಅಲ್ಲಿ ಶಿವನ ವಿಗ್ರಹಗಳು ಕೂಡ ಇವೆ, ವಿಷ್ಣುವಿನ ವಿಗ್ರಹಗಳು ಕೂಡ ಇವೆ. ಆದರೆ ರುಂಡ ಕಡಿದು ಹೋದ ಮೂರ್ತಿಗಳು ಯಾವುದು ಅನ್ನೋದನ್ನು ಗುರುತಿಸಿದಾಗ ಅಲ್ಲಿ ವಿಷ್ಣುವಿನ ಮೂರ್ತಿಗಳು ರುಂಡ ಕಳ್ಕೊಂಡಿದೆ, ಶಿವನ ಮೂರ್ತಿಗಳು ರುಂಡ ಕಳ್ಕೊಂಡಿಲ್ಲ. ಅಲ್ಲಿ ಮುಸ್ಲಿಮರು ಬಂದು ದಾಳಿ ಮಾಡಿರುವಂಥದ್ದಲ್ಲ, ವೈಷ್ಣವರು ಮತ್ತು ಶೈವರ ನಡುವಿನ ಒಂದು ಕಲಹವನ್ನು ನಾವಲ್ಲಿ ಗುರುತಿಸ್ಕೊಳ್ತೇವೆ. ಅದೇ ರೀತಿಯಲ್ಲಿ ಬಿಜಾಪುರದ ಬೇರೆ ಬೇರೆ ಕೋಟೆಗಳನ್ನು ಕೂಡ ನಾವು ಅದನ್ನು ಗಮನಿಸಿಕೊಂಡಾಗ ಆ ಕೋಟೆಗಳ ಮೇಲೆ ಹಿಂದೂಗಳು ಆಕ್ರಮಣ ಮಾಡಿರುವಂಥದ್ದಲ್ಲ, ಮೊಘಲರ ಕಾಲದಲ್ಲಿ ಮುಸ್ಲಿಂ ರಾಜರುಗಳು ಮುಸ್ಲಿಂ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಂತಹ ಒಂದು ವಿನ್ಯಾಸವನ್ನು ನಾವು ಬ್ರಿಟಿಷ್ ಪೂರ್ವದ ಭಾರತದ ಚರಿತ್ರೆಯಲ್ಲಿ ಗಮನಿಸ್ಕೊಳ್ತೇವೆ. ಸೊ ಹಾಗಾಗಿ ಮತೀಯತೆ ಅನ್ನೋದು ಈಗಾಗಲೇ ಪಣಿರಾಜ್ ಅವರು ಸೂಚಿಸಿದ ಹಾಗೆ ಅದು ಬ್ರಿಟಿಷ್ ಕಾಲದಲ್ಲಿ ಉದ್ಭವ ಆಗಿದೆ ಹೊರತಾಗಿ ಬ್ರಿಟಿಷ್ ಪೂರ್ವದ ಕಾಲದಲ್ಲಿ ಅದು ಕಾಣಿಸಿಕೊಂಡಿರುವಂಥದ್ದು ಅಲ್ಲ. ಹಾಗಾಗಿ ಅಲ್ಲಿ ಶೈವ ವೈಷ್ಣವ ಅಥವಾ ದ್ವೈತ ಅದ್ವೈತ, ಸೊ ಈ ಥರದ ಬೇರೆ ಬೇರೆ ನಮ್ಮ ಈ ಪಂಥಗಳ ಎಡೆಯಲ್ಲಿ ಈ ಥರದ ವಿವಾದಗಳು ನಡೆದಿರುವುದನ್ನು ಕಾಣ್ತೇವೆ. ಆದರೆ ಆ ಥರದ ವಿವಾದಗಳನ್ನು ಇವತ್ತು ಚರಿತ್ರೆಯ ಮರುವ್ಯಾಖ್ಯಾನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಬಲಪಂಥಿ ಅಂತ ನಾವು ಯಾವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೋ, ಸೊ ಆ ಥರದ ನಿರೂಪಣೆಗಳು ಅಂತಹ ಚರಿತ್ರೆಯನ್ನು ಮರೆಯುತ್ತೆ. ಅಂದರೆ ಭಾರತದ ಒಳಗಡೆ ನಡೆದಂಥ ಆಂತರಿಕವಾದಂತಹ ಕಲಹಗಳನ್ನು ಅವುಗಳು ಮರೆಯುತ್ತೆ. ಪರಕೀಯರು ದಾಳಿ ಮಾಡಿದ್ದಾರೆ ಅನ್ನುವಂಥ ಮೊಘಲ್ ಕಾಲದಲ್ಲಿ ಆದಂಥ ಆ ಬಗೆಯ ದಾಳಿಗಳನ್ನು ಮುಂದಿಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಚರಿತ್ರೆಯನ್ನು ನಾವು ಪುನರ್ನಿರ್ಮಿತಿ ಮಾಡಿಕೊಳ್ಳುವಾಗ, ನೆನಪಿನ ಮೂಲಕ ಪುನರ್ನಿರ್ಮಿತಿ ಮಾಡಿಕೊಳ್ಳುವಾಗ ನಮಗೆ ಎಲ್ಲವೂ ಕೂಡ ನೆನಪಾದರೂ ಆಗಿರುವಂತಹ ನೆನಪುಗಳನ್ನು ನಾವು ಮರು ನಿರೂಪಿಸುವಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಅದನ್ನು ನಿರೂಪಿಸ್ತೇವೆ. ಹಾಗಾಗಿ ಇಲ್ಲಿ ಚರಿತ್ರೆ ಅನ್ನೋದು ಅದೊಂದು ಪ್ರತಿಬಿಂಬವಾಗಿ ಬರುವಂಥದ್ದಲ್ಲ, ಚರಿತ್ರೆ ಅನ್ನೋದು ಅದೊಂದು ವರ್ತಮಾನದ ಆಯ್ಕೆಯ ನೆಲೆಯಲ್ಲಿ ಅದು ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಚರಿತ್ರೆಯ ಮರುವ್ಯಾಖ್ಯಾನದ ಮಾದರಿಗಳನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತೆ. ಸೊ ಈ ಮರುವ್ಯಾಖ್ಯಾನ ಅನ್ನೋದು ಅದು ಚರಿತ್ರೆ ಅಥವಾ ಗತ ಮತ್ತು ವರ್ತಮಾನದ ನಡುವಿನ ಒಂದು ಸಂಬಂಧವನ್ನು ಬೆರೆಸಿಯುತ್ತೆ.
ಸೊ ಈ ಸಂಬಂಧ ಅದು ಯಾವುದರಿಂದ ನಿರ್ಣಾಯಕ ಆಗೋದಂದರೆ ಅದು ಸದ್ಯದ ರಾಜಕಾರಣದಿಂದ ನಿರ್ಣಾಯಕ ಆಗುತ್ತೆ. ಸೊ ಸದ್ಯದ ರಾಜಕಾರಣ ಅನ್ನೋದು ಅದು ಚರಿತ್ರೆಯನ್ನು ಮರು ವ್ಯಾಖ್ಯಾನ ಮಾಡುವಂಥ ಮರುನಿರೂಪಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಈ ಹಿನ್ನೆಲೆಯಲ್ಲೇ ನಾವು ಅಬ್ಬಕ್ಕ ರಾಣಿಯ ಈ ಪ್ರತಿರೋಧದ ಮರು ವ್ಯಾಖ್ಯಾನಗಳನ್ನು ವಿವರಿಸಿಕೊಳ್ಬೇಕಾಗುತ್ತೆ. ಸೊ ಇದನ್ನು ನಾವು ಹೇಗೆ ವಿವರಿಸಿಕೊಳ್ಳಬಹುದು ಅನ್ನುವ ನೆಲೆಯಲ್ಲಿ ನನ್ನ ಕೆಲವು ಯೋಚನೆಗಳನ್ನು ನಾನು ತಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಕೊನೆಯ ಒಂದು ವಿಚಾರವನ್ನು ನಾನಿಲ್ಲಿ ಹೇಳುವ ಒಂದು ಪ್ರಯತ್ನ ಏನಂದರೆ, ನನಗೇನೋ ಒಂದು ಯಾವತ್ತೂ ಒಂದು ಕೊರಗು ನನ್ನನ್ನು ಕಾಡ್ತಾ ಇದೆ. ಏನು ಕೊರಗು ಅಂದರೆ, ಈಗಾಗಲೇ ಗಣನಾಥ್ ಅವರು ಅದನ್ನು ಪ್ರಸ್ತಾವ ಮಾಡಿದರು, ನಮ್ಮಲ್ಲಿ ಒಂದು ಅಸಹಾಯಕತೆ ಅನ್ನೋದಿದೆ. ಏನೂ ಮಾಡುವುದಕ್ಕೆ ಸಾಧ್ಯ ಆಗದೇ ಇರುವಂಥ ಆ ಥರ ವಿಲವಿಲ ಒದ್ದಾಡುವಂಥ ಒಂದು ಸ್ಥಿತಿ ಇದೆ. ಯಾಕೆ ನಾನು ಈ ಅಂಶವನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಇವತ್ತು ಈ ಥರದ ವಿಚಾರಗಳನ್ನು ಒಂದು 4 ಗೋಡೆಗಳ ಮಧ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಗೋಡೆಗಳ ಆಚೆಗೆ ಇರುವಂಥ ಸಮಾಜ, ಈ ಗೋಡೆಗಳ ಆಚೆಗೆ ಇರುವಂಥ ಸಮುದಾಯಗಳು, ಅವುಗಳು ಬದುಕುವ ರೀತಿಯೇ ಬೇರೆ. ಬಹುಶಃ ನಾವಿಲ್ಲಿ ಯೋಚನೆ ಮಾಡಿಕೊಳ್ಬೇಕಾಗಿದ್ದು, ನಮ್ಮ ಈ ವಿಚಾರಗಳು ಹೇಗೆ ಆಚಾರಗಳು ಆಗುತ್ತೆ ಅಂತ. ವಿಚಾರ ಸಂಕಿರಣದ ಒಳಗಡೆ ಈ ಕಾಣಿಸಿಕೊಳ್ಳುವಂತಹ ಈ ವಿಚಾರಗಳು ಅಥವಾ ವಿಚಾರ ಸಂಕಿರಣದಲ್ಲಿ ಕಂಡುಬರುವಂತಹ ಈ ಯೋಚನೆಗಳು, ಇವುಗಳು ಆಚಾರಗಳಾದರೆ ಆ ಆಚಾರಗಳು ಆಗದೆ ಅದು ಹಾಗೇ ಉಳಿಯಿತು ಅಂತಾದರೆ ಬಹುಶಃ ಈ ವಿಚಾರ ಸಂಕಿರಣಕ್ಕೆ ಬೆಲೆಗಳು ಬರುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾವಿವತ್ತು ಒಂದು ಚಳವಳಿ ರೂಪದಲ್ಲಿ, ಒಂದು ಆಂದೋಲನ ರೂಪದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಈ ಚಳವಳಿ ಮತ್ತು ಆಂದೋಲನಗಳು ಅವುಗಳು ಸ್ಥಳೀಯತೆಯನ್ನು ಇಟ್ಟುಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಸ್ಥಳೀಯ ಚರಿತ್ರೆಯನ್ನು, ಸ್ಥಳೀಯ ಸಂಸ್ಕೃತಿಯನ್ನು, ಸ್ಥಳೀಯ ಸಂಗತಿಗಳನ್ನು ಇಟ್ಟುಕೊಂಡೇ ಅವುಗಳು ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಕೇಸರಿ ಪತಾಕೆಗಳು, ಧ್ವಜಗಳು ಹಾರಾಟ ಮಾಡುವುದನ್ನು ನಾವು ಕಾಣುತ್ತೇವೆ. ಇದು ನನಗೆ ಬಹಳ ಒಂದು ಕಸಿವಿಸಿ ಉಂಟು ಮಾಡುವಂಥ ಸಂಗತಿ. ನಾನು ಎಲ್ಲ ವೇದಿಕೆಗಳಲ್ಲಿ, ತರಗತಿ ಕೋಣೆಗಳಲ್ಲಿ ಕೂಡ ಇದನ್ನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಕೇಸರಿ ಅನ್ನೋದು ಅದೊಂದು ಸಾಮ್ರಾಜ್ಯಶಾಹಿಯ ಸಂಕೇತ, ಅದೊಂದು ಸ್ವಾಧೀನತೆಯ ಸಂಕೇತ. ತನ್ನದಲ್ಲದ ಸಂಸ್ಕೃತಿಗಳನ್ನು, ತನ್ನದಲ್ಲದ ಸಮುದಾಯಗಳನ್ನು ಸ್ವತಂತ್ರವಾಗಿ ಸಹಬಾಳ್ವೆಯಿಂದ ಬದುಕ್ತಾ ಇರುವಂತಹ ಆ ಎಲ್ಲ ಸಂಸ್ಕೃತಿಗಳನ್ನು ಈ ಬಣ್ಣ, ಈ ಸಂಕೇತ ಅದು ಏನು ಮಾಡ್ತಾ ಇದೆ ಅಂದರೆ ತನ್ನ ಒಳಗಡೆ ತಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಆದರೆ ಸ್ಥಳೀಯತೆಗೆ ಅದು ತೌಳವ ಅನ್ನುವಂಥ ಸ್ಥಳೀಯತೆ ಇರ್ಬೋದು, ಅಥವಾ ತುಳುವರು ಅನ್ನುವಂತಹ ಸ್ಥಳೀಯತೆ ಇರ್ಬೋದು. ಆ ತುಳುವರ ಒಳಗಡೆ ಹಿಂದೂಗಳು ಇರ್ತಾರೆ, ಮುಸ್ಲಿಮರು ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ. ಸೊ ಈ ಥರದ ಒಂದು ತೌಳವ ಅಸ್ತಿತ್ವವನ್ನು ಅದು ಏನು ಮಾಡ್ತಾ ಇದ್ರೆ ತನ್ನ ಸ್ವಾಧೀನತೆಗೆ ತಗೊಳುತ್ತೆ. ಅದು ಒಂದು ಸಾಮ್ರಾಜ್ಯಶಾಹಿ ಸಂಕೇತ. ಸೊ ಅದು ತನ್ನನ್ನು ವಿಸ್ತರಿಸುವಂತಹ ಒಂದು ಪ್ರಯತ್ನ ಮಾಡುತ್ತೆ. ಆದರೆ ಸ್ಥಳೀಯತೆಗೆ ತನ್ನನ್ನು ವಿಸ್ತರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಅಲ್ಲ. ನಾವು ಕಾಣುವಂತಹ ಚೌಟ ಅರಸರಿರ್ಬೋದು, ನಾವು ಕಾಣುವಂತಹ ಅಜಿಲರಿರ್ಬೋದು, ನಾವು ಕಾಣುವಂತಹ ತೊಳಹಾರರಿರ್ಬೋದು, ಅಥವಾ ನಾವು ಕಾಣುವಂತಹ ಬಂಗರಿರ್ಬೋದು, ಬ್ರಿಟಿಷ್ ಪೂರ್ವದ ಈ ಸ್ಥಳೀಯ ಅರಸರು, ಈ ಹಬ್ಬಗಳನ್ನು ಪ್ರತಿನಿಧಿಸುವಂತಹ ಈ ಅರಸು ಮನೆತನಗಳು, ಅವುಗಳು ಒಂದು ಸಾಮ್ರಾಜ್ಯಶಾಹಿ ಮನೆತನಗಳು ಅಲ್ಲ. ಅವುಗಳು ಊರು ಒಳಗಡೆ ತನ್ನ ಆಳ್ವಿಕೆಯನ್ನು ಮಾಡುವಂಥ, ಅರಸೊತ್ತಿಗೆಯನ್ನು ಮಾಡುವಂಥ ಒಂದು ಸ್ಥಳೀಯ ಪ್ರಭುತ್ವಗಳು. ಸೊ ಈ ಸ್ಥಳೀಯ ಪ್ರಭುತ್ವಗಳಿಗೆ ಅಥವಾ ಸ್ಥಳೀಯ ಅಸ್ತಿತ್ವಗಳಿಗೆ, ಅನನ್ಯತೆಗಳಿಗೆ ಸಾಮ್ರಾಜ್ಯಶಾಹಿ ಯೋಚನೆಗಳು ಇರೋದಿಲ್ಲ. ಹಾಗೆ ಅಂತ ಹೇಳಿದರೆ ಇದು ನಾನು ಇನ್ನೊಂದು ಮಾತಲ್ಲಿ ಕೂಡ ಹೇಳ್ಬೋದು. ಈ ಸ್ಥಳೀಯತೆ ಏನು ಮಾಡುತ್ತಂದರೆ ಅದು ವಿಶ್ವಾತ್ಮಕತೆಯನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ತಾನು ತುಳುವ ಆದರೂ ಕೂಡ ಅದು ಇನ್ನೊಂದನ್ನು ಸೇರಿಸಿಕೊಳ್ಳುವಂತಹ, ಒಳಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಆದರೆ ಜಾಗತೀಕರಣದಲ್ಲಿ ಈ ಸ್ಥಳೀಯತೆ ಎಲ್ಲವೂ ಕೂಡ ನಿರ್ನಾಮ ಆಗುತ್ತೆ. ವಿಶ್ವಾತ್ಮಕತೆಯಲ್ಲಿ ಸ್ಥಳೀಯತೆ ಅದಕ್ಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು, ತನ್ನ ಅನನ್ಯತೆಯನ್ನು ಉಳಿಸಿಕೊಂಡು ಇನ್ನೊಂದರ ಜೊತೆಗೆ ಬೆರೆಯುವಂಥ ಒಂದು ಸ್ಥಿತಿಯು ಕೂಡ ಅದಕ್ಕೆ ಬರುತ್ತೆ. ಬಹುಶಃ ತುಳುನಾಡು ಅದು ಈ ಬಗೆಯ ಒಂದು ತುಳುನಾಡು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಇರುವಂತಹ ಭೌಗೋಳಿಕತೆ ಅದು ಅಡೆತಡೆಗಳ ಭೌಗೋಳಿಕತೆ ಆದರೂ ಕೂಡ ಎಲ್ಲವನ್ನೂ ಕೂಡ ಸೇರಿಸಿಕೊಳ್ಳುವಂತಹ ಒಂದು ತೌಳವ ಸಮಾಜ. ಅದು ಎಲ್ಲವನ್ನು ಕೂಡ ಒಳಗೊಳ್ಳುವಂತಹ ಸಮಾಜ. ಹಾಗಾಗಿ ಮುಸ್ಲಿಮರು ತುಳುವರ ದೈವಗಳಾಗತ್ತೆ. ಸೊ ಈ ಕಾರಣದಿಂದಾಗಿ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದ್ದು ವಿಚಾರಗಳ
ಮೂಲಕ ನಾವು ಚಳವಳಿ ಆಂದೋಲನವನ್ನು ಮಾಡುವ ಜೊತೆಗೆ ಅದನ್ನು ನಾವು ಒಂದು ಸಾಂಸ್ಕೃತಿಕಗೊಳಿಸುವುದು ಹೇಗೆ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ರೆ, ನಮ್ಮ ಸಮಾಜ ನೆನಪುಗಳ ಮತ್ತು ಆಚರಣೆಗಳ ಸಮಾಜ. ಅದು ಒಂದು ಕಾನೂನಿನಿಂದ ನಿರ್ವಹಣೆಗೊಳ್ಳುವ, ನಿಯಂತ್ರಣಗೊಳ್ಳುವ ನಾಗರಿಕ ಸಮಾಜ ಅಲ್ಲ, ನೆನಪು ಮತ್ತು ಆಚರಣೆಗಳ ಸಮಾಜ, ಕಥನಗಳ ಮೂಲಕ ನೆನಪಿಸುವಂತಹ ಒಂದು ಸಮಾಜ. ಸೊ ಹಾಗಾಗಿ ನಾವು ಇವತ್ತು ಮಾಡಬೇಕಾಗಿದ್ದು ಈ ನೆನಪು ಮತ್ತು ಆಚರಣೆಗಳ ಮೂಲಕನೇ ಒಂದು ಸೌಹಾರ್ದತೆಯ ಸಂಕೇತಗಳನ್ನು ಹುಡುಕುವ ಮತ್ತು ಅದನ್ನು ಹರಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಸೊ ಹಾಗಾಗಿ ಎಲ್ಲಿ ಕೋಲ ಆಗುತ್ತೋ, ಎಲ್ಲಿ ನೇಮ ಆಗುತ್ತೋ, ಎಲ್ಲಿ ಮದುವೆ ಆಗುತ್ತೋ, ಅಥವಾ ಎಲ್ಲಿ ಧಾರ್ಮಿಕ ಸಂಗತಿಗಳು ನಡೆಯುತ್ತೋ, ಎಲ್ಲಿ ಯಕ್ಷಗಾನಗಳಾಗುತ್ತೋ, ಅಲ್ಲೆಲ್ಲ ನಾವು ಇದನ್ನು ಹರಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾಕಂದರೆ ತುಳು ಅನ್ನೋದು ಅದೊಂದು ಲಿಖಿತ ಪರಂಪರೆ ಅಲ್ಲ, ತುಳು ಅನ್ನೋದು ಒಂದು ಮೌಖಿಕತೆ, ಒಂದು ಒರ್ಯಾಲಿಟಿ. ಹಾಗಾಗಿ ತುಳುವಲ್ಲಿ ಯಕ್ಷಗಾನಗಳು ಹೆಚ್ಚು ವಿಜೃಂಭಿಸುತ್ತೆ, ತುಳುವಲ್ಲಿ ನಾಟಕಗಳು ಹೆಚ್ಚು ವಿಜೃಂಭಿಸುತ್ತೆ. ಇವತ್ತಿನ ಸಾಮಾಜಿಕ ಜಾಲತಾಣವೂ ಕೂಡ ಅದು ಕೇಳುವ ಮತ್ತು ನೋಡುವ ಒಂದು ತಂತ್ರಗಾರಿಕೆ. ಕೇಳುವ ಮತ್ತು ನೋಡುವ ಈ ಎರಡು ನಮ್ಮ ಇಂದ್ರಿಯಾನುಭವಗಳನ್ನು ಒದಗಿಸಿಕೊಡುವ ಸಾಮಾಜಿಕ ಜಾಲತಾಣಗಳು ಯಾಕೆ ಇವತ್ತು ಅದು ಪವರ್ಫುಲ್ ಆಗಿದೆ ಅಂದರೆ, ಅಥವಾ ತುಳುವಿನ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅದನ್ನು ನಾವು ಗಮನಿಸಿದರೆ ಅಲ್ಲಿ ಮೌಖಿಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಾತಲ್ಲಿ ಹೇಳುವುದು, ಅದನ್ನು ನೋಡುವುದು ಮತ್ತು ಕೇಳುವುದು ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ತುಳುವಿನ ಈ ಕಥನಗಳನ್ನು ಎಲ್ಲವನ್ನು ಕೂಡ ಮೌಖಿಕತೆಯೇ ಪ್ರಧಾನವಾಗಿರುವಂಥ ಈ ತೌಳವ ಸಂಸ್ಕೃತಿಯಲ್ಲಿ ನಾವು ಕಥನಗಳನ್ನು ಕಟ್ಕೊಳ್ಬೇಕಾಗುತ್ತೆ. ಇಂತಹ ಮಾದರಿಗಳನ್ನು, ಸೌಹಾರ್ದದ ಮಾದರಿಗಳನ್ನು ನಾವು ಮುಂದಿಡಬೇಕಾಗುತ್ತೆ. ನಾನು ನಿನ್ನೆ ದಿನ ಒಂದು ಯಕ್ಷಗಾನ ಬಯಲಾಟ ನೋಡಿದ್ದೆ. ಅದು ಎಷ್ಟು ಒಂದು ಏನು ಬಹಳ ಸ್ಪೀಡಾಗಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಪ್ರಸ್ತಾವ ಮಾಡ್ತಾಯಿದ್ದೀನಿ. ಅಯೋಧ್ಯೆಯ ಒಂದು ಕಥನವನ್ನು ಇಟ್ಟುಕೊಂಡು ನಿನ್ನೆ ಯಕ್ಷಗಾನವನ್ನು ಮಾಡಿದ್ದಾರೆ. ಅಲ್ಲಿ ಇಡೀ ಪೂರ್ತಿಯಾಗಿ ರಾಮ ಮಂದಿರದ ನಂತರ ನಡೆದಂತಹ ಒಂದು ಪ್ರಸಂಗ, ಅಂದರೆ ಅಂತಹ ಪ್ರಸಂಗಗಳ ರಚನೆ ಮಾಡುವುದು ಮತ್ತು ಸಮುದಾಯದ ರಂಗಭೂಮಿಯಾಗಿರುವಂಥ ಯಕ್ಷಗಾನದಲ್ಲಿ ಅದನ್ನು ತರುವಂಥದ್ದು, ಒರ್ಯಾಲಿಟಿ ಇರುವಂಥ ಕೇಳುವ ಮತ್ತು ನೋಡುವಂಥ ಈ ಬಗೆಯ ರಂಗಭೂಮಿಯಲ್ಲಿ ಅದನ್ನು ತರುವಂತಹ ಪ್ರಯತ್ನವನ್ನು ಬಹಳ ಅವರು ಪರಿಣಾಮಕಾರಿಯಾಗಿ ಅದನ್ನು ಮಾಡ್ತಾರೆ. ಬಹುಶಃ ನಮ್ಮೆಲ್ಲ ಸೋಲು ಇದೆ. ಅಂದರೆ ನಾವು ವಿಚಾರಗಳನ್ನು ಮಾಡ್ತೇವೆ, ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ತೇವೆ, ಆದರೆ ಸಮುದಾಯದ ಜೊತೆಗಿನ ಸಂಬಂಧದಿಂದ ನಾವು ಬೇರ್ಪಟ್ಟಿರ್ತೇವೆ. ಸೊ ಹಾಗಾಗಿ ಸಮುದಾಯದ ಜೊತೆಗೆ ನಾವು ಸಂಬಂಧವನ್ನು ಬೆಸೆಯಬೇಕಾದ್ರೆ ನಮ್ಮ ವಿಚಾರಕ್ಕಿಂತ ಹೆಚ್ಚಾಗಿ ನಂಬಿಕೆ ಮತ್ತು ಆಚರಣೆಗಳು ಮುಖ್ಯ ಆಗುತ್ತೆ. ಸೊ ನಂಬಿಕೆ ಮತ್ತು ಆಚರಣೆಯ ಈ ವೇದಿಕೆಗಳನ್ನು ನಾವು ಪ್ರವೇಶ ಮಾಡಿದೆವು ಅಂತಾದರೆ ಸಮುದಾಯದ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ DYFI ಬಹಳ ಸುದೀರ್ಘವಾದಂತಹ ಕಾಲದಿಂದ ಅದು ಜನಹೋರಾಟವನ್ನು ಮಾಡ್ತಾ ಬಂದಿರುವಂತಹ ಒಂದು ಸಂಘಟನೆ. ಅದು ಜನರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನ್ಯಾಯವನ್ನು ಕೋರುವಂಥ ಮತ್ತು ಅದನ್ನು ದಕ್ಕಿಸಿಕೊಡುವಂಥ ಒಂದು ಸಂಘಟನೆ ಅದು. ಬಹುಶಃ ಇವತ್ತು ಕಾರ್ಮಿಕ ಹೋರಾಟಗಳು ಅದು ನಿಷ್ಕ್ರಿಯವಾಗಿದೆ, ಯಾಕಂದರೆ ಸಮಾಜ ಬದಲಾಗಿದೆ. ಸೊ ಈ ಕಾರಣದಿಂದಾಗಿ ನಂಗನ್ಸುತ್ತೆ DYFI ಅವರು ಈಗ ನಿಗದಿ ಮಾಡಿದಂತಹ ಆ ಕಾರ್ಯಕ್ರಮಗಳನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳುವಂತಹ ಅಗತ್ಯ ಇದೆ. ಅದು ಕೇವಲ ಹಕ್ಕುಗಳನ್ನು ಕೇಳುವಂತಹ ಅಥವಾ ಅನ್ಯಾಯವನ್ನು ವಿರೋಧಿಸುವಂಥ ಒಂದು ಸಂಘಟನೆಯಾಗಿ ಮಾತ್ರ ಇರೋದನ್ನೇ ಅದೊಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಅದು ತನ್ನ ವಿಸ್ತರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ನಾಡಿನಲ್ಲಿರುವಂತಹ ಅದು ಸಮುದಾಯದಂತಹ ಸಂಘಟನೆಗಳಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಈ ಪ್ರಗತಿಪರವಾಗಿ ಅಥವಾ ಸಂಸ್ಕೃತಿ ಬಗ್ಗೆ ಯೋಚನೆ ಮಾಡುವಂಥ ಕಾಳಜಿ ಇರುವಂಥ ಸಂಘಟನೆಗಳಿರ್ಬೋದು, ಅವೆಲ್ಲವೂ ಕೂಡ ಒಂದು ಕೊಡೆಯ ಒಳಗಡೆ ಅವುಗಳು ಎಲ್ಲವೂ ಕೂಡ ಬರಬೇಕಾಗುತ್ತೆ. ಅವುಗಳು ಪರಸ್ಪರ ಕೈ ಜೋಡಿಸಿಕೊಂಡು ಒಂದು ಚಳವಳಿ ರೂಪದಲ್ಲಿ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಈ ಕೊರಗಿನ ಹಿನ್ನೆಲೆಯಲ್ಲಿ ನಮ್ಮಿಂದ ಏನು ಆಗ್ತಾ ಇಲ್ಲ ಅನ್ನುವಂಥ ಕೊರಗಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ನನ್ನ ಯೋಚನೆಗಳನ್ನು ಹೇಳುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ ಸಂಘಟನೆಗೆ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರತಿಕ್ರಿಯೆಯನ್ನು ನೀಡಿದಂಥ ಡಾಕ್ಟರ್ ಶಿವರಾಮ್ ಶೆಟ್ಟಿ ಅವರಿಗೆ ಧನ್ಯವಾದಗಳು.